ಎಲ್ಲ ಭಕ್ತರಿಗೂ ಇವತ್ತಿನ ಗೀತಾ ಅಧ್ಯಯನ ಕಾರ್ಯಕ್ರಮ ಸ್ವಾಗತ. ಹರೇ ಕೃಷ್ಣ. ಹರೇ ಕೃಷ್ಣ. ಒಂದು 5 ನಿಮಿಷ ಭಜನೆ ಮಾಡೋಣ, ನಂತರ ನಮ್ಮ 13ನೇ ಅಧ್ಯಾಯವನ್ನು ನೋಡೋಣ. So I can take his 5 minutes. Repeat. Namo Vishnupadaya Krishna Prishthaya Bhutale Srimate Bhaktivedanta Swami Iti Namine. Vishnupadaya Krishna Prishthaya Bhutale Srimati Bhaktivedanta Swami Niti Namine. Namaste Saraswate Devi Gauravani Pracharine Nirvishesha Shunyavadi Pandasya Deshatarine. Jaya Shri Krishna Chaitanya Prabhu Nityananda Shri Advaita Gadadhar Srivasadi Gaur Bhaktavrinda. Jaya Shri Krishna Chaitanya Prabhu Nityananda Shri Advaita Gadadhar Srivasadi Gaur Bhaktavrinda. Hare Krishna, Krishna Krishna, Hare Hare, Hare Rama, Rama Rama, Hare Hare. Hare Krishna, Krishna Krishna, Hare Hare, Hare Rama, Rama Rama, Hare Hare. Hare Krishna, Krishna Krishna, Hare Hare, Hare Rama, Rama Rama, Hare Hare. Hare Krishna, Krishna Krishna, Hare Hare, Hare Rama, Rama Rama, Hare Hare. Hare Krishna, Krishna Krishna, Hare Hare, Hare Rama, Rama Rama, Hare Hare. Hare Krishna, Krishna Krishna, Hare Hare,
Krishna Krishna Hare 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 Rama 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 Hare 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 Krishna, Krishna Krishna, Hare Hare, Hare Rama, Rama Rama, Hare Hare. Hare Krishna 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 Hare 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 Rama 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 Hare 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 Krishna, Krishna Krishna, Hare Hare, Hare Rama, Rama Rama, Hare Hare. Hare Krishna 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 Hare 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 Rama 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 Hare 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 Krishna, Hare Krishna, Krishna Krishna, Hare Hare, Hare Rama, Hare Rama, Rama Rama, Hare Hare. Hare Krishna 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 Hare 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 Rama 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 Hare 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 Krishna, Hare Krishna, Krishna Krishna, Hare Hare, Hare Rama, Hare Rama, Rama Rama, Hare Hare. Hare Krishna 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 Hare 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 Rama 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 Hare 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 Krishna, Hare Krishna, Krishna Krishna, Hare Hare, Hare Rama, Hare Rama, Rama Rama, Hare Hare. Hare Krishna 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 Hare 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 Rama 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 Hare 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 Krishna, Hare Krishna, Krishna Krishna, Hare Hare, Hare Rama, Hare Rama, Rama Rama, Hare Hare. Hare Krishna 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 Hare 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 Rama 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 Hare 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 Krishna, Hare Krishna, Krishna Krishna, Hare Hare, Hare Rama, Hare Rama, Rama Rama, Hare Hare. Hare Krishna 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 Hare 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 Rama 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 Hare 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 Krishna, Hare Krishna, Krishna Krishna, Hare Hare, Hare Rama, Hare Rama, Rama Rama.
ಅಧ್ಯಾಯ 13 ಕ್ಷೇತ್ರ ಕ್ಷೇತ್ರ ವಿಭಾಗ ಯೋಗ. ಅಧ್ಯಾಯ 13 ಪ್ರಶ್ನೆ ಬರ್ಬೋದು, ಕ್ಷೇತ್ರ ಕ್ಷೇತ್ರಜ್ಞ ಯೋಗ ಇದು ಒಂಥರ ಜ್ಞಾನದ ಮಾಧ್ಯಮ, ಜ್ಞಾನದ ವಿಚಾರ ಅಂತ ಅನಿಸ್ಬೋದು ನಮಗೆ. ಹಾಗೆ ಪ್ರಶ್ನೆ ಬರುತ್ತೆ, ಭಕ್ತಿ ಪ್ರಧಾನವಾಗಿದ್ದರೆ ಜ್ಞಾನವನ್ನು ಕೊನೆಯ 6 ಅಧ್ಯಾಯಗಳಲ್ಲಿ ಏಕೆ ಪ್ರಸ್ತುತಪಡಿಸಲಾಗಿದೆ? ಮೊದಲು 6 ಅಧ್ಯಾಯಗಳು ಒಂದು ಕರ್ಮಯೋಗ ಅಂತ ಹೇಳೋದು ರೀತಿ ಇದೆ. ಮಧ್ಯ 6 ಅಧ್ಯಾಯಗಳು ಭಕ್ತಿ ಯೋಗ ಪದ್ಧತಿಗಳನ್ನು ವಿಶ್ಲೇಷಣೆ ಮಾಡೋದು ಅಂತ ಇದೆ. ಕೊನೆಯ 6 ಅಧ್ಯಾಯಗಳಲ್ಲಿ ಜ್ಞಾನ ಯೋಗ ಅಂತ ಹೇಳೋ ಒಂದು ಕರೆ ಇದೆ. ಸೊ ಹೀಗೆ ಯಾಕೆ ಭಕ್ತಿ ಪ್ರಾಧಾನ್ಯವಾಗಿದ್ದಾರೆ, ಜ್ಞಾನ ಯಾಕೆ ಬೇಕು ಅಂತ ನೋಡೋಣ ಏನ್ ಹೇಳ್ತಾರೆ ಕೃಷ್ಣ. ಈ ಪ್ರಶ್ನೆಗೆ ಉತ್ತರ ಏನೋ ಹೇಳ್ತಾರೆ, ಸತ್ಯದಲ್ಲಿ ಇಡೀ ಭಗವದ್ಗೀತೆಯು ಭಕ್ತಿಯನ್ನೇ ವಿವರಿಸ್ತಾ ಇದೆ. ಭಕ್ತಿ ಮಾಡಬೇಕು ಅಂತ ಭಗವಂತನ ಹೇಳ್ತಾ ಇದ್ದಾನೆ, ಪದೇ ಪದೇ ಅದೇ ಹೇಳ್ತಾನೆ. ಆದರೆ ಅದು ಹೇಗೆ ಅಂದ್ರೆ, ಮೊದಲನೇ 6 ಅಧ್ಯಾಯಗಳಲ್ಲಿ ಭಕ್ತಿ ಮೂಲಕ ಕೆಲಸವನ್ನು ಮಾಡೋದ್ರಿಂದ ಹೇಗೆ ಅದನ್ನು ಸಾಧಿಸ್ಬೋದು, ಅದು ಕರ್ಮಯೋಗ. ಭಕ್ತಿಯನ್ನು ತನ್ನ ಮಾಡುವ ಕರ್ತವ್ಯಗಳು, ಕರ್ಮವನ್ನು ಮಾಡ್ತಾ ಮಾಡ್ತಾ ಭಗವಂತನ ಹೇಗೆ ಸಾಧಿಸ್ತೇವೆ, ಅದು ಕರ್ಮಯೋಗ ಅಂತ ಹೇಳಿರ್ತಾರೆ. ಭಕ್ತಿಯೇ, ಆದರೆ ವಿಷಯ ಭಕ್ತಿಯೇ. ಮೊದಲ 6 ಅಧ್ಯಾಯಗಳಲ್ಲೂ ವಿಷಯ ಭಕ್ತಿಯೇ. ನಂತರ ಕೊನೆಯ 6 ಅಧ್ಯಾಯಗಳಲ್ಲೂ ಕೂಡ ಈ ಜ್ಞಾನದ ಮೂಲಕ ಭಕ್ತಿಯನ್ನು ಹೇಗೆ ಸಾಧಿಸುವುದು ಎಂದು ವಿವರಿಸುತ್ತಿದೆ. ಮತ್ತೆ ಮಧ್ಯ 6 ಅಧ್ಯಾಯಗಳು ನಮ್ಗೆ ಗೊತ್ತು, ಅದು ಸಂಪೂರ್ಣ ಭಗವಂತನ ನೇರ ಗುಣಗಾನ, ಭಕ್ತಿಯನ್ನೇ ಅದು ಒತ್ತಾಯ ಮಾಡ್ತಾರೆ. ಸೊ ಈ ರೀತಿಯ ಜ್ಞಾನ ಅದರಲ್ಲಿ ತಪ್ಪಿಲ್ಲ. ಭಕ್ತಿಗೋಸ್ಕರ ನಮಗೆ ಅನುಕೂಲ ಮಾಡ್ತಾ ಇರುವಂಥ ಜ್ಞಾನ ಅದರಲ್ಲಿ ಅದಕ್ಕೆ ನಾವು ಪಡಿಬೇಕಾದ್ರೆ. ಸೊ 12ನೇ ಅಧ್ಯಾಯದಲ್ಲಿ ಕೃಷ್ಣನು ಹೇಳಿದ್ದು ಚಿರಾಂ ಪಾರ್ಥ. ಕೃಷ್ಣ ಅರ್ಜುನನಿಗೆ ಹೇಳಿದ್ದು, ನಾನು ಯಾರು ನನ್ನ ಭಕ್ತರು ಭಕ್ತಿಯಲ್ಲಿ ತೊಡಗಿದ್ದಾರೋ ಅವರನ್ನು ಈ ಜನನ ಮೃತ್ಯು ಚಕ್ರದಿಂದ ನಾನು ಉದ್ಧರಿಸ್ತೇನೆ, ನಾನೇ ಸ್ವತಃ ಉದ್ಧರಿಸ್ತೇನೆ. ಅದು ಆ ಚಿತ್ರವನ್ನು ನೋಡಿರ್ತೀರ. ನಿನ್ನೆ ಕೃಷ್ಣನು ಗರುಡದ ಮೇಲೆ ಬಂದು ಒಬ್ಬ ವ್ಯಕ್ತಿ ಸಾಗರದಲ್ಲಿ, ಸಮುದ್ರದಲ್ಲಿ ಮುಳುಗಿದ ವ್ಯಕ್ತಿಯನ್ನು ಅವನ ಕೈ ಎತ್ತಾ ಇದ್ದಾನೆ, ಕೃಷ್ಣನು ಹೇಳ್ತಾನೆ. ಸೊ ಹಾಗೆ ಇದು ಕೃಷ್ಣ ಹೇಳೋದು, ಈ ಜನ್ಮ ಮೃತ್ಯು ಚಕ್ರದಿಂದ ನಾನು ಬಿಡುಗಡೆ ಮಾಡ್ತೇನೆ. ಆದ್ದರಿಂದ ಈ ಕೊನೆ 6 ಅಧ್ಯಾಯಗಳು ಭೌತಿಕ ಪ್ರಪಂಚದಿಂದ ನಮ್ಮನ್ನು ಹೊರತೆಗೆಯಲು ಅಗತ್ಯವಾದ ತಾತ್ವಿಕ ಜ್ಞಾನ. ಭೌತಿಕ ಪ್ರಪಂಚದಿಂದ ನಮ್ಮನ್ನು ಹೊರತೆಗೆಯಲು ಬೇಕಾದ ಜ್ಞಾನ ಇದೆ, ಅಷ್ಟೇ ಇದೆ. ಸೊ ಮಾಯಾದಿಂದ ನಮಗೆ ಬೇರ್ಪಡುವಿಕೆ ಮತ್ತು ಕೃಷ್ಣಗೆ ನಮ್ಮ ಬಾಂಧವ್ಯಕ್ಕೆ ಸಹಾಯ ಮಾಡಲು ಜ್ಞಾನವು ಅದರ ಬಳಕೆಯನ್ನು ಹೊಂದಿದೆ. ಜ್ಞಾನ ಹೇಗಬೇಕು ಅಂದ್ರೆ, ನಾವು ಹೇಗೆ ಮಾಯಾ ಜಗತ್ತಿನ ಬೇರೆ ಅಂತ ನಾವು ಗುರುತಿಸ್ಕೊಳ್ಳೋದು, ಮತ್ತೆ ಕೃಷ್ಣನಿಗೆ ನಮ್ಮೊಟ್ಟಿಗೆ ಇರುವ ನಿತ್ಯ ಸಂಬಂಧವನ್ನು ಬೆಳೆಸ್ಕೊಳ್ಳೋಕೆ ಸಹಾಯ ಮಾಡೋ ಜ್ಞಾನ ಅಗತ್ಯ ಇದೆ. ಸೊ ಈ 6 ಅಧ್ಯಾಯಗಳು ಆ ರೀತಿ ನಮಗೆ ಜ್ಞಾನ ಯೋಗವಾಗಿ ಇದರಿಂದ ನಮಗೆ ಮಹತ್ವ ಇದು ಬೇಕು, ನಮಗೆ ಜ್ಞಾನ ಯೋಗ ಬೇಕು. ಅದಕ್ಕೆ ನಾವು ನೋಡೋಣ. ಆದ್ದರಿಂದ ನಾವು ಜ್ಞಾನವನ್ನು ಭಕ್ತಿ ಸಾಧಿಸಲು ಸಾಧನವಾಗಿ ಬಳಸಿದಾಗ ಅದು ಭಕ್ತಿಯ ಒಂದು ಭಾಗವಾಗುತ್ತದೆ. ಅದೇ ಜ್ಞಾನ ನಾವು ಭಕ್ತಿಗೆ ಬೆಳೆಸ್ಕೊಳ್ಳಿಕ್ಕೆ ಉಪಯೋಗಿಸಿದಾಗ ಅದು ತುಂಬಾ ಉಪಯುಕ್ತಕರವಾಗುತ್ತೆ. ಅದು ಭಕ್ತಿಯ ಒಂದು ಭಾಗವೇ ಆಗುತ್ತೆ ಅಂತ ಹೇಳಿದ್ರು. ನಂತರ ಈಗ ಅಧ್ಯಾಯ 13ರಲ್ಲಿ ಅರ್ಜುನನ ಪ್ರಶ್ನೆ. ಅರ್ಜುನನು ಕೃಷ್ಣನಿಗೆ 6 ವಿಷಯದ ಬಗ್ಗೆ ಪ್ರಶ್ನೆ ಮಾಡ್ತಾರೆ. ಪ್ರಕೃತಿಂ ಪುರುಷಂ ಚೈವ ಕ್ಷೇತ್ರಂ ಕ್ಷೇತ್ರಜ್ಞಂ ಏವಚ ಏತದ್ ವೇದಿತುಂ ಇಚ್ಛಾಮಿ ಜ್ಞಾನಂ ಜ್ಞೇಯಂ ಚ ಕೇಶವ. ಸೊ ಕೃಷ್ಣನಿಗೆ ಅರ್ಜುನನು ಮತ್ತೆ ಪ್ರಕೃತಿ, ಪುರುಷ, ಕ್ಷೇತ್ರ, ಕ್ಷೇತ್ರಜ್ಞ, ಜ್ಞಾನಂ ಜ್ಞೇಯಂ ಇದ್ರ ಬಗ್ಗೆ ನಾನು ತಿಳ್ಕೊಳ್ಳೋಕೆ ಇಚ್ಛಿಸ್ತೇನೆ ಅಂತ ಹೇಳ್ತಾರೆ. ಇದರ ಉತ್ತರವಾಗಿ ಕೃಷ್ಣ, ಇದಂ ಶರೀರಂ ಕೌಂತೆಯ ಕ್ಷೇತ್ರಂ ಇತಿ ಅಭಿಧೀಯತೆ ಏತದ್ಯೋ ವೇತ್ತಿ ತಂ ಪ್ರಾಹು ಕ್ಷೇತ್ರಜ್ಞ ಇತಿ ತದ್ವಿದಃ. ಸೊ ಮೊದಲಿಗೆ ಕೃಷ್ಣನು ಮೊದಲ 2 ಪ್ರಕೃತಿ ಪುರುಷನ್ ಮತ್ತೆ ಹೇಳ್ತಾನೆ. 3ನೇ 4ನೇ ಪ್ರಶ್ನೆ ಅರ್ಜುನದು ಕ್ಷೇತ್ರಜ್ಞ.
ಅದ್ರ ಬಗ್ಗೆ ಕೃಷ್ಣ ಹೇಳೋದು 2ನೇ ಶ್ಲೋಕದಲ್ಲಿ. ಈ ದೇಹವೇ ಒಂದು ಕ್ಷೇತ್ರ. ಕ್ಷೇತ್ರ ಅಂದ್ರೆ ನಮ್ಮ ಒಂದು ನಾವು ಒಂದು ಕೃಷಿ ಮಾಡ್ತಾ ಇದ್ರೆ ಒಬ್ಬ ಆ ಕೃಷಿ ಮಾಡುವ ವ್ಯಕ್ತಿ ಕ್ಷೇತ್ರಜ್ಞ. ಯಾರು? ಫಾರ್ಮರ್, ರೈತನು ಕ್ಷೇತ್ರಜ್ಞ. ಆದ್ರೆ ಅವನು ಕೃಷಿ ಮಾಡ್ತಾ ಇರೋ ಆ ಕ್ಷೇತ್ರ, ಆ ಜಾಗ, ಅದು ಕ್ಷೇತ್ರ ಅಂತ ಕರೆಯಲ್ಪಡುತ್ತೆ. ಕ್ಷೇತ್ರ ಮತ್ತೆ ಕ್ಷೇತ್ರಜ್ಞ. ಕ್ಷೇತ್ರ ಅಂದ್ರೆ ಒಂದು ಜಾಗ, ಅದರ ಮೇಲೆ ಅವನು ಕೆಲಸ ಮಾಡಿ ಅದರ ಮೇಲೆ ಒಂದು ಧಾನ್ಯಗಳನ್ನು ಉತ್ಪತ್ತಿ ಮಾಡ್ತಾನೆ. ರೈತನು ಅವನಿಗೆ ಕ್ಷೇತ್ರಜ್ಞ ಅಂತ ಹೇಳಿ ಕ್ಷೇತ್ರಜ್ಞ. ಸೊ ಆ ಉದಾಹರಣೆಯ ಮೂಲಕ ಭಗವಂತನ ಹೇಳೋದು, ಈ ದೇಹದಲ್ಲಿ ನಾವಿದ್ದೇವೆ, ಈ ಶರೀರದ ಮೂಲಕ ನಮ್ಮ ಚಟುವಟಿಕೆಗಳು ಮಾಡ್ತಾ ಇದ್ದೇವೆ, ನಮ್ಮ ಎಲ್ಲ ಇಚ್ಛೆಗಳು ಪೂರೈಕೆ ಆಗ್ತಾ ಇದೆ, ನಮ್ಮ ಏನೇನು ಮನಸ್ಸು, ಬುದ್ಧಿ, ಅಹಂಕಾರ, ಇದರಿಂದ ನಾವು ಮಾಡ್ತಾ ಇದ್ದೇವೆ. ಮತ್ತೆ ಈ ದೇಹದಿಂದ ಚಟುವಟಿಕೆ ಮಾಡ್ತಾ ಇದ್ದೇವೆ. ಸೊ ಈ ಮಾಡ್ತಾ ಇರೋ ಶರೀರ ಚಟುವಟಿಕೆಗಳು ಈ ಶರೀರದಿಂದ ತೋರಿಸ್ಕೊಳ್ತವೆ. ಸೊ ಇದು ಕ್ಷೇತ್ರ ಅಂತ ಹೇಳೋದು ಕೃಷ್ಣ. ಸೊ ಕೃಷ್ಣನಿಗೆ ಆತ್ಮಜ್ಞಾನ ಕೊಡ್ತಾ ಮತ್ತೆ ಈ ಜ್ಞಾನದ ಭಾಗದಲ್ಲಿ 13ನೇ ಅಧ್ಯಾಯದಿಂದ ಮತ್ತೆ ಈ ಆತ್ಮ, ಶರೀರ ಇದನ್ನ ಹೇಳ್ತಾ, ಈ ಕ್ಷೇತ್ರಜ್ಞ ಅನ್ನೋನು ಆತ್ಮ, ಆದ್ರೆ ಈ ಕ್ಷೇತ್ರ ಅನ್ನೋದು ಶರೀರ ಅಂತ ಕೃಷ್ಣ ಹೇಳೋದು. ಸೊ ಸೌಂಡ್ ಬರ್ತಾ ಇದೆ, ಒಬ್ಬ ನಿಮಿಷ. ಸೊ ಈಗ ಕೃಷ್ಣ ಹೇಳಿದ್ದು ಒಂದು ಕ್ಷೇತ್ರಜ್ಞ ಇದ್ದಾರೆ, ಒಂದು ಕ್ಷೇತ್ರಜ್ಞ ಜೀವಾತ್ಮ. ಓಕೆ, ಎಲ್ಲರಿಗೂ ಶಬ್ದ ಕ್ಲಿಯರ್ ಆಗಿದೆ, ಸ್ಪಷ್ಟವಾಗಿದೆಯಾ? ಇಲ್ಲ ಏನೋ ಡಿಸ್ಟರ್ಬೆನ್ಸ್ ಇದೆಯಾ? ಇಲ್ಲ ಪ್ರಭು, ಕೆಲವೊಮ್ಮೆ ಬರ್ತಾ ಉಂಟು. ಅದು ಅಲ್ಲಿ ಟೆಂಪಲ್ ಇದು ಕಾಣ್ತದಲ್ಲ. ನಾನೇನ್ ಮಾಡ್ತೀನಿ, ಎಲ್ಲರನ್ನು ಮ್ಯೂಟ್ ಮಾಡ್ಬಿಡ್ತೀನಿ. ಇಲ್ಲ ಅಂದ್ರೆ ಯಾರ್ದೊಬ್ರು ಬ್ಯಾಕ್ ಗ್ರೌಂಡ್ ಸೌಂಡ್ ಇರ್ಬೇಕಾ ಅಂತ ನಾನು ಸೌಂಡ್ ಮ್ಯೂಟ್ ಮಾಡ್ಬಿಡ್ತೀನಿ. ಹಾಗೆ ಇವಾಗ ಕರೆಕ್ಟ್ ಕ್ಲಿಯರ್ ಆಗಿರುತ್ತೆ. ಏನಾದ್ರು ಇದೆ ಚಾಟ್ ಬಾಕ್ಸ್ ಅಲ್ಲಿ ಕಮ್ಯುನಿಕೇಟ್ ಮಾಡಿ, ಅದರಿಂದ ನಂಗೆ ಗೊತ್ತಾಗುತ್ತೆ. ನಾನು ಮ್ಯೂಟ್ ಮಾಡ್ಬಿಡ್ತೀನಿ ಎಲ್ಲರಿಗೂ. ನೋಡಿ ಈಗ ಕ್ಲಿಯರ್ ಆಗಿರುತ್ತೆ ನೋಡಿ. ಈಗ ಒಬ್ಬರದು ಅದು ಸೌಂಡ್ ಒಬ್ಬರದು ಇದಿತ್ತು, ಹಾಗಾಗಿ ಬ್ಯಾಕ್ ಗ್ರೌಂಡ್ ಸೌಂಡ್ ಬರ್ತಾ ಇತ್ತು. ಸೊ ಏನಿಲ್ಲ, ನಾನು ಇಷ್ಟವರೆಗೂ ತನಕ ಹೇಳಿದ್ದೇನೆಂದ್ರೆ, ಅರ್ಜುನನ ಪ್ರಶ್ನೆ ಈ 6 ವಿಷಯದ ಬಗ್ಗೆ: ಕ್ಷೇತ್ರ, ಕ್ಷೇತ್ರಜ್ಞ, ಪ್ರಕೃತಿ, ಪುರುಷ, ಜ್ಞಾನಂ, ಜ್ಞೇಯಂ. ಸೊ ಕೃಷ್ಣನು ಕ್ಷೇತ್ರಜ್ಞನ ಉತ್ತರಿಸ್ತಾ ಹೇಳೋದು, ಈ ಶರೀರವು ಕ್ಷೇತ್ರ, ಮತ್ತೆ ಈ ಶರೀರದ ಒಡೆಯನಾದ, ಶರೀರದ ಚಟುವಟಿಕೆಗಳು ಮಾಡ್ತಾ ಇರುವ, ಶರೀರದ ಅನುಭವಿಯಾದ ಆತ್ಮನು ಕ್ಷೇತ್ರಜ್ಞ ಅಂತ ಕೃಷ್ಣ ಹೇಳ್ತಾರೆ. ಇದಂ ಶರೀರಂ ಕೌಂತೆಯ ಕ್ಷೇತ್ರಂ ಇತಿ ಅಭಿಧೀಯತೆ. ಈ ಶರೀರವನ್ನೇ ಕ್ಷೇತ್ರ ಅಂತ ಹೇಳೋದು. ಏತದ್ಯೋ ವೇತ್ತಿಂ ತಂ ಪ್ರಾಹು ಕ್ಷೇತ್ರಜ್ಞ ಇದಿ ತದ್ವಿಧ. ಈ ದೇಹವನ್ನು ಯಾರು ಅರಿತಾ ಇದ್ದಾರೆ, ಇದರ ನಿಯಾಮಕನಿದ್ದಾರೆ, ಅವರು ಕ್ಷೇತ್ರಜ್ಞ ಅಂತ. ಸೊ ಆತ್ಮ ಮತ್ತೆ ಶರೀರವನ್ನು ಕೃಷ್ಣ ಹೇಳ್ತಾರೆ. ಮತ್ತೆ ನೋಡಿ 3ನೇ ಶ್ಲೋಕದಲ್ಲಿ ಕೃಷ್ಣ ಹೇಳ್ತಾರೆ, ತುಂಬಾ ಮುಖ್ಯ ಶ್ಲೋಕ. ಸೊ ತಾವೆಲ್ಲರೂ ಇದನ್ನ ಗುರುತಿಸ್ಬೇಕು. ಇದನ್ನ ಕ್ಷೇತ್ರಜ್ಞಂ ಚಾಪಿ ಮಾಂ ವಿದ್ಧಿ ಸರ್ವಕ್ಷೇತ್ರೇಶು ಭಾರತ ಕ್ಷೇತ್ರಜ್ಞಯೋರ್ ಜ್ಞಾನಂ ಯತ್ತದ್ ಜ್ಞಾನಂ ಮತ ಮಮ. ಸೊ ಕೃಷ್ಣ ಕ್ಷೇತ್ರನ ಏನು ಅಂತ 3ನೇ ಶ್ಲೋಕದಲ್ಲಿ ಹೇಳಿದ್ದಾರೆ, 2ನೇ ಶ್ಲೋಕದಲ್ಲಿ ಹೇಳಿದ್ದಾರೆ. 3ನೇ ಶ್ಲೋಕದಲ್ಲಿ ಇನ್ನೊಂದು ಕ್ಷೇತ್ರಜ್ಞನಿದ್ದಾನೆ, ಈ ಆತ್ಮ ಬಿಟ್ಟು ಇನ್ನೊಂದು ಕ್ಷೇತ್ರಜ್ಞನಿದ್ದಾನೆ. ನೋಡಿ ಎಷ್ಟು ಸ್ಪಷ್ಟವಾಗಿದೆ ಇಲ್ಲಿ ಅಂದ್ರೆ, ಕೃಷ್ಣನು ಬೇರೆ ಕಡೆ ಹೇಳ್ದ, ನಾನೇ ಎಲ್ಲರಿಗೂ ಬುದ್ಧಿ ಕೊಡ್ತೇನೆ, ಬುದ್ಧಿಯೋಗಂ ದದಾಮಿ ಬುದ್ಧಿಯೋಗಂ ತಂ. ನಾನು ಶರೀರ ಆತ್ಮಭಾವಸ್ಥೋ, ನಾನು ದೇಹದಲ್ಲಿ ಇದ್ದು ಕೊಡ್ತೇನೆ, ಅವರಿಗೆ ಅಜ್ಞಾನವನ್ನು ನಾಶ ಮಾಡ್ತೇನೆ ಅಂತೆಲ್ಲ, ಬೆಳಕನ್ನು ಕೊಡ್ತೇನೆ, ಜ್ಞಾನದ ಬೆಳಕನ್ನು ಅಂತೆಲ್ಲ ಕೃಷ್ಣ ಹೇಳಿದ್ರು. ಆದ್ರೆ ಇಲ್ಲಿ ಎಷ್ಟು ಸ್ಪಷ್ಟವಾಗಿ ಹೇಳ್ತಾ ಇರೋದು, ಈ ದೇಹದಲ್ಲಿ ಕ್ಷೇತ್ರ ಇದ್ದೆ, ಈ ಕ್ಷೇತ್ರ ದೇಹ, ಈ ಕ್ಷೇತ್ರಜ್ಞ ಆತ್ಮ ಇದ್ದಾನೆ, ಇನ್ನೊಂದು ಕ್ಷೇತ್ರಜ್ಞ ಇದ್ದಾನೆ, ಅದು ನಾನು ಅಂತ ಕೃಷ್ಣ ಹೇಳೋದು. ಕ್ಷೇತ್ರಜ್ಞಂ ಚ ಅಪಿ ಮಾಂ ವಿದ್ಧಿ ಸರ್ವ ಕ್ಷೇತ್ರೇಶು ಭಾರತ. ಆದ್ರೆ ನಾನು ಒಂದೇ ಕ್ಷೇತ್ರದಲ್ಲಿಲ್ಲ. ಒಂದೇ ಕ್ಷೇತ್ರ ಅಂದ್ರೆ ನೀವು ಒಂದು ದೇಹದಲ್ಲಿದ್ದೀರಾ, ನಾನು ಒಂದು ದೇಹದಲ್ಲಿದ್ದೀವಿ. ಸೊ ನಾವಿಲ್ಲಿ ಎಷ್ಟು ಜನ ಸೇರಿದ್ದೇವೆ, ಎಲ್ಲರೂ ಒಂದೊಂದು ದೇಹದಲ್ಲಿದ್ದೇವೆ. ಸೊ ನಾವು ಒಂದು 30 ಜನ ಇಲ್ಲಿ ಸೇರಿದ್ದೇವೆ ಅಂದ್ರೆ ನಾವು 30 ದೇಹಗಳಲ್ಲಿ 30 ಆತ್ಮರಿದ್ದೇವೆ ನಾವು. ಆದ್ರೆ ಕೃಷ್ಣ ಹೇಳ್ತಾನೆ, ನಮ್ಮ 30 ಆತ್ಮಗಳನ್ನು ಬಲ್ಲವ ಅವನು, ಸರ್ವಕ್ಷೇತ್ರ. ಸೊ ಅವನಿಗೆ ನಮ್ಮ ವ್ಯತ್ಯಾಸ, ಅವನು ಕ್ಷೇತ್ರಜ್ಞನೇ, ನಾವು ಕ್ಷೇತ್ರಜ್ಞನೇ, ಆದ್ರೆ ಅವನು ಎಲ್ಲವನ್ನು ಬಲ್ಲವನು. ಹೇಗೆ ನಾವೆಲ್ಲ ಇರೋರು ಭಾರತೀಯರೇ, ಆದ್ರೆ ಒಬ್ಬರು ಮುಖ್ಯ ವ್ಯಕ್ತಿ ಇರ್ತಾರೆ, ಅಧ್ಯಕ್ಷರು ಅನ್ನೋದು, ಅವರು ಎಲ್ಲರ ಮೇಲೆ ಅವ್ರ ಅಧಿಕಾರ ಇರುತ್ತೆ. ನಮಗೆ ನಮ್ಮ ಅಧಿಕಾರ ಇದೆ, ನಮ್ಮ ಮನೆಯ ಮೇಲೆ ಅಧಿಕಾರ ಇದೆ, ನಮ್ಮ ಊರ ಮೇಲೆ ಅಧಿಕಾರ ಇರ್ಬೋದು, ಹೀಗೆ ನಾವು. ಆದ್ರೆ ಆ ಮುಖ್ಯ ವ್ಯಕ್ತಿ ಇರುತ್ತೆ, ಅವನೆಲ್ಲರ ಮೇಲೆ ಅಧಿಕಾರ ಇದೆ. ಇಲ್ಲಿ ಪ್ರಜಾಪ್ರಭುತ್ವದಲ್ಲಿ ಅದು ಬದಲಾಗುತ್ತೆ, ಆದ್ರೆ ಭಗವಂತನು ಹಾಗಲ್ಲ. ಭಗವಂತನು ಎಲ್ಲ ಕ್ಷೇತ್ರಗಳನ್ನು ಅರ್ಥ ಮಾಡ್ಕೊಂಡಿದ್ದಾನೆ. ಅವನು ಸಹಜವಾಗಿ ಅವನು ಸರ್ವಕ್ಷೇತ್ರಜ್ಞ.
ನಾವು ಕ್ಷೇತ್ರಜ್ಞ. ಎಲ್ಲಿ ಕ್ಷೇತ್ರಜ್ಞ? ನಾವು ನಮ್ಮ ದೇಹದಲ್ಲಿ ನಾನು ಕ್ಷೇತ್ರಜ್ಞ. ಈ ಭೌತಿಕ ಜಡ ದೇಹ ಪಂಚಭೂತ ಶರೀರದಲ್ಲಿ ನಾನು ಕ್ಷೇತ್ರಜ್ಞ. ನೀವು ನಿಮ್ಮ ದೇಹದ ಕ್ಷೇತ್ರಜ್ಞ. ಆದ್ರೆ ನಾನು ನಿಮ್ಮ ದೇಹವನ್ನು ಅರ್ಥ ಮಾಡ್ಕೊಂಡಿದ್ದೇನೆ, ಅವರ ದೇಹವನ್ನು ಕ್ಷೇತ್ರಜ್ಞ ಅಂತ ಹೇಳಿ ಅರ್ಥ ಇಲ್ಲ. ಯಾಕಂದ್ರೆ ನಾನು ನಿಮ್ಮ ಏನು ಚಿಂತನೆ, ನಿಮ್ಮ ಏನು ಚಟುವಟಿಕೆ ನಂಗೆ ಗೊತ್ತಿಲ್ಲ. ನನ್ನ ಚಿಂತನೆ, ನನ್ನ ಚಟುವಟಿಕೆ ನಿಮ್ಗೆ ಗೊತ್ತಿಲ್ಲ. ನಾವು ಸೀಮಿತವಾದ ಕ್ಷೇತ್ರಜ್ಞರು. ಅದೇ ಕೃಷ್ಣನು ಅಸೀಮಿತ, ಅವನು ಅಪರಿಮಿತ. ಅವನಿಗೆ ಯಾವ ಸೀಮೆ ಇಲ್ಲ ಅವನಿಗೆ ಲಿಮಿಟ್ ಇಲ್ಲ. ಅವನಿಗೆ ಆ ರೀತಿಯ ಕ್ಷೇತ್ರಜ್ಞ, ಅವನು ಸರ್ವಕ್ಷೇತ್ರಜ್ಞ. ಸೊ ಕೃಷ್ಣ ಇಲ್ಲಿ ಹೇಳೋದು ಆಕ್ಚುಲಿ ಇದರಲ್ಲಿ ಆ ಅದ್ವೈತ ತತ್ವ ಅಂತ ಏನ್ ಹೇಳ್ತಾರೆ, ಪ್ರತಿಪಾದಿಸ್ತಾರೆ. ಜನರು ತುಂಬಾ ಕನ್ಫ್ಯೂಷನ್ ಮಾಡ್ಕೊಳ್ತಾರೆ. ಅವ್ರಿಗೆ ಇದು ಅರ್ಥನೇ ಆಗೋದಿಲ್ಲ. ಅದೊಂದು ಭ್ರಾಂತಿಯಲ್ಲೇ ಉಳಿದ್ಬಿಡ್ತಾರೆ ಜನ. ಅವ್ರಿಗೆ ಆತ್ಮ ಇದೆ, ದೇಹ ಇದೆ, ದೇಹದ ಈಚೆ ಆತ್ಮ ಇದೆ. ಈ ಆತ್ಮವೇ ಒಂದು ದಿವ್ಯವಾದದ್ದು. ಇಷ್ಟೇ ಅವರ ಆಧ್ಯಾತ್ಮ ಜೀವನ, ಇಷ್ಟೇ ಅವರ ಧರ್ಮ. ಭಗವದ್ಗೀತೆಯಲ್ಲಿ ಎಷ್ಟು ಸ್ಪಷ್ಟವಾಗಿ ಅದು ಅದು ABCD. ಮುಂದೆ ABCD ನಂತರ ಬರೋದು ಆತ್ಮ ಒಂದೇ ಅಲ್ಲ, ಪರಮಾತ್ಮನಿದ್ದಾನೆ. ಕೃಷ್ಣ ನೋಡಿ ಎಷ್ಟು ನಮಗೆ ಇಂದು ಮಗುಗೇನೋ ಕಲಿಸ್ತೀವಲ್ಲ ABCD, ಆ ರೀತಿ ನಮಗೆ ಭಗವದ್ಗೀತೆ ಕಲಿಸ್ತಾನೆ. ಎಷ್ಟು ಮಟ್ಟಿಗೆ ಅಂದ್ರೆ ಇಲ್ಲಿ ಹೇಳೋದು ಕ್ಷೇತ್ರಜ್ಞಂ ಚ ಅಪಿ ಮಾಂ ವಿದ್ಧಿ. ಇದು ತುಂಬಾ ಏನ್ ಹೇಳ್ತಾರೆ, ಸರಳವಾದ ಸಂಸ್ಕೃತ ಪದ. ಯಾರಾದ್ರೂ ಸಂಸ್ಕೃತ ಅರ್ಥ ಮಾಡ್ಕೊಂಡ್ರೆ ಚ ಅಂದ್ರೆ ಏನು, ಅಪಿ ಅಂದ್ರೆ ಏನು ಗೊತ್ತಾಗುತ್ತೆ. ಚ ಅಂದ್ರೆ ಮತ್ತೆ, ಅಪಿ ಅಂದ್ರೆ ನಾನು. ಅದು ಒತ್ತಿಟ್ಟು ಕೃಷ್ಣ ಹೇಳ್ತಾ ಇರೋದು ಅದು ನಾನು ಅಂತ ಅರ್ಥ ಮಾಡ್ಕೊ. ನಾನು ಇನ್ನೊಂದು ಕ್ಷೇತ್ರಜ್ಞ ಅಂತ ಅರ್ಥ ಮಾಡ್ಕೊಳ್ಬೇಕು. ಮತ್ತೆ ಅದು ಯಾರು? ಕೃಷ್ಣನು. ಮತ್ತೆ ಕೃಷ್ಣ ಹೇಳೋದು ನನ್ನ ಚಟುವಟಿಕೆ, ನನ್ನ ವ್ಯಕ್ತಿತ್ವ ಏನಂದ್ರೆ ಸರ್ವಕ್ಷೇತ್ರೇಶು ಭಾರತ. ನಾನು ಎಲ್ಲ ಕ್ಷೇತ್ರಗಳ ಕ್ಷೇತ್ರಜ್ಞ. ಹೇಗೆ ನಾವು ನಮ್ಮ ಮನೆಯನ್ನು ನಾವು ಓನರ್ ಅಂತ ಹೇಳ್ತೇವೆ, ನೀವು ನಿಮ್ಮ ಮನೆಯ ಓನರ್, ಇನ್ನೊಂದು ಜಾಗವನ್ನು ಓನರ್. ಆದ್ರೆ ಯಾರು ಸರ್ಕಾರದವ್ರು ಹೇಳ್ತಾರೆ ಎಲ್ಲವನ್ನು ನಾವು ಓನರ್ಸ್ ಅಂತ ಹೇಳ್ತಾರೆ. ಹಾಗಾಗಿ ಅವರು ಒಂದು ಹೈವೇ ಮಾಡ್ಬೇಕಂದ್ರೆ, ಇನ್ನೇನೋ ಒಂದು ಕಟ್ಟಡ ಮಾಡ್ಬೇಕಂದ್ರೆ ಅವರು ನಮ್ಮ ಪ್ರಾಪರ್ಟಿ ಕಿತ್ಕೊಂಡ್ಬಿಡ್ತಾರೆ. ಅವ್ರು ನಮ್ಗೇನೋ ಚಿಕ್ಕ ಕಾಂಪನ್ಸೇಷನ್ ಕೊಟ್ಟು, ಒಂದು 3 ಕಾಸು ಕೊಟ್ಟು ಅವರು ಕಿತ್ಕೊಂಡ್ಬಿಡ್ತಾರೆ. ಯಾಕಂದ್ರೆ ನಿಜವಾದ ಓನರ್ ಸರ್ಕಾರ ಅವ್ರ ಹಿತಕ್ಕೋಸ್ಕರ ಎಲ್ಲವೂ ನಡೆಯೋಕ್ಕಂಥದ್ದು. ಸೊ ಇದು ನನ್ನ ಮನೆ, ನಮ್ಮ ತಂದೆ ಇದ್ರು, ನಮ್ಮ ಮುತ್ತಾತ ಇದ್ರು, ನಮ್ಮ ಇವರಿದ್ರು, ಏನ್ ಹೇಳುದು ನಡೆಯೋದಿಲ್ಲ. ಇದು ನಾವು ಸರ್ಕಾರದ ಕಾನೂನು ಕೆಳಗೆ ನಾವು ಓನರ್ ಅಷ್ಟೇ. ಸೊ ಕ್ಷೇತ್ರಜ್ಞರು ನಾವು ಅಲ್ಪ ಕ್ಷೇತ್ರಜ್ಞರು, ಕೃಷ್ಣನು ಸರ್ವ ಕ್ಷೇತ್ರಜ್ಞ. ಸೊ ಈ ವ್ಯತ್ಯಾಸವನ್ನು, ಈ ಮೂಲ ಇದನ್ನು ನಾವು ಅರ್ಥ ಮಾಡ್ಕೊಳ್ಬೇಕು. ಇದರಿಂದ ನಮ್ಮ ಭಕ್ತಿ ನಾವು ಮಾಡ್ಲಿಕ್ಕೆ ಸಾಧ್ಯ ಆಗುತ್ತೆ. ಇಲ್ಲಾಂದ್ರೆ ನಾನು ಕೂಡ ಕೃಷ್ಣನ ಒಬ್ಬನೇ, ನಾನು ಪರಮಾತ್ಮನೊಬ್ಬನೇ, ನಾನೀಗ ಅಂಧಕಾರದಲ್ಲಿ ಭ್ರಮೆಯಲ್ಲಿದ್ದೇನೆ, ನಾನು ಮತ್ತೆ ಮುಕ್ತರಾದ್ಮೇಲೆ ನಾನು ದೇವರಾಗ್ಬಿಡ್ತೇನೆ. ಈ ರೀತಿ ಇದೊಂದು ಭ್ರಾಂತಿ ಅಷ್ಟೇ. ಇದೊಂದು ಏನೋ ಇದರಲ್ಲಿ ಸತ್ಯಾಂಶ ಇಲ್ಲ. ಇದು ಅಜ್ಞಾನ ಅಷ್ಟೇ. ಸೊ ಭಗವದ್ಗೀತೆಯಲ್ಲಿ ಸ್ಪಷ್ಟವಾಗಿ ಕೃಷ್ಣ ಈ ಅಧ್ಯಾಯದಲ್ಲಿ ಹೇಳೋದು, ಪ್ರತಿಯೊಂದರಲ್ಲಿ ಹೇಳ್ತಾ ಇದ್ದಾರೆ. ಇಲ್ಲಿ ಮಾಡಿ ನೋಡಿ ಎಷ್ಟು ಸ್ಪಷ್ಟವಾಗಿ, ಎಷ್ಟು ಸರಳವಾಗಿ. ಕ್ಷೇತ್ರಜ್ಞಂ ಚ ಅಪಿ ಮಾಂ ವಿದ್ಧಿ. ಅರ್ಥ ಮಾಡ್ಕೋ ಅರ್ಜುನ, ನಾನು ಇನ್ನೊಂದು ಕ್ಷೇತ್ರಜ್ಞ. ಹಿಂದೆ ಶ್ಲೋಕದಲ್ಲಿ ನಾನು ಹೇಳಿದ್ದು ಆತ್ಮ ಅನ್ನೋದು ಆ ದೇಹದ ಒಂದು ಕ್ಷೇತ್ರಜ್ಞ. ಆದ್ರೆ ನಾನು ಇನ್ನೊಬ್ಬನಿದ್ದೇನೆ, ನಾನು ಪರಮಾತ್ಮನಿದ್ದೇನೆ. ಸೊ ಆತ್ಮ ಬೇರೆ, ಪರಮಾತ್ಮ ಬೇರೆ. ಸೊ ಎಷ್ಟು ಕ್ಲಿಯರ್ ಇದೆ ನೋಡಿ. ಏನು ಸರ್ವ ಕ್ಷೇತ್ರೇಶು ಭಾರತ, ಎಲ್ಲರ ಕ್ಷೇತ್ರಗಳ ನಾನು ಬಲ್ಲವನು. ಕ್ಷೇತ್ರಜ್ಞಯೋರ್ ಜ್ಞಾನಂ ಯದ್ ಜ್ಞಾನಂ ಮತಂ ಮಮ. ಸೊ ಕೃಷ್ಣ ಹೇಳೋದು, ಈ ದೇಹವನ್ನು, ಅದರ ಕ್ಷೇತ್ರಜ್ಞವನ್ನು ತಿಳಿಯುವುದೇ ಜ್ಞಾನ ಎನ್ನುವುದನ್ನು ನೀನು ಅರ್ಥ ಮಾಡಿಕೊಳ್ಳು. ಸೊ ಜ್ಞಾನ ಅಂದ್ರೆ ಕೃಷ್ಣ ಹೇಳೋದು, ನಾವು ಹೇಳೋದು ಇವಾಗ ಶಾಲಾ ಕಾಲೇಜಿನಲ್ಲಿ ಒಂದು ಡಿಗ್ರಿ ಪಡೆದ್ರು, ಇಲ್ಲ ಪೋಸ್ಟ್ ಗ್ರಾಜುಯೇಷನ್ ಪಡೆದ್ರು, PhD ಪಡೆದ್ರು, ಅದು ಜ್ಞಾನ ಅಂತ ಕೃಷ್ಣ ಹೇಳೋದಿಲ್ಲ. ಜ್ಞಾನ ಅಂತ ಏನ್ ಹೇಳೋದು ಕೃಷ್ಣ, ಈ ಕ್ಷೇತ್ರಜ್ಞವನ್ನು ಸರಿಯಾದ ರೀತಿಯಲ್ಲಿ ಯಾರು ಅರ್ಥ ಮಾಡ್ಕೊಳ್ತಾನೆ ಅವನು ಜ್ಞಾನಿ ಅಂತ. ಸೊ ವೇದಗಳಲ್ಲಿ ಇದೊಂದು ನಾವು ಆಧುನಿಕ ವಿದ್ಯಾಭ್ಯಾಸದ ಇದು ನಮ್ಮ ದೇಹದ ಪೋಷಣೆಗೆ, ಜೀವನೋಪಾಯಕ್ಕೆ ಬೇಕಾದ ಇದು ಏನು ವಿದ್ಯೆ. ಈ ವಿದ್ಯೆನ ಅವಿದ್ಯೆ ಅಂತ ಹೇಳಿದ್ರು ಇದು ಈಶೋಪನಿಷತ್ತು ಹೇಳುತ್ತೆ. ಅವಿದ್ಯಾ ಅಂತ ಹೇಳುತ್ತೆ. ಈ ನಾವು ಲೌಕಿಕ ಭೌತಿಕ ಜಗತ್ತಿನಲ್ಲಿ ಪಡೆಯುವಂಥದ್ದು, ಶಾಲಾ ಕಾಲೇಜ್ ಪಡೆಯುವಂಥದ್ದು, ಇದು ಅವಿದ್ಯೆ ಅಂತ ಹೇಳುತ್ತೆ. ಇದೊಂದು ಕಲೆ ಅಂದ್ರೆ ಹೇಗೆ ನಾವೊಂದು ಪದಾರ್ಥವನ್ನು ಮಾಡ್ತೇವೆ, ಇದರಲ್ಲಿ ಅಡಿಗೆ ಕೊಂಡಿದೆ, ಏನ್ ಮಾಡ್ತೀವಿ, ಎಲ್ಲ ತರಕಾರಿಗಳಿದೆ, ಇನ್ನೊಂದು ಉಪ್ಪಿದೆ, ಎಲ್ಲ ಮಸ್ಟರ್ಡ್ಸ್, ಇದು ಜಿಂಜರ್, ಎಲ್ಲ ನಾವು ಸ್ಪೈಸಸ್ ಎಲ್ಲ ಉಪಯೋಗಿಸ್ಕೊಂಡು ನಾವೊಂದು ಮಿಕ್ಸ್ ಮಾಡಿ ಅದೊಂದು ರುಚಿಕರ ಮಾಡ್ತೀವಿ. ಇದು ಆ ಕಲೆ. ಅದೇ ರೀತಿಯಲ್ಲಿ ಹೇಳ್ತಾರೆ, ಇವತ್ತಿನ ಆಧುನಿಕ ವಿದ್ಯಾಭ್ಯಾಸದಲ್ಲಿ ಅವ್ರು ಕಾಲೇಜಿನಲ್ಲಿ ಹೋಗಿ ಕಲಿಯೋದೆಲ್ಲ ಕಲೆ ಅಷ್ಟೇ. ಅವ್ರು ಕಲಿತಾರೆ ಇಂಜಿನಿಯರಿಂಗ್ ಅಲ್ಲಿ ಹೇಗೆ ಒಂದು ದೊಡ್ಡ ಬಿಲ್ಡಿಂಗ್ ಕಟ್ಟಬೇಕು, ಎಲ್ಲ ಕಲೆ ಅದು ಅಷ್ಟೇ. ಹೇಗೆ ನೀವು ಒಂದು ಮಿಕ್ಸ್ ಮಾಡಿ ನೀವು ಒಂದು ತಿಂಡಿ ತಯಾರಿಸ್ತೀರಾ, ಅದೇ ರೀತಿ ಅದೊಂದು ಕಲೆ. ಹೋಟೆಲ್ ಮ್ಯಾನೇಜ್ಮೆಂಟ್ ಅದನ್ನು ಕೂಡ ಒಂದಿದೆ, ಅದು ಒಂದು ಜ್ಞಾನ ಅಂತ ಅವ್ರು ಹೇಳ್ತಾರೆ, ಅದು ಒಂದು ಕಲೆ, ಹೋಟೆಲ್ ಮ್ಯಾನೇಜ್ಮೆಂಟ್. ಅದೇ ರೀತಿಯಲ್ಲಿ ಇಂಜಿನಿಯರಿಂಗ್ ತಾಂತ್ರಿಕನನ್ನು ಒಂದು ಕಲೆ. ಮತ್ತೆ ಮೆಡಿಕಲ್ ಕೂಡ ಇನ್ನೊಂದ್ ತರ ಕಲೆ. ಅವ್ರ ಸ್ಕಿನ್, ಇವರಲ್ಲಿ ಇನ್ನೊಂದು ಐರನ್ ಕಟ್ ಮಾಡ್ತಾರೆ, ಇವರು ಸ್ಕಿನ್ ಕಟ್ ಮಾಡ್ತಾರೆ, ಇನ್ನು ದೇಹದ ಇದು ಕಟ್ ಮಾಡ್ತಾರೆ, ಎಲ್ಲವೂ ಇದೇ ರೀತಿ ಅಷ್ಟೇ. ಅದರಲ್ಲಿ ದೊಡ್ಡ ಇದು ಏನೂ ಇಲ್ಲ. ಹೇಳ್ತಾರೆ ಆನ್ ಜಾಬ್ ಎಷ್ಟೊಂದು ಕಲಿಬಹುದು, ಇದೇನು ಅಷ್ಟು ವರ್ಷಗಳ ಕಾಲ ಅಲ್ಲಿ ನಾವು ಡಿಗ್ರಿಗೆ ಅಲ್ಲಿ ಅಷ್ಟು ಕಷ್ಟಪಡಿ. ಇವಾಗ ನೋಡಿ, ಕೊರೋನಾ ಅಲ್ಲಿ ಎಲ್ಲರೂ ಮನೇಲಿ ಇದ್ದಾರೆ, ಎಲ್ಲ ಈ ಕಾಲೇಜ್ಗಳು ಎಲ್ಲರೂ ಕೂಡ ಈಗ ಎಲ್ಲ ನಿಲ್ಸ್ಬೇಕಾಯ್ತು ಹೇಳೋದು. ಆಮೇಲೆ ಅದು ನಡೀತಾ ಇದೆ, ಅದು ವಿದ್ಯಾಭ್ಯಾಸ ಅವ್ರು ಆನ್ಲೈನ್ ಟೀಚಿಂಗ್ ಮಾಡ್ತಾ ಇದ್ದಾರೆ.
ಸೊ ಇದೆಷ್ಟೋ ಅಗತ್ಯಗಳು ಅಲ್ಲಿ ಹೋಗ್ಬೇಕು, ಅಲ್ಲಿ ಅಟೆಂಡೆನ್ಸ್ ಮಾಡಬೇಕು ಅಂತ ಬೇಕಾಗೇ ಇಲ್ಲ. ಒತ್ತಾಯದಿಂದ, ಒತ್ತಡದಿಂದ ಇವರಿಗೆ ಒಂದು ಮಕ್ಕಳೀಗ ಎಷ್ಟು ದಾರಿ ತಪ್ಪಿದ್ದಾರೆ ಅಂದ್ರೆ, ಡೈವರ್ಷನ್ ಇದೆ ಅಂದ್ರೆ, ಇವರಿಗೆ ಆ ರೀತಿ ಕಾಲೇಜ್ ಇಲ್ಲದೆ, ಅಟೆಂಡೆನ್ಸ್ ಇಲ್ಲದೆ, ಮತ್ತೆ ಎಕ್ಸಾಮ್ ಇಲ್ಲದೆ ಇವ್ರು ಓದೋದಿಲ್ಲ. ಇವರು ಅಷ್ಟು ಇವರು ಡೈವರ್ಟೆಡ್, ಮನಸ್ಸು ಅವರ ನಿಯಂತ್ರಣದಲ್ಲಿ ಇಲ್ಲ. ಯಾಕಂದ್ರೆ ಯಾರಿಗೂ ನಮ್ಮ ವೈದಿಕ ಸಂಸ್ಕೃತಿ ಪ್ರಕಾರ ಒಂದು ಬ್ರಹ್ಮಚರ್ಯದ ಒಂದು ಗುರುಕುಲದ ಟ್ರೈನಿಂಗ್ ಇಲ್ಲ. ಆ ಟ್ರೈನಿಂಗ್ ಇಲ್ಲದೆ ಇರೋದ್ರಿಂದ ಅವ್ರ ಮನಸ್ಸು ಇಂದ್ರಿಯಗಳು ಅವ್ರಿಗೆ ಗೋಚರದಲ್ಲಿಲ್ಲ. ಸೊ ಹೀಗೆ ಈ ಕಾಲೇಜಲ್ಲಿ, ಇದರಲ್ಲಿ ವಿಶ್ವವಿದ್ಯಾಲಯದಲ್ಲಿ ಈ ತರ ಒಂದು ಶಿಸ್ತು ಮಾಡಿ, ಒಂದು ಅಟೆಂಡೆನ್ಸ್ ಕಂಪಲ್ಸರಿ ಮಾಡಿ, ಇಷ್ಟು ಅಟೆಂಡ್ ಮಾಡ್ಬೇಕು ಅವರು, ಈ ಪ್ರಾಜೆಕ್ಟ್ ಮಾಡ್ಬೇಕು, ಈ ಎಕ್ಸಾಮ್ ಅಲ್ಲಿ ಇಷ್ಟು ಮಾರ್ಕ್ಸ್ ಸಿಗ್ಬೇಕು, ಆ ಒತ್ತಾಯದಿಂದ ಅವ್ರು ಓದ್ತಾರೆ ಅವ್ರು. ಆಮೇಲೆ ಕ್ರಮೇಣವಾಗಿ ಒಂದು 25-30 ವರ್ಷ ಬಂದ್ಮೇಲೆ ಅವ್ರಿಗೆ ಸ್ವಲ್ಪ ಗೊತ್ತಾಗುತ್ತೆ, ಹೌದು ಏನ್ ಮಾಡ್ಬೇಕೇನ್ ಮಾಡೋರು, ಅವ್ರು ಸ್ವಲ್ಪ ಜವಾಬ್ದಾರಿ ಬರುತ್ತೆ. ಇಲ್ಲಾಂದ್ರೆ ಜವಾಬ್ದಾರಿನೇ ಇಲ್ಲ. ಈ ರೀತಿ ಇದು ಈ ಒಂಥರ ಆಧುನಿಕ ವಿದ್ಯಾಭ್ಯಾಸದಲ್ಲಿ ಈ ಕೊರತೆಯನ್ನು ನಾವು ಕೇಳ್ತೇವೆ. ಆದ್ರೆ ಜ್ಞಾನ ಅನ್ನೋದು ಇದು ತಿಳಿಸ್ಕೊಡ್ಬೇಕು. ಕೃಷ್ಣ ಹೇಳೋದು ಜ್ಞಾನ ಅಂದ್ರೆ, ಕ್ಷೇತ್ರ ಅಂದ್ರೆ ಶರೀರ, ಕ್ಷೇತ್ರಜ್ಞ ಅಂದ್ರೆ ಆತ್ಮ, ಇನ್ನೊಂದು ಕ್ಷೇತ್ರ ಅಂದ್ರೆ ಪರಮಾತ್ಮ. ಇದು ನಿಜವಾದ ಜ್ಞಾನ. ಇಲ್ಲ ಅಂದ್ರೆ ನಾವು ಶಾಲಾ ಕಾಲೇಜಿನಲ್ಲಿ ಇರ್ಬೋದು, ಇನ್ನೊಂದು ಸಾಧಿಸ್ಬೋದು, ಅದೆಲ್ಲವೂ ಅಜ್ಞಾನವೇ ಆಯ್ತು. ನಾವು 1 ಡಿಗ್ರಿ, ಡಬಲ್ ಡಿಗ್ರಿ, PhD ಏನ್ ಮಾಡೋದು, ಅದು ಅಜ್ಞಾನವೇ ಆಯ್ತು. ಜ್ಞಾನ ಅಂದ್ರೆ ಇದು. ಸೊ ಪ್ರಹ್ಲಾದರು ಹೇಳ್ತಾರೆ, ಪ್ರಹ್ಲಾದ್ ಮಹಾರಾಜ್ ಹೇಳೋದು, ಕೌಮಾರಂ ಆಚರೇತ್ ಪ್ರಾಜ್ಞೋ ಧರ್ಮಾಂ ಭಾಗವತಾನ್ಯ ದುರ್ಲಭಂ ಮಾನುಷಂ ಜನ್ಮ ತದಪಿ ಅದ್ರೂಂ ಅರ್ಥದಂ. ಈ ಭಾಗವತ ಧರ್ಮ, ಈ ಜ್ಞಾನವನ್ನು ಇದನ್ನು ಮಕ್ಕಳಿಗೆ 5 ವರ್ಷದಿಂದ ಕೊಡ್ಬೇಕು ಅಂತ ಹೇಳ್ತಾರೆ. ಕುಮಾರಾವಸ್ಥೆಯಿಂದ ಭಕ್ತ ಪ್ರಹ್ಲಾದ ಹೇಳೋದು. ಸೊ ಹಾಗೆ ಆಚಾರ್ಯರು ಇದನ್ನೇ ತೆಗೆದುಕೊಂಡು ಅವರು ಭಾಗವತ ಪುಸ್ತಕದ ಇಂಟ್ರಡಕ್ಷನ್, ಪ್ರಿಫೇಸ್ ಬರೀತಾರೆ. ಈ ಭಾಗವತ ಪುಸ್ತಕವನ್ನು ಇದನ್ನು ವಿಶ್ವಾದ್ಯಂತ ಶಾಲಾ ಕಾಲೇಜಿನಲ್ಲಿ ಇಂಟ್ರೊಡ್ಯೂಸ್ ಮಾಡ್ಬೇಕಿದು. ಸೊ ಅಂತ ಮಹನೀಯರು ಆಚಾರ್ಯ ಶ್ರೀಲ ಪ್ರಭುಪಾದರು ಈ ವಿಷಯವನ್ನು ಬರೆದದ್ದು 1963-64ರಲ್ಲಿ. ಆಗ ಇಸ್ಕಾನ್ ಸಂಸ್ಥೆ ಆಗಿರ್ಲಿಲ್ಲ. ಶ್ರೀಲ ಪ್ರಭುಪಾದರು ಶಿಷ್ಯರು ಯಾರು ಇಲ್ಲ. ಅವರೊಂದು ಬಡತನ ಅಂದ್ರೆ ಅವ್ರು ಸನ್ಯಾಸಿಯಾಗಿ ಬೃಂದಾವನದಲ್ಲಿ ಅವರು ಇದ್ದಾರೆ, ಅವರು ಏಕಾಂತವಾಗಿದ್ದಾರೆ, ನೋಡ್ತಾರೆ, ಪ್ರಯತ್ನ ಪಡ್ತಾ ಇದ್ದಾರೆ, ಪ್ಲಾನ್ ಮಾಡ್ತಾರೆ, ಹೇಗೆ ನಮ್ಮ ಗುರುವಿನ ಆಜ್ಞೆಯನ್ನು ಪಾಲನೆ ಮಾಡ್ತಾ ನಾನು ಸಂಸ್ಥೆ ಶುರು ಮಾಡ್ಬೇಕು ಅಂತ. ಆದ್ರೆ ಅಲ್ಲಿ ಆಗ್ಲೇ ಬರಿತಾ ಇದ್ದರು. ಆ ಭಾಗವತ ಪ್ರಥಮ ಸ್ಕಂದದ ಪುಸ್ತಕದಲ್ಲಿ ಇಂಟ್ರೊಡಕ್ಷನ್ ಬರೀತಾರೆ. ಈ ಭಾಗವತ, ಈ ಪ್ರಹ್ಲಾದ್ ಮಹಾರಾಜರು, ಭಕ್ತ ಪ್ರಹ್ಲಾದರ ಅವರ ಒಂದು ಹೇಳೋ ತರ ನಾವು ಶಾಲಾ ಕಾಲೇಜಿನಲ್ಲಿ ಇದನ್ನ ಇಂಟ್ರೊಡ್ಯೂಸ್ ಮಾಡ್ಬೇಕು ಇದನ್ನ. ಯಾಕಂದ್ರೆ ಭಕ್ತ ಪ್ರಹ್ಲಾದರು ಕೌಮಾರ ಅಂದ್ರೆ 5 ವರ್ಷದಿಂದ ಶುರು ಮಾಡ್ಬೇಕು ಅಂತ ಹೇಳ್ತಾರೆ. ಸೊ ಅದನ್ನೇ ಆಚಾರ್ಯರು ಪ್ರಿಫೇಸ್ ಇರ್ತಾರೆ. ನೋಡಿ ಅಂತ ದೊಡ್ಡ ಮಹನೀಯರು ಹೇಳ್ತಾರೆ, ಮಹಾತ್ಮ ಹೇಳ್ತಾರೆ, ನಾವು ಮಾಡ್ಬೇಕು ಅಂತ ಹೇಳಿದ್ರೆ. ಆದ್ರೆ ಇವ್ರ ಮಾತನ್ನ ಕೇಳೋರು ಯಾರು ಇಲ್ಲ. ಆಚಾರ್ಯರು ಮತ್ತೆ ಅಲ್ಲಿ ಪಾಶ್ಚಾತ್ಯ ದೇಶಕ್ಕೆ ಹೋಗಿ ಅಲ್ಲಿ ಇದನ್ನ ಶುರು ಮಾಡಿದ್ದು. ಆ ಜನರು ಇದನ್ನ ಒಪ್ಪಿದ್ದು. ಒಮ್ಮೆ ಯಾರೋ ಆಚಾರ್ಯ ಪ್ರಚಾರ ಮಾಡುವಾಗ ಆಸ್ಟ್ರೇಲಿಯಾಗೆ ಪ್ರಚಾರಕ್ಕೆ ಹೋಗ್ತಾರೆ ಶ್ರೀಲ ಪ್ರಭುಪಾದರು. ಅಲ್ಲಿ ಕೇಳ್ತಾರೆ, ನೀವ್ ಯಾಕೆ ಅಮೆರಿಕೆಗೆ ಹೋದ್ರಿ ನೀವು? ಯಾಕಂದ್ರೆ ಆಸ್ಟ್ರೇಲಿಯಾಗೆ ಆ ಸಮಯದಲ್ಲಿ ಅಮೆರಿಕ ಮೇಲೆ ಸ್ವಲ್ಪ ತುಂಬಾ ವಿರೋಧ ಇತ್ತು. ಈ ಶ್ರೀಲ ಪ್ರಭುಪಾದ ಶಿಷ್ಯರು ಅಮೆರಿಕನವ್ರು ಹೋಗಿ ಅಲ್ಲಿ ಆಸ್ಟ್ರೇಲಿಯಾ ಸೆಂಟರ್ ಓಪನ್ ಮಾಡಿ ಆಸ್ಟ್ರೇಲಿಯಾ ಪ್ರಚಾರ ಶುರು ಮಾಡಿರ್ತಾರೆ. ಸೊ ಅವ್ರಿಗೆ ಸ್ವಲ್ಪ ಒಂದು ಇದಿರುತ್ತೆ, ಈ ಅಮೆರಿಕನವ್ರು ಬಂದಿದ್ದಾರೆ ನಮ್ಮ ದೇಶದಲ್ಲಿ ಯಾವ್ದೋ ವೈದಿಕ ಇದನ್ನು ಪ್ರಶ್ನ ಪ್ರಜ್ಞೆ ಅಂತ ಪ್ರಚಾರ ಮಾಡ್ತಾರೆ, ಸ್ವಲ್ಪ ಜನಕ್ಕೆ ಇದಿರುತ್ತೆ. ಸೊ ಆಗ ಶ್ರೀಲ ಪ್ರಭುಪಾದರು ಅವ್ರ ಶಿಷ್ಯರು ಹೇಳ್ತಾರೆ ಅವ್ರಿಗೆ, ಆ ಪ್ರಶ್ನೆಗೆ ನೀವೇನಾದ್ರೂ ನೀವು ಅವ್ರಿಗೆ ಆಹ್ವಾನ ಮಾಡಿ, ನೀವು ಆಸ್ಟ್ರೇಲಿಯಾ ಜನರು ನೀವು ಯಾಕೆ ನೀವು ಮೊದಲು ಅಮೆರಿಕೆಗೆ ಹೋಗಿ ಶುರು ಮಾಡಿದ್ದು ಅಂತ ಪ್ರಭುಪಾದ ಕೇಳ್ತಾರೆ. ಅವ್ರು ಕೇಳಿದ ಅವ್ರ ಪ್ರಭುಪಾದರ ಉತ್ತರ ಮಾಡೋ ಬದಲು ಅವ್ರ ಶಿಷ್ಯರೇ ಉತ್ತರ ಮಾಡ್ತಾರೆ ಆಸ್ಟ್ರೇಲಿಯನ್ ಅವರಿಗೆ. ಒಂದು ವಿಡಿಯೋ ತುಂಬಾ ಅವ್ರು ಹೇಳೋದು, ನೀವು ಆಸ್ಟ್ರೇಲಿಯನ್ನವ್ರು ಏನಾದ್ರು ನಮ್ಮ ಆಚಾರ್ಯರನ್ನ ಕರೆದಿದ್ರೆ, ಟಿಕೆಟ್ ಕೊಟ್ಟು ಆಹ್ವಾನಿಸಿದ್ರೆ, ಅವ್ರು ನಿಮ್ಮ ಆಸ್ಟ್ರೇಲಿಯಾಗೆ ಬಂದು ನಿಮ್ಮ ಈ ಕೃಷ್ಣ ಪ್ರಜ್ಞೆ ಶುರು ಮಾಡಿದ್ರು ಅಂತ ಹೇಳ್ತಾರೆ. ಸೊ ಎನಿವೆ ನಾನು ಹೇಳೋದೇನಂದ್ರೆ, ಆಚಾರ್ಯರು ಇಲ್ಲಿ ಭಾರತದಲ್ಲಿದ್ದಾಗ್ಲೇ ಯಾವ ಒಂದು ನಾವು ನೋಡೋ ರೀತಿ ದೊಡ್ಡ ರೀತಿ ಸಕ್ಸಸ್ ಇಲ್ಲದೆ, ಏನು ಸಂಸ್ಥೆ ಇಲ್ಲದೆ ಆಗ್ಲೇ ಆಚಾರ್ಯರು ಇದು ದರ್ಶನ, ಇದು ಮಾರ್ಗದರ್ಶನ ಕೊಡುತ್ತೆ. ಏನ್ ಕೊಡುತ್ತೆ? ಈ ಭಾಗವತ ಕೊಡುತ್ತೆ ಅಂತ ಹೇಳ್ತಾರೆ. ಕಲಿಯುಗದಲ್ಲಿ ಆಕ್ಚುಲಿ ಒಂದು ಮಾತಿದೆ, ಕೃಷ್ಣೇ ಸ್ವಧಾಮೋಪಗತೆ ಧರ್ಮ ಜ್ಞಾನಾದಿ ಬಿಸ್ಸಹ ಕಲೌ ನಷ್ಟ ದೃಶಾಮೇಶಾಂ ಪುರಾಣಾರ್ಕೋ ಅಧುನಾ ಉದಿತ. ಸೊ ಅಲ್ಲಿ ಹೇಳೋದೇನಂದ್ರೆ, ಇಲ್ಲಿ ಸೂತ ಗೋಸ್ವಾಮಿಗಳು ನೈಮಿಷಾರಣ್ಯದಲ್ಲಿ ನಡೆದ ಸೌನಕಾದಿ ಋಷಿಗಳಿಗೆ ಹೇಳ್ತಾರೆ, ಧರ್ಮವು ಈಗ ಧರ್ಮ ಜ್ಞಾನವೆಲ್ಲವೂ ಭಗವಂತನು ಅದೃಶ್ಯನಾದ್ಮೇಲೆ, ಭಗವಂತನ ತನ್ನ ಧಾಮಕ್ಕೆ ಹೋದ್ಮೇಲೆ, ಕಲಿಯುಗ ಶುರುವಾದ್ಮೇಲೆ ಈಗ ಎಲ್ಲ ಹೋಗ್ಬಿಟ್ಟಿದೆ, ಏನು ಇಲ್ಲ. ಸೊ ಈಗ ಎಲ್ಲಿ ಇದಕ್ಕೆ ಆಶ್ರಯ ಎಲ್ಲಿ ಅಂತ ಕೇಳಿದಾಗ ಸೂತ ಗೋಸ್ವಾಮಿ ಹೇಳೋದು, ಹೌದು, ಕೃಷ್ಣೇ ಸ್ವಧಾಮೋಪಗತೆ, ಕೃಷ್ಣ ಸ್ವಧಾಮಕ್ಕೆ ಹೋದ್ಮೇಲೆ ಧರ್ಮ ಜ್ಞಾನಾದಿ ಬಿಸ್ಸಹ, ಧರ್ಮ ಮತ್ತೆ ಜ್ಞಾನಗಳ ಜೊತೆ. ಯಾಕಂದ್ರೆ ಅವನ ದ್ವಾಪರ ಯುಗದಲ್ಲಿ ಇಲ್ಲಿ ಮುಗೀತು, ಕಲಿಯುಗ ಶುರು ಆಯ್ತು, ಪ್ರಾರಂಭ ಆಯ್ತು. ಭಗವಂತನ ಇಚ್ಛೆಯಿಂದ ಇಲ್ಲಿ ಅಧರ್ಮ ಅಜ್ಞಾನವೇ. ಆದರೆ ಕಲಿಯುಗದಲ್ಲಿ ಕೃಷ್ಣೇ ಸ್ವಧಾಮೋಪಗತೆ ಧರ್ಮ ಜ್ಞಾನಾದಿ ಬಿಸ್ಸಹ ಕಲೌ ನಷ್ಟ ದೃಶಾಮೇಶಂ. ಈ ಕಲಿಯುಗದ ಜೀವಿಗಳು ನಾವು ಬದ್ಧಾತ್ಮರು, ನಷ್ಟ ದೃಶಾಮೇಶಂ, ನಮ್ಮ ದೃಷ್ಟಿ ನಷ್ಟವಾಗ್ಬಿಟ್ಟಿದೆ. ಪುರಾಣಾರ್ಕೋ ಅಧುನಾ ಉದಿತ, ನಮ್ಗೆ ದೃಷ್ಟಿ ಕೊಡ್ಲಿಕ್ಕೆ ಮತ್ತೆ ಈ ಪುರಾಣವು, ಯಾವ ಪುರಾಣ? ಭಾಗವತ ಪುರಾಣ. ಪುರಾಣಾರ್ಕೋ ಅಧುನಾ ಉದಿತ. ಇದು ಎಷ್ಟು, ಈಗ ಸೂರ್ಯನ ಬೆಳಗ್ಗೆ ಉದಯವಾದಾಗ ಎಲ್ಲ ರಾತ್ರಿ ಕತ್ತಲು ಓಡೋಗ್ಬಿಡ್ತಾರೆ. ಎಲ್ಲ ಕಳ್ಳರು, ಎಲ್ಲ ಭೂತ ಪ್ರೇತಗಳು, ಏನೇನ್ ನಾವು ಹೆದರಿಕೆ ಅಂತ ನಾವು ಅನ್ಕೊಳ್ತೇವೆ, ಅದೆಲ್ಲವೂ ಒಂದು ಸೂರ್ಯ ಬಂದ್ಮೇಲೆ ಎಲ್ಲ ಹೋಗ್ಬಿಡುತ್ತೆ.
ಸೊ ಹಾಗೆ ಹೇಳ್ತಾರೆ, ಈ ಭಾಗವತ ಪುರಾಣ ಅನ್ನೋದು ಇದು ಕಲಿಯುಗದ ಜನರಿಗೆ ಧರ್ಮ ಜ್ಞಾನವನ್ನು ಸ್ಥಾಪಿಸುತ್ತೆ ಮತ್ತು ಮಾರ್ಗದರ್ಶನ ಕೊಡುತ್ತೆ ಅಂತ. ಸೊ ಆಚಾರ್ಯರು ಹೀಗೆ ಈ ಭಾಗವತದ ಪ್ರಥಮ ಸ್ಕಂದ ಮೊದಲೇ ಅಲ್ಲಿ ಬರೀತಾರೆ, ಈ ಭಾಗವತವನ್ನು ಇದು ಶಾಲಾ ಕಾಲೇಜಿನಲ್ಲಿ ಇದು ಇಂಟ್ರೊಡ್ಯೂಸ್ ಮಾಡಬೇಕು, ಇದು ಪ್ರತಿಯೊಬ್ಬರು ಓದಬೇಕು, ಇದರ ಜ್ಞಾನವನ್ನು ಪಡಿಬೇಕು, ಇಲ್ಲಿ ನಿಜವಾದ ಜ್ಞಾನ ಇದೆ ಅಂತ. ಸೊ ಭಾಗವತ ಭಗವದ್ಗೀತಾ ಒಂದೇ, ಎರಡು ಕೂಡ ಒಂದೇ ಜ್ಞಾನ, ಇನ್ನೇನು ಬೇರೆ ಇಲ್ಲ. ಭಗವದ್ಗೀತಾ ಇಸ್ ಫಸ್ಟ್ ಸ್ಟೆಪ್ ಅಂಡರ್ಸ್ಟ್ಯಾಂಡಿಂಗ್ ಟು ಭಾಗವತ. ಮೊದಲು ಭಗವದ್ಗೀತೆಯನ್ನು ಅರ್ಥ ಮಾಡ್ಕೊಳ್ತೀವಿ, ನಂತರ ಭಾಗವತವನ್ನ ಇದೇ ತತ್ವಗಳನ್ನ ಅದರ ಡೀಟೇಲ್ ಆಗಿ ನಾವು ಅರ್ಥ ಮಾಡ್ಕೊಳ್ತೀವಿ ಅಷ್ಟೇ. ಸೊ ಕೃಷ್ಣ ನಮ್ಗೆ ಕ್ಷೇತ್ರ ಏನು ಅಂತ ಹೇಳ್ಕೊಟ್ಟಿದ್ದಾರೆ, ಕೃಷ್ಣ ನಮ್ಗೆ ಕ್ಷೇತ್ರಜ್ಞ ಅಂತ ಏನು ಅಂತ ಹೇಳ್ಕೊಟ್ರು. ಅದು ಈ ಪ್ರತಿಯೊಬ್ಬರು ಇಂಡಿವಿಜುವಲ್ ಕ್ಷೇತ್ರಜ್ಞ ಆತ್ಮರು, ಮತ್ತೆ ತಾನು ಸರ್ವ ಕ್ಷೇತ್ರಜ್ಞ, ಎಲ್ಲ ಕ್ಷೇತ್ರಗಳನ್ನು ಅರ್ಥ ಮಾಡ್ಕೊಂಡವನು ಅಂತ ಹೇಳಿದ್ರು ಕೃಷ್ಣನು. ಮತ್ತೆ ಈಗ ಕೃಷ್ಣ ನಮ್ಗೆ ಜ್ಞಾನ ಜ್ಞೇಯ, ಜ್ಞಾನ ಅಂದ್ರೆ ಇದು ಕ್ಷೇತ್ರಜ್ಞ ತಿಳ್ಕೊಂಡವನು ಜ್ಞಾನಂ ಅಂತ. ಜ್ಞೇಯಂ ಕೊನೆಯ ಆ ಜ್ಞಾನದ ಗುರಿ ಏನು, ಹೀಗೆ ಕ್ಷೇತ್ರವನ್ನು ಅರ್ಥ ಮಾಡ್ಕೊಂಡು ಕ್ಷೇತ್ರಜ್ಞವನ್ನು ಅರ್ಥ ಮಾಡ್ಕೊಂಡು ಮತ್ತೆ ಏನು ನಿಜವಾದ ಕೊನೆಗೆ ತಿಳಿಬೇಕಾದ್ರೆ ಆ ಪರಮಾತ್ಮನ ತಿಳಿಬೇಕು. ನೋಡಿ, ಜ್ಞೇಯಂ ಅಂದ್ರೆ ಪರಮಾತ್ಮ, ಇದರ ಗುರಿ, ಈ ಜ್ಞಾನದ ಗುರಿ ಏನು, ಈ ಜ್ಞಾನದ ಗುರಿ ಪರಮಾತ್ಮನ ಅರ್ಥ ಮಾಡ್ಕೊಂಡು ಪರಮಾತ್ಮನಿಗೆ ನಾವು ಶರಣಾಗತಿ ಹೋಗೋದು, ಅದು ಜ್ಞಾನ, ಅದು ಜ್ಞೇಯಂ. ನೋಡಿ, ಜ್ಞಾನ ಅಂತ ಇದು ಜ್ಞಾನ ಯೋಗ ಭಾಗವಾದರೂ ಇಲ್ಲಿ ಏನು ಜ್ಞಾನ ಏನು ಜ್ಞೇಯಂ ಅಂತ ಹೇಳ್ತಾರೆ. ಜ್ಞಾನದ ಗುರಿ, ಜ್ಞೇಯಂ ಅಂದ್ರೆ ಜ್ಞಾನದ ಗುರಿ ಸಂಸ್ಕೃತದಲ್ಲಿ, ಅದು ಪರಮಾತ್ಮನು ಅಂತ ಕೃಷ್ಣ ಹೇಳ್ತಾರೆ. ತತ್ ಕ್ಷೇತ್ರಂ ಯಚ್ಚ ಯಾದೃಕ್ಷ ಯದ್ ವಿಕಾರಿ ಯತಶ್ಚ ಯತ್ ಸಚಯೋ ಯತ್ ಪ್ರಭಾವಶ್ಚತ್ ಸಮಾಸೇನ ಮೇಷ್ಣು. ನಂತರ ನೋಡೋಣ. ಸೊ ಈ ಶ್ಲೋಕಗಳು ಓಕೆ, ಇದು ಅರ್ಜುನ ಪ್ರಶ್ನೆ ಆಗಿತ್ತು, ಯಾರು ವಿಷಯಗಳನ್ನು ಕೇಳೋದು. ಪ್ರಕೃತಿ, ಪುರುಷ, ಕ್ಷೇತ್ರಜ್ಞ, ಜ್ಞಾನದ ಗುರಿ. ನಾನು ಇದನ್ನು ತಿಳಿದುಕೊಳ್ಳಲು ಇಚ್ಛಿಸ್ತೇನೆ ಕೃಷ್ಣ ಅಂತ. ಮತ್ತೆ ಭಗವಂತನು ಈ ದೇಹವು ಕ್ಷೇತ್ರ, ದೇಹವನ್ನು ತಿಳಿದವನು ಕ್ಷೇತ್ರಜ್ಞ ಅಂತ ಶುರು ಮಾಡ್ತಾರೆ. ನಂತರ ಭಗವಂತನು ನಾನು ಇನ್ನೊಬ್ಬ ಕ್ಷೇತ್ರಜ್ಞನು, ಪ್ರತಿಯೊಂದು ದೇಹದಲ್ಲೂ ನಾನು ಇದ್ದೇನೆ. ಸೊ ಇಲ್ಲಿ ಯಾರು ಆಫೀಸ್ನಲ್ಲಿ ತೋರಿಸ್ತಾ ಇರೋದು, ಅವರ ಹೃದಯ ಜಾಗದಲ್ಲಿ ಆತ್ಮನಿದ್ದಾನೆ, ಅವನೊಟ್ಟಿಗೆ ಪರಮಾತ್ಮನಿದ್ದಾನೆ. ಸೊ ಅವನ ಎಲ್ಲ ಚಟುವಟಿಕೆಗಳು ಭಗವಂತನಿಗೆ ನಿಂತಿವೆ, ಅವನು ಏನು ಯೋಚನೆ ಮಾಡ್ತಾ ಇದ್ದಾನೆ ಅದೆಲ್ಲವೂ ಭಗವಂತನಿಗೆ ನಿಂತಿವೆ. ಸೊ ಹಾಗೆ ನಾವು ಮಲಗಿದಾಗೂ ಭಗವಂತನು ಅದೇ ರೀತಿ ಸ್ಮರಣೆ ಕೊಡ್ತಾನೆ. ನಾವು ಮರುಜನ್ಮ ಹೋದಾಗ ನಮ್ಗೆ ಸ್ಮರಣೆ ಬರೋದು. ಅವನಿಗೆ ಎಲ್ಲವೂ ತಿಳಿದಿದೆ, ನಮ್ಮ ಎಲ್ಲ ಚಟುವಟಿಕೆಗಳು ತಿಳಿದಿದೆ. It's my opinion. Okay. ನೋಡಿ, ಇನ್ನೊಂದು ಉದಾಹರಣೆ, ಆ ಕ್ಷೇತ್ರಜ್ಞಾನಕ್ಕೆ ಅವರು ಒಂದು ಚಿತ್ರೀಕರಣ ಮಾಡ್ತಾ ಇದ್ದಾರೆ. ದೊಡ್ಡ ಒಂದು ಕ್ಷೇತ್ರ ಇದೆ, ಈ ಕ್ಷೇತ್ರದಲ್ಲಿ ಕೆಲಸ ಮಾಡುತ್ತಿರುವ ಒಬ್ಬ ರೈತ, ಅವನು ಕ್ಷೇತ್ರಜ್ಞ. ಕ್ಷೇತ್ರಜ್ಞ. ಸೊ ಕ್ಷೇತ್ರ ಅನ್ನೋದು ಒಂದು ಜಡ ವಸ್ತು, ಆದ್ರೆ ಅದನ್ನ ಅವನು ಬೆಳೆಸಿದ್ರೆ ಅದ್ರಲ್ಲಿ ಎಷ್ಟೋ ನಮ್ಗೆ ಧಾನ್ಯಗಳು ಸಿಗುತ್ತೆ. ಅವನು ಸರಿಯಾಗಿ ಬೆಳೆಸಿಲ್ಲ ಅಂದ್ರೆ ಅದೇನು ಪ್ರಯೋಜನ ಇಲ್ಲ, ಅಲ್ಲಿ ಕೇವಲ ಕಳೆಗಳು ಬರ್ತವೆ, ವೀಡ್ಸ್ ಬರ್ತವೆ. ಸೊ ಆ ಕ್ಷೇತ್ರಜ್ಞನ ಚಟುವಟಿಕೆಯಿಂದ ಆ ಕ್ಷೇತ್ರದ ಒಂದು ಲಾಭ ಆಗುತ್ತೆ. ಸೊ ಈ ಶರೀರದ ನಾವು ಉಪಯೋಗ, ನಾವು ಆತ್ಮರು ಸರಿಯಾದ ರೀತಿಯಲ್ಲಿ ಮಾಡಿದ್ರೆ ನಮಗೆ ಮಾನವ ಜನ್ಮ ಸಾರ್ಥಕ ಆಗುತ್ತೆ. ಇಲ್ಲಾಂದ್ರೆ ಈ ದೇಹ ಏನು ನಾವು ಇದನ್ನೇನು ಉಪಯೋಗ ಮಾಡಲಿಲ್ಲ ಅಂದ್ರೆ ಏನು ನಮ್ಮ ದೇಹಕ್ಕೂ ಇನ್ನೊಂದು ಸಮಸ್ತ ಜೀವಿಗಳ ದೇಹಕ್ಕೂ ಏನು ವ್ಯತ್ಯಾಸ ಇಲ್ಲ. ಮತ್ತೆ ಇನ್ನೊಂದು ಆ ಉದಾಹರಣೆ ತೋರಿಸಿದ್ರೆ, ಇಲ್ಲಿ ಈ ತರ ಎಷ್ಟೋ ಕ್ಷೇತ್ರಗಳಿರ್ಬೋದು, ಆದ್ರೆ ಇದರ ಮೇಲೆಲ್ಲ ಒಂದು ಸೂರ್ಯನ ತೋರಿಸ್ತಾ ಇದೆ. ಸೂರ್ಯನ ಅನ್ನೋದು ಪ್ರಕಾಶನವಾಗಿ ಎಲ್ಲ ಕ್ಷೇತ್ರಗಳಲ್ಲೂ ಅದು ಸರ್ವವ್ಯಾಪಕವಾಗಿ ತೋರಿಸ್ತಾರೆ. ಆದ್ರೆ ಪರಮಾತ್ಮನು ಪ್ರತಿಯೊಬ್ಬರ ಹೃದಯದಲ್ಲೂ ಅವನಿದ್ದಾನೆ. ನಿಮ್ಮ ಹೃದಯದಲ್ಲೂ ಇದ್ದಾನೆ, ನನ್ನ ಹೃದಯದಲ್ಲೂ ಇದ್ದಾನೆ, ಎಲ್ಲರ ಹೃದಯದಲ್ಲೂ ಇದ್ದಾನೆ. ಅವನು ಎಲ್ಲರಿಗೂ ಅವನು ಹಿತೈಷಿ, ಎಲ್ಲರ ತಂದೆ, ಎಲ್ಲರ ಪರಮ ಸ್ನೇಹಿತ. ಕ್ಷೇತ್ರ ಮತ್ತು ಕ್ಷೇತ್ರಜ್ಞಾನ ಜ್ಞಾನವನ್ನು ಅನೇಕ ಋಷಿಗಳು ಬೇರೆ ಬೇರೆ ವೈದಿಕ ಬರಹಗಳಲ್ಲಿ ವರ್ಣಿಸಿದ್ದಾರೆ. ವಿಶೇಷವಾಗಿ ವೇದಾಂತ ಸೂತ್ರದಲ್ಲಿ ಕಾರ್ಯ ಕಾರಣದ ತರ್ಕದೊಂದಿಗೆ ಅದನ್ನು ನಿರೂಪಿಸಿದೆ. ನೋಡಿ, ಭಗವಂತನು ಅವನು ಪರಮ ಪುರುಷನು, ಅವನು ಯಾವ ಒಂದು ಆಧಾರವನ್ನು ತಗೊಳ್ಳೋದು ಬೇಡ, ಯಾವ ಒಬ್ಬ ಅಧಿಕೃತಿ ಮಾಹಿತಿಯನ್ನು ತಗೊಳ್ಳೋದು ಬೇಡ. ಆದ್ರೂ ಕೂಡ ಅವನು ನಮಗೆ ತಿಳಿಸ್ಕೊಡೋದು, ಅರ್ಜುನನೇ ನಾನು ಇದು ಹೇಳ್ತಾ ಇರೋದು ವೇದದ ಅನುಸಾರವಾಗಿ ಅಂತ ಕೃಷ್ಣ ಹೇಳೋದು ಈ ವೇದದ ಅನುಸಾರಗಳು. ಎಷ್ಟೋ ನೋಡಿ, ಋಷಿಭಿರ್ ಬಹುಧಾ ಗೀತಂ ಛಂದೋಭಿರ್ ವಿವಿಧೈ ಪೃಥಕ್ ಬ್ರಹ್ಮಸೂತ್ರ ಪದೈಶ್ಚೈವ ಹೇತುಮದ್ಭಿರ್ ವಿನಿಶ್ಚಿತಂ.
ಭಗವಂತನು ವಿನಿಶ್ಚಿತೈ. ಕೃಷ್ಣ ಹೇಳೋದು ಇದು ಕ್ಷೇತ್ರದ ಜ್ಞಾನವನ್ನು ಎಷ್ಟೋ ಋಷಿಮುನಿಗಳು ವೈದಿಕ ಗ್ರಂಥಗಳಲ್ಲಿ ಬರೆದಿದ್ದಾರೆ, ವೇದಾಂತ ಸೂತ್ರದಲ್ಲೂ ಕೂಡ ಕೊಟ್ಟಿದ್ದಾರೆ. ಸೊ ಇದನ್ನೇ ನಾನು ಹೇಳೋದು ಅಂತ ಕೃಷ್ಣ ಹೇಳೋದು ಯಾವಾಗಲೂ ಒಂದು ಸಪೋರ್ಟ್. ಇವಾಗ ಒಬ್ಬ ಯಾರೋ ವ್ಯಕ್ತಿ ಕೋರ್ಟಲ್ಲಿ ಮಾತಾಡುವಾಗ ಲಾಯರ್, ಅಲ್ಲಿ ಅವರು ಹಿಂದೆ ಆ ಕೋರ್ಟಲ್ಲಿ ಒಂಥರ ಜಡ್ಜ್ಮೆಂಟ್ ಕೊಟ್ಟಿದ್ದಾರೆ, ಅಲ್ಲಿ ಇದು ಆ ಕಾನೂನು ಈ ತರ ಕೊಟ್ಟಿದ್ದಾರೆ ಅಂತ ಅವ್ರು ಹೇಳ್ತಾರೆ. ಹಾಗೆ ಕೊಟ್ಟು ಅವ್ರ ತೀರ್ಪನ್ನು ಒಂದು ನ್ಯಾಯವನ್ನು ಒಂದು ರೀತಿ ಕರ್ಕೊಂಡು ಹೇಳೋದು. ಅದೇ ರೀತಿ ಭಗವಂತನು ಈ ಧರ್ಮದ ವಿಷಯ ನಮ್ಗೆ ಹೇಳುವಾಗ, ಈ ಜ್ಞಾನದ ವಿಷಯ ಹೇಳುವಾಗ ಇದು ಎಲ್ಲ ಶಾಸ್ತ್ರದಲ್ಲಿ ಎಲ್ಲ ದೊಡ್ಡ ದೊಡ್ಡ ಋಷಿಗಳು ಹೇಳಿದ್ದಾರೆ, ಇದನ್ನೇ ಹೇಳಿದ್ದಾರೆ, ಎಲ್ಲ ವೇದಾಂತ ಸೂತ್ರ ಹೇಳಿದ್ದಾರೆ ಅಂತ ಮುಂದೆ ತೋರಿಸ್ತಾನೆ ಕೃಷ್ಣನ್. ಅವ್ರು ಹೇಳಿದ್ದು ಇದು ಹೇಗೆ ಅಂತ. ಸೊ ಭಗವಂತನು ಆತರ ಒಂದು ಇದು ಹಿನ್ನೆಲೆ ಕೊಡೋದು ಬೇಕಾಗಿಲ್ಲ, ಆದ್ರೂ ಕೂಡ ಅವನು ನಮ್ಗೆ ಒಂದು ಇದು ಮಾರ್ಗದರ್ಶನ ಕೊಡೋದು. ಜನರು ಹೇಳ್ತಾರೆ ಇದು ನನ್ನ ಸ್ವಂತ ಅಭಿಪ್ರಾಯ. ನಮ್ಮ ಸ್ವಂತ ಅಭಿಪ್ರಾಯಕ್ಕೆ ಏನು ಬೆಲೆ? ನಾವು ನೋಡ್ಬೇಕು ಈ ಆಚಾರ್ಯರು ಏನ್ ಹೇಳಿದ್ದಾರೆ, ದೊಡ್ಡ ದೊಡ್ಡ ಋಷಿಮುನಿಗಳು ಹೇಳಿದ್ದಾರೆ, ವೇದಗಳು ಏನಿದೆ ನಾವು ಅರ್ಥ ಮಾಡ್ಕೊಳ್ಬೇಕು. ನಮಗೆ ಅರ್ಥ ಮಾಡ್ಕೊಳ್ಳದೆ ನಮ್ಮ ಮನಸ್ಥಿತಿಯಂತೆ ನಾನು ನಂಬೋದಿಲ್ಲ, ಪುನರ್ಜನ್ಮ ಇಲ್ಲ, ಮತ್ತೆ ಈ ದೇಹ ಆದ್ಮೇಲೆ ಎಲ್ಲವೂ ಮುಕ್ತಾಯ ಆಗ್ಬಿಡುತ್ತೆ, ಈ ದೇಹನೇ ಎಲ್ಲ ಸರ್ವಸ್ವ, ಈ ತರ ನಾವು ಒಂದು ಅಜ್ಞಾನದಲ್ಲಿ ಈ ತರ ಹೇಳ್ಬಾರ್ದು. ಈ ತರ ಜ್ಞಾನವನ್ನು ಈ ತರ ಜ್ಞಾನದಲ್ಲಿ ಇರಬಾರ್ದು. ನಾವು ಏನು ವೇದಗಳು ಹೇಳ್ತಾರೆ, ಏನು ಋಷಿಮುನಿಗಳು ಹೇಳ್ತಾ ಇದ್ದಾರೆ, ನಾವು ಅದನ್ನ ಅರ್ಥ ಮಾಡ್ಕೊಂಡು ಅವರು ಹೇಳಿದ್ದ ರೀತಿಯಲ್ಲಿ ಕಾಲೇಜಲ್ಲಿ ನಾವು ಹೋಗ್ಬೇಕು. ಅದು ಮುಖ್ಯವಾದಂತ. ಇದು ಮತ್ತೇನು ಬರ್ತೇನೆ ನಾನು ಈ ಶರೀರದ ಬಗ್ಗೆ ಒಂದು ಇದು ಕೊಟ್ಟಿದ್ದಾರೆ. ಶರೀರದ ಪ್ರಜ್ಞೆಯಲ್ಲಿರೋದ್ರಿಂದ ಈ ಅನ್ನಮಯ ಕೋಶ, ಪ್ರಾಣಮಯ ಕೋಶ, ಮನೋಮಯ ಕೋಶ, ವಿಜ್ಞಾನಮಯ ಕೋಶ, ಆನಂದಮಯ ಕೋಶ ಅಂತ 5 ಕೋಶಗಳು ಅಂತ ಹೇಳ್ತಾರೆ. ಸೊ ಇದು ಅನ್ನಮಯ ಕೋಶದಲ್ಲಿ ನಾವು ತುಂಬಾ ಕೆಳಗೆ ನಾವು ಕೇವಲ ಅನ್ನ ಪ್ರಾಧಾನ್ಯ, ಅಂದ್ರೆ ಈ ದೇಹಕ್ಕೆ ಶರೀರಕ್ಕೆ ಒಂದು ಅಗತ್ಯಗಳು, ಅನ್ನ ಬೇಕು, ಊಟ ಬೇಕು, ನಿದ್ದೆ ಬೇಕು. ಹಾಗಾಗಿ ನಾವು ಇದರ ಚಿಂತನೆಯಲ್ಲಿ ಇರುವಂಥದ್ದು. ಮತ್ತೆ ಇನ್ನು ಸ್ವಲ್ಪ ಮೇಲ್ ಮಟ್ಟದಲ್ಲಿ ನಾವು ಪ್ರಾಣಮಯ ಅಂದ್ರೆ ನಮ್ಮ ರಕ್ಷಣೆ ಪ್ರಾಣದ ಅದು ಇಂದ್ರಿಯ ಚಟುವಟಿಕೆಗಳು ಸ್ವಲ್ಪ ಶುರು ಆಗುತ್ತೆ ಅಂತ. ಮತ್ತೆ ಇನ್ನು ಮೇಲೆ ಅಂದ್ರೆ ಜ್ಞಾನಮಯ ಅಂದ್ರೆ ಮನಸ್ಸಿನ ಇದರಲ್ಲಿ ಮೆಂಟಲ್ ಪ್ಲಾಟ್ಫಾರ್ಮ್, ಅಲ್ಲಿ ನಾವು ಒಂದು ನೈಸರ್ಗಿಕ ಇದನ್ನು ಅನುಭವಿಸೋದಾಗ್ಲಿ, ಈ ರೀತಿ ಸ್ವಲ್ಪ ಜ್ಞಾನವನ್ನು ಬೆಳೆಸೋದಾಗ್ಲಿ, ಅದು ಮನೋಮಯ ಕೋಶ ಅಂತ ಹೇಳ್ತಾರೆ. ಈ ಜ್ಞಾನ ಬೆಳೆಸೋದು ಸ್ವಲ್ಪ ಮುಂದುವರೆದು ಆತ್ಮದ ಜ್ಞಾನ ಪಡೆದಾಗ ಅದು ವಿಜ್ಞಾನಮಯ ಕೋಶ ಅಂತ ಹೇಳ್ತಾರೆ. ಮತ್ತೆ ವಿಜ್ಞಾನಮಯ ಕೋಶದಲ್ಲಿ ಆತ್ಮದ ಜ್ಞಾನ ಇದೆ, ಅದೇ ಪರಮಾತ್ಮನ ಜ್ಞಾನ ಇಲ್ಲ. ಪರಮಾತ್ಮನ ಜ್ಞಾನ ಬರೋದು ಆನಂದಮಯ ಕೋಶ. ಅಲ್ಲಿ ಬಂದಾಗ ಆ ನಿತ್ಯ ಜೀವಿಯು, ಆ ಶುದ್ಧಾತ್ಮನು ಭಗವಂತನ ಸೇವೆ ಮಾಡ್ತಾನೆ. ಆ ಭಗವಂತನ ಸೇವೆಯಲ್ಲಿ ಆನಂದವನ್ನು ಪ್ರಾಪ್ತಿ ಮಾಡ್ತಾನೆ. ಅಷ್ಟ ತನಕ ಆಕ್ಚುಲಿ ಈ ಕೆಳಗೆ ಅನ್ನಮಯ ಪ್ರಾಣಮಯದಲ್ಲಿ ಇದು ಒಂದು ರೀತಿ ನಿದ್ದೆ ಆನಂದ ಅಲ್ಲ. ಚೆನ್ನಾಗಿ ಊಟ ಮಾಡಿದ್ರೆ ಒಳ್ಳೆ ನಿದ್ದೆ ಬರುತ್ತೆ, ಮಲಗಿಬಿಡುತ್ತೆ ಅಷ್ಟೇ. ಈ ರೀತಿ ಆನಂದ ಅಲ್ಲ. ಇದು ಎಲ್ಲ ಪ್ರಾಣಿ ಪಕ್ಷಿಗಳಲ್ಲೂ ಇರುವ ಆನಂದ. ಅದು ಕ್ರಮೇಣವಾಗಿ ನಾವು ಜೀವನದಲ್ಲಿ ನಮ್ಮ ಮನಸ್ಸಿನ ಸ್ಥಿತಿ, ನಮ್ಮ ನಿಜವಾದ ಸ್ಥಿತಿ, ಆತ್ಮದ ಸ್ಥಿತಿಗೆ ಬರಕ್ಕೆ ನಾವು ಪ್ರಯತ್ನ ಪಟ್ಟಲ್ಲಿ ನಮಗೆ ನಿಜವಾದ ಆನಂದದ ಅನುಭವ ಆಗುತ್ತೆ ನಮಗೆ. ಸೊ ಅನ್ನಮಯ, ಪ್ರಾಣಮಯ, ಅಜ್ಞಾನಮಯ, ವಿಜ್ಞಾನಮಯ, ಆನಂದಮಯ, ಇದು ಬೇರೆ ಬೇರೆ ರೀತಿಯಲ್ಲಿ ಹೇಳ್ತಾರೆ. ಸೊ ಕೃಷ್ಣನ ಮತ್ತೆ ಈ ಏನಿದು ಕ್ಷೇತ್ರ ಅಂದ್ರೆ ಹೇಳ್ತಾರೆ ನೋಡಿ, ಪಂಚಮಹಾಭೂತಗಳು, ಅಹಂಕಾರ, ಬುದ್ಧಿ, ಅವ್ಯಕ್ತವಾದದ್ದು, 10 ಇಂದ್ರಿಯಗಳು ಮತ್ತು ಮನಸ್ಸು, 5 ಇಂದ್ರಿಯ ವಿಷಯಗಳು, ಬಯಕೆ, ದ್ವೇಷ, ಸುಖ ದುಃಖ, ಮೊತ್ತ, ಚೇತನ, ಧೃತಿ, ಸಂಕ್ಷೇಪವಾಗಿ ಇವನ್ನು ಕ್ಷೇತ್ರ ಮತ್ತು ಅದರ ಪರಸ್ಪರ ಪ್ರತಿಕ್ರಿಯೆಗಳು ಎಂದು ಪರಿಗಣಿಸುತ್ತಾರೆ. ಸೊ ಈ ಕ್ಷೇತ್ರ, ಈ ದೇಹ ಅಂದ್ರೆ ಈ ದೇಹದ ಇದೆಲ್ಲ ಸಂಯೋಜನೆಗಳು, ಇದೆಲ್ಲ ಏನಿದೆ ಇದೆಲ್ಲವೂ ದೇಹದ ಭಾಗಗಳು. ನಮ್ಮ ಪಂಚ ಇಂದ್ರಿಯಗಳು, ಜ್ಞಾನ ಪಡೆಯೋದಕ್ಕೆ ಜ್ಞಾನೇಂದ್ರಿಯಗಳು, ಮತ್ತೆ ಕರ್ಮ ಮಾಡ್ಲಿಕ್ಕೆ ಕರ್ಮೇಂದ್ರಿಯಗಳು, ಮತ್ತೆ ಈ ಪಂಚಭೂತ ಶರೀರ ಭೂಮಿ, ನೀರು, ಗಾಳಿ, ಬೆಂಕಿ, ಆಕಾಶ, ಈ ತರ ನಮ್ಮ ದೇಹ. ಮತ್ತೆ ದೇಹದಲ್ಲಿ ಮನಸ್ಸಿದೆ, ಬುದ್ಧಿ ಇದೆ, ಮತ್ತೆ ನಾನು ಅನ್ನೋ ಒಂದು ಭಾವನೆ ಇದೆ. ಆ ಸ್ವಭಾವ ಈಗ ಈ ದೇಹಕ್ಕೆ ಅನುಗುಣವಾಗಿ ಅದನ್ನ ಮಿಥ್ಯ ಅಹಂಕಾರ ಅಂತಾರೆ. ಅಹಂಕಾರ ಅಂದ್ರೆ ಫಾಲ್ಸ್ ಈಗೋ. ಆದ್ರೆ ನಿಜವಾಗ್ಲೂ ಅಹಂಕಾರ ಅಂದ್ರೆ ನಾನು ಶುದ್ಧ, ನಾನು ಆತ್ಮ, ನಾನು ಭಗವಂತನ ಅಂಶ, ಅದು ನಮ್ಮ ನಿಜವಾದ ಅಹಂಕಾರ. ಇಲ್ಲಿ ಸುಳ್ಳು ಅಹಂಕಾರ, ಮಿಥ್ಯ ಅಹಂಕಾರದಲ್ಲಿ ನಾವು ದೇಹಕ್ಕೆ ಗುರುತಿಸ್ಕೊಳ್ತೇವೆ. ನಾನು ದೇಹ, ನಾನು ಮನಸ್ಸು, ನಾನು ಬುದ್ಧಿ, ನಾನು ಬುದ್ಧಿವಂತ, ನಾನು ವಿಜ್ಞಾನಿ, ನಾನು ಹೀಗೆ ಅನ್ನೋದು ನಾವು ದೇಹದ ಭಾವನೆಯಲ್ಲಿ ಇದು ನಾವು ಗುರುತಿಸ್ಕೊಳ್ಳೋದು. ಇದು ಕೆಳಮಟ್ಟದ ಜ್ಞಾನ, ಇದು ನಮ್ಮ ವ್ಯಕ್ತಿತ್ವ. ಇದು ಸೊ ಇಂದ್ರಿಯಗಳಿವೆ, ಕರ್ಮೇಂದ್ರಿಯಗಳ 5, ಜ್ಞಾನೇಂದ್ರಿಯಗಳ 5, ಮತ್ತೆ ಇಂದ್ರಿಯಗಳ ವಿಷಯ ಇದೆ. ವಿಷಯವಾದದ್ದು ಗಂಧ, ರೂಪ, ಕಣ್ಣಿಗೆ ರೂಪ, ಬಾಯಿಗೆ, ನಾಲಿಗೆಗೆ ರುಚಿ, ಮತ್ತೆ ಚರ್ಮಕ್ಕೆ ಸ್ಪರ್ಶ, ಮತ್ತೆ ಕಿವಿಗೆ ಶಬ್ದ, ಮತ್ತೆ ಮೂಗಿಗೆ ಗಂಧ, ಕಣ್ಣಿಗೆ ರೂಪ. ಸೊ ಹೀಗೆ ಇಂದ್ರಿಯ ವಿಷಯಗಳಿವೆ. ಸೊ
ಸೊ ಇದೆಲ್ಲ ಟೋಟಲ್ 24 ಬರುತ್ತೆ. ಇದು 24 ಬರುತ್ತೆ. ಮತ್ತೆ 23 ಬರುತ್ತೆ. 24ನೇದು ಅವ್ಯಕ್ತ ಗುಣಗಳು 24ನೇದು. 25 ಆತ್ಮ, 26 ಪರಮಾತ್ಮ. ಆಕ್ಚುಲಿ ಇದೆಲ್ಲ ವೇದಗಳಲ್ಲಿ ತುಂಬಾ ಡೀಟೇಲ್ ಇದೆ. ಇದು ಕೃಷ್ಣ ಹೇಳ್ತಾ ಇರೋದು. ನಾನು ಈ ವೇದಾಂತ ಸೂತ್ರದ ಏನಾದ್ರು ಕೃಷ್ಣ ಚರ್ಚೆ ಮಾಡ್ತಾ ಇರೋದು. ಕೃಷ್ಣ ಹೇಳಿದ್ದು ಹಿಂದೆ ಋಷಿಗಳು ಈ ವೇದಾಂತ ಸೂತ್ರಗಳೆಲ್ಲವೂ ಈ ತರ ನಿರ್ದೇಶಿಸಿದೆ ಅಂತ ಹೇಳಿದ್ದಾರೆ ಹಿಂದೆ ಶ್ಲೋಕದಲ್ಲಿ. ಹಾಗೆ ಅದರ ಒಂದು ಸಂಕ್ಷಿಪ್ತ ವಿವರಣೆ ಕೊಡ್ತಾ ಇದೆ. ವೇದಾಂತ ಸೂತ್ರವು ಏನ್ ಹೇಳ್ತಾ ಇರುತ್ತೆ, ವೇದಗಳೇನ್ ಹೇಳುತ್ತೆ, ಈ ದೇಹದ ಬಗ್ಗೆ, ಈ ಕ್ಷೇತ್ರದ ಬಗ್ಗೆ ಕೃಷ್ಣನು ಒಂದು ಅದ್ರ ಬಗ್ಗೆ ವಿಶ್ಲೇಷಣೆ ಕೊಡ್ತಾ ಇದೆ. ಆದ್ರೆ ಇಲ್ಲಿ ಬ್ರೀಫ್, ಇಲ್ಲಿ ಡೀಟೇಲ್ ನಾವು ಬೇಕಂದ್ರೆ ನಾವು ಭಾಗವತದಲ್ಲಿ ಡೀಟೇಲ್ ಆಗಿದೆ, ಇನ್ನು ವೇದಗಳಲ್ಲಿ ತುಂಬಾ ಡೀಟೇಲ್ ಇದೆ. ಸ್ವಲ್ಪ ಜನ ವ್ಯಕ್ತಿಗಳು, ಆಧ್ಯಾತ್ಮಿಕವಾದಿಗಳು ಇದನ್ನೇ ಅವರು ವಿಶ್ಲೇಷಣೆ ಮಾಡ್ಕೊಂಡು ಸಾಂಖ್ಯ ಯೋಗಿಗಳು ಅಂತ ಹೇಳ್ತಾರೆ. ಸಾಂಖ್ಯ ಅವ್ರು ಹೇಳೋದು ನಾವು ಈ ತರ ಅರ್ಥ ಮಾಡ್ಕೊಳ್ಬೇಕು. ಈ ಪ್ರಪಂಚ ಅಂದ್ರೆ ಏನು, ಇದು 5 ಪಂಚಮಹಾಭೂತಗಳಿದೆ, ಮನಸ್ಸು, ಬುದ್ಧಿ, ಅಹಂಕಾರವಿದೆ, ಇಲ್ಲಿ ಜ್ಞಾನೇಂದ್ರಿಯ ಕರ್ಮೇಂದ್ರಿಯಗಳಿದೆ, ಇಂದ್ರಿಯ ವಸ್ತುಗಳಿದ್ದಾರೆ, ನಾವು ಇದೆಲ್ಲವೂ ಇದು ದೇಹ, ನಾವು ಇದಕ್ಕೆ ಭಿನ್ನವಾದದ್ದು, ನಾವು ನೇತಿ ನಾವು ಇದಲ್ಲ, ನಾನು ಭೂಮಿ ಅಲ್ಲ, ನಾನು ನೀರಲ್ಲ, ನಾನು ಗಾಳಿ ಅಲ್ಲ, ನಾನು ಇಂದ್ರಿಯಗಳಲ್ಲ, ನಾನು ಮನಸ್ಸಲ್ಲ, ನಾನು ಬುದ್ಧಿ ಅಲ್ಲ, ನಾನು ಇಂದ್ರಿಯ ವಸ್ತುಗಳಲ್ಲ. ಈ ರೀತಿ ಅವರು ದೇಹದಿಂದ ನಾನು ಈ ದೇಹದ ಚಟುವಟಿಕೆಗಳಲ್ಲ ಅಂತ ನಾವು ಈ ಬೇರೆ ಭಿನ್ನರಾದದ್ದು ಅಂತ ಬರ್ತಾರ, ಆ ಒಂದು ಜ್ಞಾನವನ್ನು ಸಂಪಾದಿಸ್ತಾರ. ಸೊ ಆ ರೀತಿ ಅವ್ರಿಗೆ ಸಾಂಖ್ಯ ಅಂತ ಹೇಳ್ತಾರೆ. ಸಾಂಖ್ಯ ಅಂದ್ರೆ ಕೌಂಟಿಂಗ್ ಅಂತ ಹೇಳ್ತಾರೆ. ನಿಜವಾದ ಸಾಂಖ್ಯ ಭಾಗವತದಲ್ಲಿ ಕಪಿಲ ಮುನಿಗಳು ಅವರು ಭಗವಂತನ ವಿಷ್ಣುವಿನ ಅವತಾರ, ಅವ್ರ ತಾಯಿಯಾದ ದೇವತೆಗೆ ವಿವರಿಸಿದ್ದಾರೆ. ಸೊ ಅಲ್ಲಿ ಈ 24 ಸಾಂಖ್ಯ ವಿಷಯಗಳಿವೆ. ಜೊತೆಗೆ ಆತ್ಮನು 25ನೇದು, 26ನೇದು ಪರಮಾತ್ಮ, ಅದೇ ಕೃಷ್ಣ. ಇಲ್ಲಿ ಏನೇ ಕೃಷ್ಣ ಹೇಳುದು, ಕ್ಷೇತ್ರಜ್ಞಂ ಚಾಪಿ ಮಾಂ ವಿಧಿ. ಇಲ್ಲಿ 24 ವಸ್ತುಗಳು ಕ್ಷೇತ್ರವನ್ನು ಹೇಳ್ತಾರೆ. 25ನೇದು ಮೊದಲ ಕ್ಷೇತ್ರಜ್ಞಾದ, ಅಲ್ಪ ಕ್ಷೇತ್ರಜ್ಞಾದ ಆತ್ಮವನ್ನು ಸೂಚನೆ ಮಾಡುತ್ತೆ. 26ನೇ ವಸ್ತು ಅದು ಭಗವಂತನು ಸರ್ವಕ್ಷೇತ್ರಜ್ಞವನ್ನು ವಿವರಿಸುತ್ತೆ. ನಂತರ ಕೃಷ್ಣ 8ನೇ ಶ್ಲೋಕದಿಂದ 12ನೇ ಶ್ಲೋಕ ಈ ಜ್ಞಾನವನ್ನು ಪಡೆಯುವ ಒಂದು ಮಾರ್ಗವನ್ನು ಹೇಳ್ತಾರೆ. ಆಕ್ಚುಲಿ ಈ ಜ್ಞಾನ, ಈ ಪರಮಾತ್ಮನ ಜ್ಞಾನ ಪಡೆಯೋದು, ನಾವು ಆತ್ಮದ ನೆಲೆ ನಿಲ್ಲೋದಕ್ಕೆ ಈ ಎಲ್ಲ ತತ್ವಗಳನ್ನ ಅನುಸರಿಸಬೇಕು. ಈ ಎಲ್ಲ ತತ್ವಗಳನ್ನ ನಾವು ಅನುಸರಿಸಿದ್ರೆ ಆಕ್ಚುಲಿ ಇಲ್ಲಿ ಒಂದು 18 ವಿಷಯಗಳಿದೆ. ಆ ವಿಷಯಗಳನ್ನ 18-20 ವಿಷಯಗಳಿದೆ. ಅದನ್ನು ನಾವು ಮಾಡಿದ್ರಲ್ಲಿ ನಮಗೆ ನಿಜವಾದ ಜ್ಞಾನ ಪ್ರಾಪ್ತಿ ಆಗುತ್ತೆ. ಇವಾಗ ಇರುವ ಸ್ಥಿತಿಯಲ್ಲಿ ಈ ನಮ್ಮ ವಿದ್ಯಾಭ್ಯಾಸದಲ್ಲಿ ಈ ಜ್ಞಾನದ ಪ್ರಾಪ್ತಿ, ಜ್ಞಾನದ ಮಾಧ್ಯಮ ಇಲ್ಲ. ಹಾಗಾಗಿ ಅವ್ರಿಗೆ ಈ ಆತ್ಮದ ಪರಮಾತ್ಮ ಜ್ಞಾನ ಸಿಗ್ತಾ ಇಲ್ಲ. ಅದೇನು ಅಂತ ನಾವು ಕೃಷ್ಣನಿಂದ ಕೇಳೋಣ. ಅಮಾನಿತ್ವಂ ಅದಂಭಿತ್ವಂ ಅಹಿಂಸಾ ಕ್ಷಾಂತಿರಾಜವಂ ಆಚಾರ್ಯೋಪಾಸನಂ ಶೌಚಂ ಸ್ಥೈರ್ಯಂ ಆತ್ಮ ವಿನಿಗ್ರಹ ಇಂದ್ರಿಯಾರ್ಥೇಷು ವೈರಾಗ್ಯಂ ಅನಹಂಕಾರ ಏವಚ ಜನ್ಮ ಮೃತ್ಯು ಜರಾ ವ್ಯಾಧಿ ದುಃಖ ದೋಷಾನುದರ್ಶನಂ ಅಸಕ್ತಿರನಭಿಷ್ವಂಗಃ ಪುತ್ರಧಾರ ಗೃಹಾದಿಷು ನಿತ್ಯಂ ಚ ಸಮಚಿತ್ತತ್ವಂ ಇಷ್ಟಾನಿಷ್ಟೋಪಪತ್ತಿಷು ಮಯಿ ಚ ಅನನ್ಯ ಯೋಗೇನ ಭಕ್ತಿರ್ ಅವ್ಯಭಿಚಾರಿಣಿ ವಿವಿಕ್ತ ದೇಶ ಸೇವಿತ್ವಂ ಅರತಿರ್ಜನ ಸಂಸದಿ ಅಧ್ಯಾತ್ಮ ಜ್ಞಾನ ನಿತ್ಯತ್ವಂ ತತ್ವಜ್ಞಾನಾರ್ಥ ದರ್ಶನಂ ಏತದ್ ಜ್ಞಾನಂ ಇತಿ ಪ್ರೋಕ್ತಂ ಅಜ್ಞಾನಂ ಯದ್ ಅಥೋ ಅನ್ಯಥಾ. ಸೊ ಕೃಷ್ಣನು ನಮ್ಗೆ ಹೇಳೋದು, ಏತದ್ ಜ್ಞಾನಂ, ಇದು ಜ್ಞಾನವು, ಇದನ್ನು ಜ್ಞಾನವನ್ನು ಪಡೆಯುವ ವಿಧಾನ. ಅಜ್ಞಾನಂ ಯಥೋ ಅನ್ಯಥಾ, ಈ ವಿಷಯವನ್ನು ಬಿಟ್ಟು ಬೇರೆದೆಲ್ಲವೂ ಅಜ್ಞಾನ. ನೋಡಿ, ಜ್ಞಾನ ಅಂದ್ರೆ ಏನು ಅಂತ ನಮ್ಗೆ ಭಗವಂತ ಹೇಳೋದು. ಸೊ ನಾವು ಹೇಳ್ಬೋದು ಇದು ಜ್ಞಾನ, ಅದು ಜ್ಞಾನ, ನಾನು ಓದ್ತಾ ಇರೋದು ಜ್ಞಾನ, ಇನ್ನೊಂದು ಜ್ಞಾನ ಅಲ್ಲ ಅಂತ ನಾವು ನಮ್ಮ ಅಳತೆಯಿಂದ ನಾವು ಹೇಳ್ಬೋದು. ಆದ್ರೆ ಏನು ಜ್ಞಾನ ಅನ್ನೋದು ನಾವು ನಿರ್ದೇಶಿಸೋದಲ್ಲ, ಅದು ಭಗವಂತನು ನಿರ್ದೇಶಿಸೋದು. ಅವನು ಹೇಳೋದು ಇದು ಜ್ಞಾನ. ಏನು ಈ ಜ್ಞಾನ ನೋಡಿ, ನಮ್ರತೆ, ಅಮಾನಿತ್ವ ಅಂದ್ರೆ ನಮ್ರತೆ, ಅದಂಬಿತ್ವಂ ಅಂದ್ರೆ ಜಂಬದಿಲ್ಲದಿರೋದು, ಅಹಿಂಸೆ ನಮಗೆ ಗೊತ್ತು, ಶಾಂತಿ ಸರಳತೆ, ಆರ್ಜವ ಸರಳತೆ, ಅಕ್ಷಾಂತಿ ಅಂದ್ರೆ ಸಹನೆ, ಆಚಾರ್ಯೋಪಾಸನ ನಿಜವಾದ ಗುರುವಿನ ಬಳಿಗೆ ಹೋಗುವುದು, ಸ್ಥೈರ್ಯ, ಶೌಚ ಶುಚಿತ್ವ, ಆತ್ಮವಿನಿಗ್ರಹ ಆತ್ಮ ಸಂಯಮ, ಇಂದ್ರಿಯಾರ್ಥೇಷು ವೈರಾಗ್ಯ ಇಂದ್ರಿಯ ತೃಪ್ತಿ ವಸ್ತುಗಳಲ್ಲಿ ವೈರಾಗ್ಯ, ಅಹಂಕಾರವಿಲ್ಲದಿರುವುದು, ಜನ್ಮ ಸಾವು ಮುಪ್ಪು ಮತ್ತು ರೋಗಗಳ ಕೆಡುಕನ್ನು ಗ್ರಹಿಸುವುದು, ಅನಾಸಕ್ತಿ ಲೌಕಿಕ ವಿಷಯದಲ್ಲಿ, ಮಕ್ಕಳು, ಹೆಂಡತಿ, ಮನೆ ಮತ್ತಿತರ ವಿಷಯಗಳಲ್ಲಿ ಸಿಕ್ಕಿಕೊಳ್ಳದೆ ಮುಕ್ತವಾಗಿರುವುದು. ಅಂದ್ರೆ ಗೃಹಸ್ಥನಾಗಿರೋದು. ಗೃಹಸ್ಥಾಗಿ ಗೃಹನಿಗೆ ವ್ಯತ್ಯಾಸ ಇದೆ. ಗೃಹಸ್ಥ ಅಂದ್ರೆ ಕರ್ತವ್ಯ ಇದೆ, ಆದ್ರೆ ಅವನ ಆಸಕ್ತಿ ಕೃಷ್ಣನಲ್ಲಿದೆ. ಅವನ ಜವಾಬ್ದಾರಿಯಾಗಿ ಅವನು ಮಾಡ್ತಾ ಇದ್ದಾರೆ, ಅದು ಗೃಹಸ್ಥ. ಅದಿಲ್ಲ ಇಲ್ಲಿ ಅದ್ರ ಬಗ್ಗೆ ಹೇಳ್ತಾ ಇರೋದು. ಪುತ್ರಧಾರ ಗೃಹಾದಿಷು ನಿತ್ಯಂ ಚ ಸಮಚಿತ್ತತ್ವಂ, ಇಷ್ಟ ಅನಿಷ್ಟಗಳ ಮಧ್ಯೆ ಸಮಚಿತ್ತತೆ, ನನ್ನಲ್ಲಿ ನಿರಂತರವಾದ ಮತ್ತು ಪರಿಶುದ್ಧವಾದ ಭಕ್ತಿ. ಇದು ತುಂಬಾ ಮುಖ್ಯವಾದ ವಿಷಯ. ಈ 18
ವಿಷಯಗಳೇನು ಕೃಷ್ಣ ಹೇಳ್ತಾನೆ, ಇದರಲ್ಲಿ ಎಲ್ಲದಕ್ಕಿಂತ ಮುಖ್ಯವಾದ ವಿಷಯ ಅಂದ್ರೆ ಭಗವಂತನಲ್ಲಿ ನಿರಂತರವಾದ ಪರಿಶುದ್ಧವಾದ ಭಕ್ತಿ. ಅದನ್ನು ಮಧ್ಯವಾಗಿ ಇಟ್ಟು ಮಧ್ಯದಲ್ಲಿಟ್ಟು ಬೇರೆದೆಲ್ಲವನ್ನು ಮಾಡ್ಬೇಕಾಗುತ್ತೆ ನಾವು. ಭಕ್ತಿರ್ ಅವ್ಯಭಿಚಾರಿಣಿ ವಿವಿಕ್ತ ದೇಶ ಸೇವಿತ್ವಂ, ಏಕಾಂತ ಪ್ರದೇಶದಲ್ಲಿ ವಾಸ ಮಾಡುವ ಅಭಿಲಾಷೆ. ಆರತಿರ್ ಜನಸಂಶಯಿ, ಜನಸಮೂಹದಲ್ಲಿ ಆಸಕ್ತಿ ಇಲ್ಲದಿರುವುದು. ಅಧ್ಯಾತ್ಮ ಜ್ಞಾನ ನಿತ್ಯತ್ವಂ, ಆತ್ಮ ಸಾಕ್ಷಾತ್ಕಾರ ಮಹತ್ವವನ್ನು ಒಪ್ಪಿಕೊಳ್ಳುವುದು. ತತ್ವಜ್ಞಾನಾರ್ಥ ದರ್ಶನ, ಪರಿಪೂರ್ಣ ಸತ್ಯದ ತತ್ವಜ್ಞಾನಾರ್ಥ ಅನ್ವೇಷಣೆ. ಇದೆಲ್ಲವೂ ಜ್ಞಾನ ಎಂದು ನಾನು ಘೋಷಿಸ್ತೇನೆ, ಇದೆಲ್ಲದೆ ಬೇರೆಯವರೆಲ್ಲ ಅಜ್ಞಾನ. ಸೊ ಕೃಷ್ಣನಿಗೆ ಅರ್ಜುನ ಪ್ರಶ್ನೆ ಮಾಡಿದ್ದು, ಏನು ಜ್ಞಾನ? ಕ್ಷೇತ್ರ ಏನು, ಕ್ಷೇತ್ರಜ್ಞ ಏನು, ಪ್ರಕೃತಿ ಏನು, ಪುರುಷ ಏನು, ಜ್ಞಾನ ಏನು, ಜ್ಞೇಯ ಏನು? 6 ಪ್ರಶ್ನೆಗಳು. ಸೊ ಕೃಷ್ಣನು ಕ್ಷೇತ್ರನ ಹೇಳಿದ್ದಾನೆ. ಈಗ ಜ್ಞಾನ ಅಂದ್ರೆ ಏನು ಅಂತ ಕೃಷ್ಣ ಹೇಳ್ತಾ ಇದ್ದಾನೆ. ಸೊ ಇದು ಇಂಗ್ಲಿಷ್ನಲ್ಲಿ ಇದರ ಅರ್ಥ ಕೊಟ್ಟಿದ್ದಾರೆ, ಕನ್ನಡದಲ್ಲಿ ಅವ್ರು ಮಾಡಿಲ್ಲ. ನೋಡ್ತೀನಿ, ಪ್ರಯತ್ನ ಪಟ್ಟು ನಾನು ನಿಮ್ಮ ಗ್ರೂಪ್ಸೇ ಕಳಿಸ್ತೇನೆ ಕನ್ನಡದಲ್ಲಿ. ಸೊ ಇದು ನೀವು ನಿಮ್ಮ ಭಗವದ್ಗೀತೆ ನಾನು ಶೇರ್ ಮಾಡಿದ್ದೀನಿ ತಿರ್ಗಾ PDF. ಸೊ ತಾವು ಅದರಲ್ಲಿ 13ನೇ ಅಧ್ಯಾಯದಲ್ಲಿ ಆಚಾರ್ಯರು ತುಂಬಾ ಒಂದು ವಿವರಣೆ ಕೊಡ್ತಾರೆ. ಏನು ಹ್ಯುಮಿಲಿಟಿ, ಅಮಾನಿತ್ವ, ಒಬ್ಬ ನಾವು ನಮ್ರತೆ ಅಂದ್ರೆ ಏನು, ಮತ್ತೆ ಪ್ರೈಡ್ಲೆಸ್ನೆಸ್ ಅಂದ್ರೆ ಏನು, ಅಹಿಂಸೆ ಅಂದ್ರೆ ಏನು, ಶಾಂತಿ ಅಂದ್ರೆ ಏನು, ಸಹನೆ ಅಂದ್ರೆ ಏನು, ಸರಳತೆ ಅಂದ್ರೆ ಏನು, ಎಲ್ಲದಕ್ಕೂ ಇದು ಇಂಗ್ಲಿಷ್ನಲ್ಲಿ ಕೊಟ್ಟಿದ್ದಾರೆ ಇವರು. ಸೊ ಅದು ತುಂಬಾ ಒಂದು ಒಳ್ಳೆ ರೀತಿಯಲ್ಲಿ ಅದರ ವಿವರಣೆ ಇದೆ. ನಮ್ರತೆ ಅಂದ್ರೆ ಈ ನಮಗೆ ಯಾವ ವ್ಯಕ್ತಿ ಇನ್ನೊಂದು ವ್ಯಕ್ತಿಯಿಂದನೋ ಇನ್ನೊಂದು ಇದರಿಂದ ಒಂದು ಗೌರವ ಪಡೆಯುವ ಒಂದು ಅಪೇಕ್ಷೆ ಇಲ್ಲ, ಅದು ಹೇಳ್ತಾರೆ ನಮ್ರತೆ ಅಂದ್ರೆ. ಯಾಕಂದ್ರೆ ಪ್ರಪಂಚದಲ್ಲಿ ನಾವು ಎಲ್ಲ ಹೇಳ್ತಾರೆ ಗಿವ್ ರೆಸ್ಪೆಕ್ಟ್ ಅಂಡ್ ಟೇಕ್ ರೆಸ್ಪೆಕ್ಟ್ ಅಂತ ಹೇಳ್ತಾರೆ. ನಿಮ್ಮ ಮರ್ಯಾದೆಯನ್ನು ಕೊಡಿ ಮತ್ತೆ ಮರ್ಯಾದೆಯನ್ನು ತೆಗೆದುಕೊಳ್ಳಿ ಅಂತ ಹೇಳ್ತಾರೆ. ಆದ್ರೆ ಈ ನಮ್ರತೆಯ ವ್ಯಕ್ತಿ ಯೋಚನೆ ಮಾಡಿದ್ರೆ, ನಾನು ಏನು ಗೌರವಕ್ಕೆ ಲೆಕ್ಕ, ನಾನು ಚಿಕ್ಕ ಜೀವಿ, ನಾನು ಅಲ್ಪ ಜೀವಿ, ನಾನು ಬದ್ಧ ಜೀವಿ, ನಾನು ಈ ಭಗವಂತನ ಮಾಯಾಶಕ್ತಿಯಲ್ಲಿ ಭ್ರಮೆಯಲ್ಲಿ ನಾನು ಸಿಕ್ಕಿಬಿದ್ದಿದ್ದೇನೆ. ರಜೋಗುಣ ತಮೋಗುಣ ಎಲ್ಲದರಲ್ಲಿ ಆ ಹೊಡೆತದಲ್ಲಿ ಸಿಕ್ಕಿಬಿದ್ದಿದ್ದೇನೆ. ಮನಸ್ಸು ಇಂದ್ರಿಯಗಳನ್ನ ನಿಂತ್ಕೊಳ್ಳೋದಿಲ್ಲ. ಹಾಗೆ ನನ್ನ ಏನು ದೊಡ್ಡ ಸ್ಥಿತಿ ಇದೆ ನಾನು. ಸೊ ಹಾಗೆ ವ್ಯಕ್ತಿ ಏನು ಒಂದು ಭೌತಿಕ ಇವಾಗ ಗೌರವವನ್ನು ಅಪೇಕ್ಷೆ ಪಡೋದಿಲ್ಲ. ಅವನಿಗೆ ಸಹಜವಾಗಿ ಅವನ ವ್ಯಕ್ತಿತ್ವ ಗೊತ್ತು, ಅವನ ಸ್ಥಿತಿ ಗೊತ್ತು. ಅದು ನಿಜವಾದ ಅದು ನಮ್ರತೆ ಅಂತ ಹೇಳ್ತಾರೆ. ನಾಟ್ ಟು ಬಿ ಆಂಕ್ಷಿಯಸ್ ಟು ಹ್ಯಾವ್ ಸ್ಯಾಟಿಸ್ಫ್ಯಾಕ್ಷನ್ ಆಫ್ ಆನರ್ ಬೈ ಅದರ್ಸ್. ಮತ್ತೆ ಪ್ರೈಡ್ಲೆಸ್ನೆಸ್, ಅದಂಬಿತ್ವ, ಜಂಬವಿಲ್ಲದೆ. ಇದು ನಾವು ದೇಹ ಅಲ್ಲ, ದೇಹವಾಗದಿರೋದ್ರಿಂದ ಇದರ ಒಂದು ಕೀರ್ತಿ ಅಪಕೀರ್ತಿ ಇದಕ್ಕೆ ನಾವು ಅಂಟ್ಕೊಳ್ಳಬಾರ್ದು. ಸೊ ಇದೆಲ್ಲ ತುಂಬಾ ಇದನ್ನು ಅಭ್ಯಾಸ ಮಾಡ್ಬೇಕಿದ್ರು. ಈ ಜ್ಞಾನ ಅಂದ್ರೆ ಇದೆಲ್ಲವೂ ಜ್ಞಾನವನ್ನು ಪಡೆಯುವ ಮಾಧ್ಯಮ ಅಂದ್ರೆ ಇದನ್ನೆಲ್ಲವೂ ನಾವು ಅಭ್ಯಾಸ ಮಾಡ್ಬೇಕು. ಚೈತನ್ಯ ಮಹಾಪ್ರಭುಗಳು ನಮ್ಗೆ ಹೇಳ್ಕೊಡೋದು, ತೃಣಾದಪಿ ಸುನೀಚೇನ ತರೋರಪಿ ಸಹಿಷ್ಣುನ ಅಮಾನಿನ ಮಾನಂದೇನ ಕೀರ್ತನೀಯ ಸದಾಹರಿ. ಸೊ ಅವ್ರು ಹೇಳ್ತಾರೆ, ನಮ್ಮ ಗುರಿ ಏನು ಅಂದ್ರೆ ಭಗವಂತನ ನಾಮವನ್ನು ಹೇಳೋದು, ಹರೇ ಕೃಷ್ಣ ನಾಮವನ್ನು ಜಪಿಸುವುದು, ಅದನ್ನು ನಿರಂತರ ಜಪಿಸೋದು ನಮ್ಮ ಗುರಿ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಸೊ ಚೈತನ್ಯ ಮಹಾಪ್ರಭು ಹೇಳ್ತಾರೆ, ಅದನ್ನ ಜಪಿಸ್ಬೇಕು ನಾವು ಅಂದ್ರೆ, ಆ ನಿರಂತರ ಆ ಸ್ಥಾನಕ್ಕೆ ಬರ್ಬೇಕು ಅಂದ್ರೆ ನಾವು ಈ ರೀತಿ ಏನು, ನಾವು ತೃಣಾದಪಿ ಸುನೀಚೇನ, ನಾವು ಒಂದು ಹುಲ್ಲು ಕಡ್ಡಿಗಿಂತ ಕೀಳು ಅಂತ ನಾವು ಭಾವಿಸ್ಬೇಕಂತ. ಮತ್ತೆ ತೃಣಾದಪಿ ಸುನೀಚೇನ ತರೋರಪಿ ಸಹಿಷ್ಣುನ, ನಾವು ಒಂದು ಮರ ಹೇಗೆ ಸಹನೆ ಮಾಡುತ್ತೆ. ಮಳೆ, ನಮ್ಮ ಮಂಗಳೂರಿನಲ್ಲಿ ನಮಗೆ ಜೋರು ಮಳೆ ಬರುತ್ತೆ, 3 ತಿಂಗಳಿಗೆ 4 ತಿಂಗಳು ಸತತ ಮಳೆ ಬರುತ್ತೆ. ಆದ್ರೆ ಗಿಡ ಮರಗಳು ಹೊರಗೆ ಆ ಮಳೆಯಲ್ಲಿ ಹಾಗೇ ಇರುತ್ತೆ, ಹಾಗೇ ನಿಂತಿರ್ತವೆ. ಸೊ ಅದು ಸಹನೆಯಲ್ಲಿ ನಿಂತಿದೆ. ಸೊ ಹೇಳ್ತಾರೆ, ಈ ರೀತಿ ನಾವು ಕೂಡ ಜೀವನದಲ್ಲಿ ಸಹನೆಯನ್ನು ಕಲಿಬೇಕಂತೆ. ನಾವು ಹೇಗೆ ಮರಗಳು ಸಹನೆಯಾಗಿದೆ ಅದು ನಾವು ಕಲಿಬೇಕಂತೆ. ಮತ್ತೆ ಇವಾಗ ಹುಲ್ಲುಗಡ್ಡಿಯಾಗಿ ನಾವು ನಮ್ರರಾಗಬೇಕಂತೆ. ಸೊ ಅಮಾನಿನ ಮಾನದೇನ, ಮತ್ತೆ ಬೇರೆ ಒಬ್ಬರಿಂದ ಒಂದು ಭೌತಿಕ ಗೌರವವನ್ನು ಅಪೇಕ್ಷೆ ಪಡಬಾರ್ದಂತೆ. ಮತ್ತೆ ಇನ್ನೊಬ್ಬರಿಗೆ ಎಲ್ಲ ಗೌರವವನ್ನು ಕೊಡ್ಬೇಕಂತೆ ನಾವು. ಸೊ ಈ ರೀತಿ ಎಲ್ಲಿ ನಮ್ಗೆ ಒಂದು ವಿದ್ಯಾಭ್ಯಾಸ ಇದೆ, ಎಲ್ಲ ಹೇಳೋದಂದ್ರೆ ನೀವು ದೊಡ್ಡ ವ್ಯಕ್ತಿ, ಯು ಕ್ಯಾನ್ ಡೂ ಇಟ್, ನಿಮ್ಗೆ ಸಾಧ್ಯ ಇದೆ. ಈ ರೀತಿ ಯಾರಾದ್ರೂ ಹೋಗಿ ಒಂದು ಇಂಟರ್ವ್ಯೂ ಕೊಟ್ಟಾಗ ನನಗೇನು ಗೊತ್ತಿಲ್ಲ, ನಾನು ತುಂಬಾ ಇದು ನಾನು ಅಂತ ಹೇಳಿದ್ರೆ, ಬೇಡಪ್ಪ ನೀವು ಕೆಲ್ಸಕ್ಕೆ ಬಿಡೋದು, ಇಂಟರ್ವ್ಯೂ ಇಂದ ಆಗ್ಲೇ ಕಳಿಸ್ಬಿಡ್ತು. ಅಲ್ಲಿ ಇಂಟರ್ವ್ಯೂ ಅಲ್ಲಿ 1000 ಸರ್ಟಿಫಿಕೇಟ್, ಅದನ್ನ ನಿಜವಾದ ಸರ್ಟಿಫಿಕೇಟ್, ಅದು ಕಳ್ಳು ಸರ್ಟಿಫಿಕೇಟ್, ನಿಜವಾಗ್ಲೂ ಅರ್ಹತೆ ಪಡೆದಿಲ್ವೋ ಅದೆಲ್ಲ ತೋರಿಸಿ, ನಾನು ಇದು ಮಾಡಿದೆ ಅದು ಮಾಡಿದೆ, ನಾನು ಇಷ್ಟು ಅಷ್ಟು ಅಂತ ನಮ್ಮ ಸುಳ್ಳು ಹಾಗೆ ನಮ್ಮ ಇದು ಮಾಡ್ಬೇಕು. ಪ್ರಪಂಚ ಹಾಗೆ ಇವತ್ತು ಪ್ರಾಕ್ಟಿಕಲ್ ಆಗಿರ್ಬೇಕು. ನೀವು ಹಾಗೆ ಆತರ ಮಾಡಿದೆ ಈ ತರ ಆಗಿ ನಾನು ಹೇಳ್ತಾ ಇಲ್ಲ. ಆದ್ರೆ ನಾವು ಆಧ್ಯಾತ್ಮದಲ್ಲಿ ನಾವು ಮುಂದುವರಿಬೇಕಂದ್ರೆ ಭಗವಂತನ ಮುಂದೆ ನಾವು ಭಕ್ತಿ ಮಾಡುವಾಗ ನಾವು ನಮ್ಮ ನಿಜ ಸ್ಥಿತಿಯನ್ನು ತೋರಿಸ್ಕೊಳ್ಬೇಕು, ನಮ್ಮ ನಿಜವಾದ ಸ್ಥಿತಿಯನ್ನು ನಾವು ಅರ್ಥ ಮಾಡ್ಕೊಳ್ಬೇಕು. ಪ್ರಪಂಚದಲ್ಲಿ ಸಮಾಜದಲ್ಲಿ ನಾವು ಈ ರೀತಿ ಇರ್ಲಿಕ್ಕಾಗಲ್ಲ. ಇಲ್ಲ ನಾನು ಏನು ಇಲ್ಲ, ಹುಲ್ಲು ಕಡ್ಡಿಗಿಂತ ಕೀಳು ಅಂತ ಹೋಗಿ ಇಂಟರ್ವ್ಯೂ ಆಗಲಿ, ನನಗೆ ಪ್ರಯೋಜನ ಇಲ್ಲ ನಾನು ಅಂತ ಹೇಳಿದ್ರೆ ಅವರು, ಹೌದು ನೀನು ಏನು ಪ್ರಯೋಜನ, ನಿಮ್ಗೆ ಯಾಕೆ ನಿಮ್ಗೆ ಜಾಬ್ ಕೊಡೋದು, ಜಾಬ್ ನಿಮ್ಗೆ ಕೊಡೋದಿಲ್ಲ. ಸೊ ಹಾಗೆ ಅಂತಲ್ಲ, ಈ ಪ್ರಪಂಚ ಬೇರೆ ರೀತಿಯಲ್ಲಿ ನಡೀತಾ ಇದೆ.
ಏನು ಇಲ್ಲ ಅಂದ್ರೆ ನೀವೊಂದು ಸುಳ್ಳು ಒಂದು ಇದನ್ನು ಅಹಂಕಾರವನ್ನು ತೋರಿಸ್ಬೇಕು, ನೀವು ಇದನ್ನು ತೋರಿಸ್ಬೇಕು. ಯಾರ ಮಾತಲ್ಲಿ ಮಲ್ಲನೋ ಅವನಿಗೆ ಎಲ್ಲವೂ ಸಾಧ್ಯ ಆಗೋದು. ಆ ರೀತಿ ಈಗ ಪ್ರಪಂಚ. ಎನಿವೆ, ಈ ಪ್ರಪಂಚ ಒಂದ್ ರೀತಿ ನಡೀಲಿ, ಅದ್ ನಡೀಲಿ, ಆ ತರ ನಡೆಯುವಾಗ ನಡೀಲಿ, ನಮ್ಗೆ ತೊಂದರೆ ಇಲ್ಲ. ನಾವು ಭಕ್ತಿಯಲ್ಲಿ ಮುಂದುವರಿಸೋರು, ನಾವು ಅದರಲ್ಲಿ ಭಗವಂತನ ಭಕ್ತಿಯ ಇದರಲ್ಲಿ ಚಟುವಟಿಕೆಯಲ್ಲಿ ನಾವು ಈ ತರ ಭಾವನೆ ಬೆಳೆಸ್ಬೇಕು. ಪ್ರಪಂಚದಲ್ಲಿ ನೀವು ಇನ್ನೊಂದು ರೀತಿ ನಾಟಕ ಮಾಡ್ಬೇಕಾಗುತ್ತೆ, ಆದ್ರೆ ನಾವು ವಾಸ್ತವವಾಗಿ ನಮ್ಮ ಅಂತರಾಳದಲ್ಲಿ ನಮ್ಗೆ ಈ ಇದಿರ್ಬೇಕು, ಭಗವಂತನೇ ನಾನು ಯಾವುದಕ್ಕೂ ಲಾಯಕ್ಕಿಲ್ಲ, ಯಾವ ಒಂದು ಗೌರವಕ್ಕೂ ಲಾಯಕ್ಕಿಲ್ಲ, ಯಾವ ಇದಕ್ಕೂ ನಾನು ಲಾಯಕ್ಕಿಲ್ಲ, ನನ್ನ ಸ್ಥಿತಿ ತುಂಬಾ ಕೆಳವಾದ. ಚೈತನ್ಯ ಮಹಾಪ್ರಭು ಹೇಳೋದು, ಹೇಳೋದವರು ನಿನ್ನನ್ನು ಮರ್ತು ಬಿಟ್ಟು ನಾನು ಈ ತರ ಜನ್ಮ ಜನ್ಮಾಂತರ ನಾನು ನನ್ನ ಸ್ಥಿತಿ ಇಷ್ಟು ಇದಾಗಿದೆ, ಐ ಆಮ್ ಲಾಸ್ಟ್ ನಾನು. ಆದ್ರೆ ಭಗವಂತನೇ ಈಗ ನೆನಪಾಗಿದೆ ನನಗೆ, ನಾನು ನಿನ್ನ ನಿತ್ಯ ಸೇವಕರು, ನಿತ್ಯ ಭಕ್ತನಂತ. ದಯವಿಟ್ಟು ನನಗೆ ಮತ್ತೆ ನೀನು ನಿನ್ನ ಇಲ್ಲಿಂದ ಉದ್ಧರಿಸಿ ನಿನ್ನ ಪಾದ ಕಮಲಗಳಲ್ಲಿ ಒಂದು ಧೂಳಾಗಿ ಸ್ವೀಕರಿಸು ಅಂತ ನಮಗೆ ಪ್ರಾರ್ಥಿಸು. ನ ಧನಂ ನ ಜನಂ ನ ಸುಂದರೀಂ ಕವಿತಾಂ ವಾ ಜಗದೀಶ ಕಾಮೆ ಮಮ ಜನ್ಮನಿ ಜನ್ಮನೀಶ್ವರಿ ಭವತಾತ್ ಭಕ್ತಿ ರಹೇತು ಕಿತ್ರೈ. ನಂತರ ಬರ್ತದೆ. ಏನಿದೆ, ಸೊ ನಾನ್ ವೈಲೆನ್ಸ್, ಅಹಿಂಸೆ. ಅಹಿಂಸೆ ಅಂದ್ರೆ ಇಲ್ಲಿ ಹೇಳ್ತಾರೆ ದೇಹದ ಸಾಧಾರಣವಾಗಿ ಹಿಂಸೆ ಅಂದ್ರೆ ಇನ್ನೊಬ್ಬರಿಗೆ ನೋವು ಕೊಡಬೇಡಿ ಅಂತ. ಹಿಂಸೆ ಅಂದ್ರೆ ದೇಹಕ್ಕೆ ಹಿಂಸೆ ಕೊಡಬೇಡಿ, ಪ್ರಾಣಿಗಳ ಹಿಂಸೆ ಮಾಡಬೇಡಿ, ಅವರ ಸಾಯಿಸಬೇಡಿ, ಈ ರೀತಿಯ ಹಿಂಸೆ ಅಂತ ಹೇಳ್ತಾರೆ. ಇಲ್ಲಾಂದ್ರೆ ಇನ್ನೊಬ್ಬರಿಗೆ ಮನಸ್ಸಿನ ನೋವು ಕೊಡಬೇಡಿ, ಅಹಿಂಸೆ. ಸೊ ಇದು ಓಕೆ. ಆದ್ರೆ ನಿಜವಾದ ಅಹಿಂಸೆ ಅಂದ್ರೆ ನಾವು ಮೂಲವಾಗಿ ಪ್ರತಿಯೊಬ್ಬರು ನಾವು ಆಧ್ಯಾತ್ಮಿಕ ಜೀವಿಗಳು, ನಾವು ಆಧ್ಯಾತ್ಮಿಕ ಕಿಡಿ. ಹಾಗಾಗಿ ಮಾನವ ಜನ್ಮದಲ್ಲಿ ಮಾತ್ರ ನಮ್ಗೆ ಈ ಆಧ್ಯಾತ್ಮಿಕ ಜ್ಞಾನವನ್ನು ನಾವು ಪ್ರಾಪ್ತಿ ಪಡೆಯಲಿಕ್ಕೆ ಸಾಧ್ಯ. ಈ ಮಾನವ ಜನ್ಮದಲ್ಲಿ ನಮಗೆ ಆಧ್ಯಾತ್ಮಿಕ ಜ್ಞಾನವನ್ನು ಯಾರು ಕೊಡೋದಿಲ್ವೋ ಅವರು ನಮ್ಗೆ ಹಿಂಸೆ ಮಾಡ್ತಾ ಇದ್ದಾರೆ ಅಂತ. ಸೊ ಆ ರೀತಿಯಲ್ಲಿ ನೋಡಿದ್ರೆ ಈ ಸಮಾಜದಲ್ಲಿ ಎಲ್ಲರೂ ಹಿಂಸೆನೇ ಮಾಡ್ತಾ ಇರೋದು. ಯಾಕಂದ್ರೆ ಆಧ್ಯಾತ್ಮಿಕ ಜ್ಞಾನವನ್ನು ಕೊಡ್ತಾ ಇಲ್ಲ, ಆಧ್ಯಾತ್ಮಿಕ ಅಜ್ಞಾನದಲ್ಲಿ ಇದ್ದೇವೆ ಎಲ್ಲರೂ. ಹಾಗೆ ಈ ಸಮಾಜದಲ್ಲಿ ಮುಖಂಡರು, ಸರ್ಕಾರ, ರಾಜಕೀಯ ವ್ಯಕ್ತಿಗಳು, ಇನ್ನೊಂದು ರೀತಿ ವಿದ್ವಾಂಸರು, ವಿಜ್ಞಾನಿಗಳು ಎಲ್ಲರೂ ಜನರನ್ನು ಈ ಆಧ್ಯಾತ್ಮಿಕ ಜ್ಞಾನದಲ್ಲಿ ಅಂಧಕಾರದಲ್ಲಿ ಇಟ್ಟಿರೋದ್ರಿಂದ ಅವ್ರೆಲ್ಲ ಹಿಂಸೆನೇ ಮಾಡ್ತಾ ಇದ್ದಾರೆ ಅಂತ ಹೇಳ್ಬೋದು. ಈ ನಿಜವಾಗ್ಲೂ ಅರ್ಥ ವೇದಗಳಲ್ಲಿ ಅಹಿಂಸಾ ಹಿಂಸಾ ಅನ್ನೋದು ಹೇಳೋದು, ಹಿಂಸೆ ಅನ್ನೋದು ಆತ್ಮದ ಜ್ಞಾನ, ಆತ್ಮದ ನೆಲೆಗೆ ಬರ್ಲಿಕ್ಕೆ ಈ ಮಾನವ ಜನ್ಮ ಕೊಟ್ಟಿರೋದು. ಅದನ್ನು ನಾವು ಪ್ರಾಪ್ತಿ ಮಾಡ್ಲಿಕ್ಕೆ ಅನುಕೂಲಕರ ಮಾಡಲಿ ಅಂದ್ರೆ ಅದು ಹಿಂಸೆ ಅಂತ ಹೇಳೋದು. ಸೊ ಅಹಿಂಸೆ ಅಂದ್ರೆ ಆಧ್ಯಾತ್ಮಿಕ ಜ್ಞಾನ ಕೊಡ್ಬೇಕು, ಪ್ರತಿಯೊಂದು ಜೀವಿಗೂ ಕೊಡ್ಬೇಕು, ಪ್ರತಿಯೊಬ್ಬರು ಜಾಗೃತರಾಗಬೇಕು. ನಾನು ಕೃಷ್ಣನ ಅಂಶ, ನಾನು ಕೃಷ್ಣನ ಸೇವಕ ಅಂತ ಅವರು ಆತ್ಮಜ್ಞಾನಕ್ಕೆ ಬರ್ಬೇಕು. ಸೊ ಅದು ಅಹಿಂಸಾ. ಇಲ್ಲ ಅಂದ್ರೆ ನಾವು ಹಿಂಸೆಯನ್ನೇ ಮಾಡ್ತಾ ಇದ್ದೀವಿ. ಆಕ್ಚುಲಿ ಒಮ್ಮೆ ಶಿಲ ಪ್ರಭುಪಾದರು ಆಚಾರ್ಯರು, ಇದು ಕೂಡ ಇಸ್ಕಾನ್ ಸಂಸ್ಥೆ ಶುರು ಮಾಡೋ ಮುಂಚೆ, ಅವರು ಯಾರು ಅವರ ಗುರ್ತು ಇಲ್ಲ, ಯಾರು ಪ್ರಭುಪಾದ ಯಾರು ಗೊತ್ತಿಲ್ಲ. 1953 54 ಯಾವಾಗ ಭಾರತಕ್ಕೆ ಆಗ್ತಾನೆ ಸ್ವತಂತ್ರ ಸಿಕ್ಕಿದೆ. ಸೊ ಆಚಾರ್ಯರು ಆಗ ವನಪ್ರಸ್ಥ ಸನ್ಯಾಸಿ ಜೀವನ ಸ್ವೀಕರಿಸಿದ್ದಾರೆ. ಆದ್ರೆ ಇನ್ನ ಏನೋ ಒಂದು ಕಾರ್ಯ ಸಾಧ್ಯ ಆಗಿಲ್ಲ, ಒಂದು ಏನು ಶಿಷ್ಯರಿಲ್ಲ, ಏನೋ ಒಂದು ಸಂಸ್ಥೆ ಇಲ್ಲ, ಇನ್ನ ಪ್ರಯತ್ನ ನಡೀತಾ ಇದೆ. ಸೊ ಅಲ್ಲಿ ಇವ್ರಿಗೆ ಯಾರೋ ಕರೀತಾರೆ, ಸಾಧು ಪುರುಷರಪ್ಪ ಇವರು ನಮ್ಮ ಇವಾಗ ಗಾಂಧೀಜಿಯವರ ಒಂದು ಇದಿದೆ, ಏನಿದೆ ಸ್ಮರಣೆ, ಅವ್ರದ್ದೊಂದು ಕಾರ್ಯಕ್ರಮನ ಹಮ್ಮಿಕೊಂಡಿರ್ತಾರೆ. ಅವರು ಹಮ್ಮಿಕೊಂಡಿದ್ದಾಗ ಆಚಾರ್ಯನ ಕರೆಸ್ತಾರೆ. ಇವರು ಸಾಧು ವ್ಯಕ್ತಿಗಳು, ಇವ್ರು ಬಂದು ನಮ್ಮ ಗಾಂಧೀಜಿಯವರ ಬಗ್ಗೆ, ಅವರ ಅಹಿಂಸೆಯ ತತ್ವದ ಬಗ್ಗೆ ಒಂದು 4 ಮಾತಾಡ್ಲಿ ಅಂತ ಕರೀತಾರೆ. ಸೊ ಇವರು ಆಕ್ಚುಲಿ ಯಾಕಂದ್ರೆ ಅಹಿಂಸಾ ಅನ್ನೋದು ಅವರ ಮೂಲ ತತ್ವ ಆಗಿತ್ತು ಗಾಂಧಿಯವರದು. ಸೊ ಅದರ ಅವ್ರು ಹಾಗೆ ಅವರು ಭಾರತಕ್ಕೆ ಒಂದು ಸ್ವತಂತ್ರ ಕೊಟ್ಟದ್ದು ಅಂತ ನಾವು ಕೇಳ್ತೇವೆ. ಸೊ ಎನಿವೆ, ಆಚಾರ್ಯರು ಆ ಒಂದು ಫಂಕ್ಷನ್ಗೆ ಹೋಗಿ ಅವ್ರು ಹೇಳ್ತಾರೆ, ವೇದಗಳಲ್ಲಿ ಅಹಿಂಸೆ ಏನು ಅಂದ್ರೆ ಆಧ್ಯಾತ್ಮಿಕ ಜ್ಞಾನವನ್ನು ನೀವು ಕೊಡಲಿಲ್ಲ ಅಂದ್ರೆ ಅದು ಹಿಂಸೆ. ಆಧ್ಯಾತ್ಮಿಕ ಜ್ಞಾನ ನೀವು ಕೊಟ್ಟಲ್ಲಿ ಅದು ಹಿಂಸೆ ಅಂತ ಆ ಒಂದು ಜನರು ಅವರು ಈ ರೀತಿ ಎಕ್ಸ್ಪೆಕ್ಟ್ ಮಾಡೋದಿಲ್ಲ. ಇವರೇನೋ ನಮ್ಮ ಗಾಂಧಿಯವ್ರನ್ನ ಹೊಗಳ್ತಾರೆ, ಅವ್ರು ಮಾಡಿದ ಒಂದು ಈ ಒಂಥರ ತತ್ವವನ್ನು ಇದು ಮಾಡ್ತಾರೆ, ಸ್ಮರಣೆ ಮಾಡ್ತಾರೆ. ಆದ್ರೆ ಆಚಾರ್ಯರು ಅಲ್ಲಿ ಡೈರೆಕ್ಟ್ ಆಗಿ ನೇರವಾಗಿ ಹೇಳ್ತಾರೆ, ಶಾಸ್ತ್ರದಲ್ಲಿ ಅಹಿಂಸೆ ಅಂದ್ರೇನು, ಅಹಿಂಸೆ ಅಂದ್ರೇನು. ನೀವು ಈ ತರ ಲೌಕಿಕವಾಗಿ ಜನರನ್ನು ಅಜ್ಞಾನದಲ್ಲಿಟ್ಟು ಅವ್ರ ದೇಹದ ಭಾವನೆಯಲ್ಲಿ ನೀವು ಈ ತರ ಮಾಡೋದು, ಇದು ಹಿಂಸೆಯೇ. ಇದು ಅಹಿಂಸೆ ಅಲ್ಲ. ಅಹಿಂಸೆ ಯಾವಾಗ ಆಗುತ್ತೆ ಅಂದ್ರೆ ನೀವು ಅವರಿಗೆ ಆತ್ಮದ ಜ್ಞಾನ ಕೊಡೋದ್ರಲ್ಲಿ ಅವರು ಎಚ್ಚರಗೊಂಡು ನಾವು ಭಗವಂತನ ಅಂಶ, ನಾವು ಭಗವಂತನ ಸೇವಕರು, ನಾವು ಆ ನೆಲೆಗೆ ಬಂದಾಗ ನಾವು ಇದಾಗ್ತೀವಿ. ನೀವೇ ನೋಡಿ, ಇವಾಗ ನಾವು ಇದು ಅನ್ಕೊಳ್ತೀವಿ, ಇದು ನನ್ನ ನಾಡು, ನನ್ನ ಊರು, ನನ್ನ ಜಾತಿ, ನನ್ನ ಕುಟುಂಬ, ಈ ತರ ಎಲ್ಲಿ ಇದೆ? ಸ್ಯಾಟಲೈಟ್ ಪಿಕ್ಚರ್ ಅಲ್ಲಿ ನೋಡಿ, ಎಲ್ಲಾದ್ರೂ ನಿಮ್ಗೆ ಇಲ್ಲಿ ಕರ್ನಾಟಕ, ಇಲ್ಲಿ ತಮಿಳುನಾಡು, ಈ ತರ ಕೇರಳ ಅಂತ ಎಲ್ಲಾದ್ರೂ ಡಿವಿಷನ್ ಇದೆಯಾ? ಇಲ್ಲ ನಿಮ್ಮ ಬ್ಯಾಂಗ್ಳೂರು, ನಿಮ್ಮ ಮೈಸೂರು ಅಂತ ಎಲ್ಲಾದ್ರೂ ಮಾರ್ಕ್ ಇದೆ, ಲೈನ್ಸ್? ಇದು ನೀವು ನಮ್ಮ ಕಾಲ ಸಮೇತ ಮಾಡ್ಕೊಂಡಿದ್ದೇವೆ. ಸೊ ನಮ್ಮ ಒಂದು ಅನುಕೂಲತೆ ಅಂತೆ ನಾವು ನಮ್ಮದು ಅಂತ, ನಮ್ಮ ಜನರದು ಅಂತ ನಾವು ಮಾಡ್ಕೊಳ್ತೇವೆ. ಇದನ್ನ ಎಲ್ಲರೂ ಕಳ್ಳರು ನಾವು ಅಷ್ಟೇ. ಇದೆಲ್ಲವೂ ಸೇರೋದು ಕೃಷ್ಣನಿಗೆ. ಸಂಪೂರ್ಣ ವಿಶ್ವವು, ಸಂಪೂರ್ಣ ಇದು ಕೂಡ ಅವನಿಗೆ ಸೇರಿದ್ದು. ನಾವು ಇದು ನಮ್ಮ ದೇಶ, ನಮ್ಮ ನಾಡು, ನಮ್ಮ ಇದು ಅಂತ ಮಾಡ್ಕೊಂಡು ನಾವು ನಮ್ಮದು ನಿಮ್ಮದು ಅಂತ ನಾವು ಒಂದು ಜಗಳ ಮಾಡ್ತೀವಿ. ಹೇಗೆ ನಾಯಿಗಳು ಇರ್ತವೆ, ಈ ನಾಯಿಗಳು
ಇಲ್ಲಿ ಒಂದು ಬೀದಿಗೆ ಅದು ಒಂದು ರಾಜ. ಅದೇ ಗಗಲ್ನಲ್ಲಿ ಏನೂ ಇಲ್ಲ ಅದ್ರದ್ದು. ರಾತ್ರಿ ಹೊತ್ತು ಅವರೇ ಎಲ್ಲ ಏನ್ ಹೇಳ್ತಾರೆ ವಾಚ್ ಡಾಗ್ ಅಂತ ಹೇಳೋದು. ಅವರು ಎಲ್ಲ ರಕ್ಷಣೆ ಮಾಡೋರು, ಅವರೆಲ್ಲ ಕಾನೂನನ್ನು ಮಾಡೋರು. ಸೊ ಆ ರೀತಿ ನಾವು ಅಜ್ಞಾನಿಗಳು ಮನುಷ್ಯರು ಈಗ ನಾವು ನಮ್ಮದು ಅಂತ. ಈ ಕೊರೋನಾ ಬಂತು, ಎಲ್ಲರೂ ಲಾಕ್ಡೌನ್, ಎಲ್ಲ ಒಳಗೆ ಹೋಗ್ಬಿಟ್ರು. ಎಲ್ಲ ಹೇಗೆ ಒಂದು ಸಿಂಹ ಗರ್ಜನೆ ಮಾಡಿದ್ರೆ ಎಲ್ಲ ಚಿಕ್ಕ ಪ್ರಾಣಿಗಳು ಹಾಗೆ ಹೋಗಿ ಬಚ್ಚಿಟ್ಕೊಂಡ್ಬಿಡ್ತವೆ, ಹಾಗೆ ಮನುಷ್ಯರು ಈ ಲಾಕ್ಡೌನ್ ಮೇಲೆ ಎಲ್ಲರೂ ಒಳಗೆ ಹೋಗಿ ನಾವು ಒಂದು ವೈರಸ್, ಚಿಕ್ಕ ವೈರಸ್ ಬಿಟ್ಟಿದ್ದು ನಮ್ಮ ಇದು ಇದೆ ನಮ್ದು. ಸೊ ಎನಿವೆ, ನಾವು ತುಂಬಾ ಚಿಕ್ಕವರು, ನಾವು ಭಗವಂತನು ಅತಿ ದೊಡ್ಡವನು. ನಾವು ಅರ್ಥ ಮಾಡ್ಕೊಳ್ಬೇಕು ಏನು ಹಿಂಸೆ ಅಂದ್ರೆ, ಏನು ಅಹಿಂಸೆ ಅಂದ್ರೆ. ಆಧ್ಯಾತ್ಮಿಕ ಜ್ಞಾನವನ್ನು ಕೊಡೋದಂಥದ್ದು ಅಹಿಂಸೆ. ಆಧ್ಯಾತ್ಮಿಕ ಜ್ಞಾನ ಕೊಡದೆ ನಾವು ಅಜ್ಞಾನದಲ್ಲಿ ಒಬ್ಬ ವ್ಯಕ್ತಿಗಳನ್ನ ಇಡ್ಬೋದು. ನಮ್ಮ ಬಂಧುಗಳಾಗ್ಬೋದು, ನಮ್ಮ ಏನ್ ನಮ್ಗೆ ಇರೋರು, ನಮ್ಮ ಅವಲಂಬಿಸಿರೋ ವ್ಯಕ್ತಿಗಳನ್ನ ನಾವು ಆ ರೀತಿ ಆತ್ಮದ ಜ್ಞಾನ, ಭಗವಂತನ ಕೊಡಲಿಲ್ಲ ಅಂದ್ರೆ ನಾವು ಕೂಡ ಹಿಂಸೆ ಮಾಡ್ತಾ ಇದೀವಿ ಅಂತ ಅರ್ಥ. ಪ್ರತಿಯೊಬ್ಬರು ನಾವು ಹಿಂಸೆಯನ್ನೇ ಮಾಡ್ತಾ ಇದೀವಿ ಅಂತ ಅರ್ಥ. ನಾವು ಹೊಟ್ಟೆ ಒಂದು ತಿಂಡಿ ಕೊಟ್ಬಿಟ್ವಿ, ಒಂದೇನೋ ಒಂದು ಶಾಲೆಗೆ ಸೇರಿಸ್ಬಿಟ್ವಿ, ಇದರಿಂದ ಅಹಿಂಸೆ ಆಗೋದು ಅಂತಲ್ಲ. ನಮಗೆ ಅಹಿಂಸೆ ಯಾವಾಗ ಅಂದ್ರೆ ಅವರಿಗೆ ನಾವು ನಮ್ಮ ಮಕ್ಕಳಿಗಾಗ್ಬೋದು, ನಮ್ಮ ಇನ್ನೊಬ್ಬರಿಗಾಗ್ಬೋದು ಈ ದಿವ್ಯ ಜ್ಞಾನವನ್ನು, ಆತ್ಮಜ್ಞಾನವನ್ನು ಕೊಡ್ಬೇಕು, ಅದು ಅಹಿಂಸೆ ಅಂತ. ಸೊ ಶಾಂತಿ ಅಂದ್ರೆ ಸಹನೆ ಬೆಳೆಸ್ಬೇಕು ನಾವು. ಏನು ಈ ಆಧ್ಯಾತ್ಮಿಕ ಪ್ರಗತಿಯಲ್ಲಿ, ಆಧ್ಯಾತ್ಮಿಕ ಪಥದಲ್ಲಿದ್ದಾಗ ಎಷ್ಟೋ ಜನ ನಮಗೆ ಹೇಳ್ತಾರೆ, ಎಷ್ಟೋ ಜನ ಅಗೌರವ ಕೊಡ್ತಾರೆ, ಅಜ್ಞಾನದಲ್ಲಿ ಅವ್ರು ನಮಗೆ ಇದು ಮಾಡ್ತಾರೆ. ಆದ್ರೆ ನಾವು ಸಹಿಸ್ಕೊಂಡು ಹೋಗ್ಬೇಕು. ಸೊ ಹರಿದಾಸ್ ಠಾಕೂರ್ ಹೇಳ್ತಾರೆ, ಅವರಿಗೆ ಓಕೆ ಇಲ್ಲಿ ನೋಡೋಣ, ಇದು ಮುಗಿಸೋಣ, ಮತ್ತೆ ಏನಾದರೂ ಆದರೆ ಮತ್ತೆ ಟೈಮ್ ಇದ್ರೆ. ಸಿಂಪ್ಲಿಸಿಟಿ. ಸೊ ಇದೊಂದೊಂದು ಸಿಂಪ್ಲಿಸಿಟಿ ಅಂದ್ರೆ ಸರಳತೆ, ಸ್ಟ್ರೈಟ್ ಫಾರ್ವರ್ಡ್, ನೇರವಾಗಿ ಏನು ಸತ್ಯವನ್ನು ಹೇಳೋದು, ಅದರಲ್ಲಿನ ಒಂದು ಬಚ್ಚಿಡೋ ಹಾಗೆ ಎಲ್ಲ, ಆ ರೀತಿ ನೇರವಾಗಿರುತ್ತೆ, ಸ್ಟ್ರೈಟ್ ಫಾರ್ವರ್ಡ್. ಅಕ್ಸೆಪ್ಟಿಂಗ್ ಸ್ಪಿರಿಚುವಲ್ ಮಾಸ್ಟರ್, ಇದು ತುಂಬಾ ಮುಖ್ಯವಾದದ್ದು ನೋಡಿ. ಆಚಾರ್ಯ ಉಪಾಸನ, ನಾನು ಕೃಷ್ಣನು ಹೇಳ್ತಾನೆ, ಇದು ಜ್ಞಾನದ ಮಾರ್ಗ. ಒಬ್ಬ ಯಾರು ಆಚಾರ್ಯರು, ಯಾರು ಗುರು ಪರಂಪರೆಯಲ್ಲಿ ಬಂದಿದ್ದಾರೆ, ಯಾರು ಇದನ್ನು ಆಚಾರವನ್ನು ಅಭ್ಯಾಸ ಮಾಡ್ತಾ ಇದ್ದಾರೆ, ಪ್ರಚಾರ ಮಾತ್ರ ಅಲ್ಲ, ಆಚಾರವನ್ನು ಮಾಡ್ತಾ ಇರೋರು, ಅವರ ಆಶ್ರಯವನ್ನು ಪಡೆಯೋದು ಅದು ತುಂಬಾ ಮುಖ್ಯ. ಗುರುವಿನ ಸ್ವೀಕಾರ ಮಾಡೋದು ತುಂಬಾ ಮುಖ್ಯ. ಪುರಂದರದಾಸ ಹೇಳೋದು, ಗುರುವಿನ ಗುಲಾಮನಾಗುವುದನಕ ದೊರಕೆದಣ್ಣ ಮುಕುತಿ. ಗುರುವಿನ ಗುಲಾಮನಾಗಬೇಕು ನಾವು, ಆ ರೀತಿ ಅದು ತುಂಬಾ ಮುಖ್ಯವಾದ. ಇಲ್ಲಿ ಈಗಿನ ಶಾಲಾ ಕಾಲೇಜಲ್ಲಿ ತೊಂದರೆ ಇಲ್ಲ, ಅವ್ರ ಟೀಚರ್ಸ್ನೇ ಸ್ಟೂಡೆಂಟ್ಸ್ ಜೋಕ್ ಮಾಡ್ತಾರೆ, ಮುಂದೆ ಒಂದು ಗೌರವ ತೋರಿಸ್ತಾರೆ, ಹಿಂದೆ ಇನ್ನೊಂದು ರೀತಿ ಮಾಡ್ತಾರೆ. ಇದು ಈ ಭೌತಿಕ ಮೆಟೀರಿಯಲ್ ನಾಲೆಜ್ ನಡೆಯುತ್ತೆ, ಆದ್ರೆ ಆಧ್ಯಾತ್ಮಿಕಕ್ಕೆ ಅದು ನಡೆಯೋದಿಲ್ಲ. ಆಧ್ಯಾತ್ಮಿಕಕ್ಕೆ ನಾವು ಮಹನೀಯರ, ಮಹಾತ್ಮರ ಆಶೀರ್ವಾದ ಪಡೆದು, ಅವರ ಆಶ್ರಯವನ್ನು ಪಡೆದು ನಾವು ಮುಂದುವರಿಸ್ಬೇಕು. ಶೌಚಂ ಅಂದ್ರೆ ಎರಡು, ಒಳಗೆ ಹೊರಗೆ ಈ ದೇಹದ ಹೊರಗೆ ನಾವು ದಿನನಿತ್ಯ ಸ್ನಾನ ಮಾಡ್ಬೇಕು ನಾವು. ಅದರಿಂದ ಈ ದೇಹದಕ್ಕೆ ನಾವು ಶುದ್ಧಿ ಇಡ್ತೇವೆ. ಅದರ ಒಳಗೆ ಆಂತರ್ಯವಾಗಿ ಸತ್ವವಾಗಿ ಭಗವಂತನ ನಾಮ ಜಪದಿಂದ, ಆ ಭಗವಂತನ ಸ್ಮರಣೆಯಿಂದ ನಮ್ಮ ಇಂತರ್ಯದಿಂದ ದೇಹದಲ್ಲಿ ನಾವು ಶುಚಿಯನ್ನು ಸಾಧಿಸಬಹುದು. ಸ್ಥೈರ್ಯಂ ಅಂದ್ರೆ ಸ್ಥಿರವಾಗಿರ್ಬೇಕು, ಆಧ್ಯಾತ್ಮದಲ್ಲಿ ನಾವು ಇದು ಪಡೀಲಿಕ್ಕೆ, ಮುನ್ನಡೆ ಸಾಧಿಸ್ಲಿಕ್ಕೆ. ಮತ್ತೆ ಆತ್ಮವಿನಿಗ್ರಹ, ಸೆಲ್ಫ್ ಕಂಟ್ರೋಲ್, ಮನಸ್ಸು ಇಂದ್ರಿಯಗಳನ್ನ ನಿಗ್ರಹಿಸಬೇಕು. ಯಾವುದು ನಮಗೆ ಆಧ್ಯಾತ್ಮಿಕಕ್ಕೆ ಅಡೆತಡೆ ಬರುತ್ತೆ ಅದನ್ನ ನಾವು ತಿರಸ್ಕರಿಸಬೇಕು. ಸೊ ಅದೇ ಇದು. ಮತ್ತೆ ಇಂದ್ರಿಯಾರ್ಥೇಶು ರಿನೌನ್ಸಿಯೇಷನ್, ಅನಹಂಕಾರ, ನಮ್ಮ ದೇಹ ಅಲ್ಲ, ನನ್ನ ಆತ್ಮ. ಮತ್ತೆ ನಾವು ಸರಿಯಾದ ಮಾಧ್ಯಮದಿಂದ ಅರ್ಥ ಮಾಡ್ಕೊಳ್ಬೇಕು, ನಾವಿರೋ ಪ್ರಪಂಚದಲ್ಲಿ ನಾವು ಜನ್ಮ, ಮೃತ್ಯು, ಜರಾ, ವ್ಯಾಧಿ ಈ ಒಂದು ಇದರ ಚಕ್ರದಲ್ಲಿ ಸಿಕ್ಕಿದ್ದೇವೆ ಅಂತ. ಸೊ ಎಲ್ಲರಿಗೂ ಜನ್ಮ, ಎಲ್ಲರಿಗೂ ಅಮೆರಿಕಲ್ಲೂ ನಾವು ಹುಟ್ಟಿದ್ರು ಕೂಡ, ಇಂಡಿಯಾದಲ್ಲಿ ಹುಟ್ಟಿದ್ರು ಕೂಡ ಮೃತ್ಯು ಬಂದೇ ಬರುತ್ತೆ. ಅಲ್ಲೂ ಕೂಡ ಕೊರೋನಾ ಬಂದೇ ಬರುತ್ತೆ, ಅಲ್ಲೂ ಕೂಡ ನಾವು ವಯಸ್ಕರ ಆಗ್ತಾ ಇರ್ತೀವಿ. ಸೊ ಈ ರೀತಿ ಇಲ್ಲಿ ಈ ಪ್ರಪಂಚದಲ್ಲಿ ಇದೊಂದು ಜಗದ ನಿಯಮ, ಜನ್ಮ, ಮೃತ್ಯು, ಜರಾ, ವ್ಯಾಧಿ. ಆತ್ಮಕ್ಕೆ ಯಾವುದೂ ಇಲ್ಲ ಜನ್ಮ ಮೃತ್ಯು, ಆದ್ರೆ ಈ ದೇಹದಲ್ಲಿ ನಮ್ಗೆ ಅದು ಪನಿಷ್ಮೆಂಟ್, ನಮಗೆ ಶಿಕ್ಷೆ. ನಮಗೆ ಮತ್ತೆ ಆಸಕ್ತಿ ಅಂದ್ರೆ ಎಲ್ಲವನ್ನು ಕೃಷ್ಣನಿಗೆ ಸಮರ್ಪಿಸುವ ಒಂದು ನಾವು ತಯಾರಾಗಿರ್ಬೇಕು, ಬೆಳೆಸ್ಬೇಕಲ್ಲ, ಅದು ಕ್ರಮೇಣವಾಗದು, ಅದು ಒಮ್ಮೆಲೆ ಆಗೋದಿಲ್ಲ, ಕ್ರಮೇಣವಾಗಿ. ಮತ್ತೆ ಹೇಗೆ ಒಂದು ಹೇಳೋದು, ಗೃಹಸ್ಥ ಜೀವನದಲ್ಲಿದ್ದರೂ ನಾವು ಕೃಷ್ಣ ಪ್ರಜ್ಞಾ ತತ್ವಗಳನ್ನ ಅನುಸರಿಸಿದ್ರೆ ತೊಂದರೆ ಇಲ್ಲ. ಹೇಳ್ತಾರೆ ಆಚಾರ್ಯರು, 4 ಚಟುವಟಿಕೆಗಳು ಮಾಡಿದ್ರೆ ನಾವು ಗೃಹಸ್ಥ ಜೀವನದಲ್ಲಿ ಕೂಡ ಅದು ಒಂದು ಆಶ್ರಮವೇ ಆಗುತ್ತೆ. ಏನು ಅಂದ್ರೆ ಅಲ್ಲಿ ನಾವು ಎಲ್ಲರೂ, ಕುಟುಂಬದವರೆಲ್ಲರೂ ಸೇರಿ ಭಗವಂತನ ನಾಮವನ್ನು ಹೇಳ್ಬೇಕು, ಭಜನೆ ಮಾಡ್ಬೇಕು ನಾವು. ಮತ್ತೆ ಇದು ಹಿಂದೆ ಅದು ಕ್ರಮ ಆಗಿತ್ತು, ಮನೆಯಲ್ಲಿ ಎಲ್ಲರೂ ಭಜನೆ ಮಾಡ್ತಾ ಇದ್ರು. ಈಗ ನಾವು ಮರ್ತು ಬಿಟ್ಟಿದ್ದೇವೆ. ನಾವು ಈಗ ರಾತ್ರಿ ಬಂದು ನಾವು ಟಿವಿ ಹಾಕ್ತೇವೆ, ಇನ್ನೊಂದು ಮೊಬೈಲ್ ನೋಡ್ತೇವೆ. ಈಗ ನಾವು ಬೇರೆ ನಾವು ಇಲ್ಲಾಂದ್ರೆ ಸಾಧಾರಣವಾಗಿ ಹಿಂದೆ ಈ ಸಂಸ್ಕೃತಿ ಇತ್ತು, ಎಲ್ಲರೂ ಸೇರಿ ಭಜನೆ ಮಾಡ್ತಾ ಇದ್ರು. ಸೊ ಎಲ್ಲರೂ ಮನೆಯಲ್ಲಿ ಈ ತರ ಭಜನೆ ಮಾಡೋದು, ಭಗವಂತನ ನಾಮ ಹೇಳೋದು, ಎಲ್ಲರೂ ಕೂಡ ಸೇರಿ. ಮತ್ತೆ ಭಗವಂತನ ಪೂಜೆ, ಇಮಿಡಿಯೇಟ್ ಆಗಿ ತಕ್ಷಣ ಭಗವಂತನ ಮೂರ್ತಿ ಸ್ಥಾಪನೆ ಮಾಡೋದು ಅಂತಲ್ಲ, ಅಟ್ಲೀಸ್ಟ್ ಒಂದು ಚಿತ್ರ ಒಂದಿದ್ದು
ಭಗವಂತನಿಗೆ ನೈವೇದ್ಯವನ್ನು ಅರ್ಪಣೆ ಮಾಡಿ. ಸೊ ಭಗವಂತನ ಪೂಜೆ, ಭಗವಂತನಿಗೆ ನೈವೇದ್ಯವನ್ನು ಅರ್ಪಿಸಿ ಆ ಪ್ರಸಾದವನ್ನೇ ಸ್ವೀಕರಿಸುವ ಒಂದು ಮಾಧ್ಯಮ. ಮತ್ತೆ ಅವರೆಲ್ಲರೂ ಮನೆಯವರೆಲ್ಲರೂ ಸೇರಿ ಈ ತರ ನಾವು ಹೇಗೆ ನಾವೀಗ ನಾವು ನೀವು ಸೇರಿ ಮಾಡ್ತಾ ಇದ್ದೀವಿ, ಆ ರೀತಿ ನಿಮ್ಮ ಮನೆಯಲ್ಲೇ ನೀವು ಮಾಡ್ಬೋದು. ಎಲ್ಲರೂ ಸೇರಿ ಒಂದು ಗೀತೆ, ಒಂದು ಶ್ಲೋಕ 2 ಶ್ಲೋಕವನ್ನ ಒಟ್ಟಿಗೆ ಓದ್ಬೋದು. ಈ ರೀತಿ ಈ ಆಧ್ಯಾತ್ಮ ಕೃಷ್ಣನ ಸೆಂಟರ್ ಇಟ್ಕೊಂಡು ನಿಮ್ಮ ಫ್ಯಾಮಿಲಿಯನ್ನು ನೀವು ನಡೆಸಿದ್ರೆ ಆ ಫ್ಯಾಮಿಲಿ ದ ಫ್ಯಾಮಿಲಿ ವಿಚ್ ಪ್ರೇಸ್ ಟುಗೆದರ್ ಸ್ಟೇಸ್ ಟುಗೆದರ್ ಹೇಳ್ತಾರೆ. ಯಾವುದೋ ಒಂದು ಕುಟುಂಬ ಅಲ್ಲಿ ಎಲ್ಲರೂ ಸೇರಿ ಭಗವಂತನಿಗೆ ಪ್ರಾರ್ಥನೆ ಮಾಡ್ತಾರೆ, ಅದು ಒಟ್ಟಿಗೆ ಇರುತ್ತಂತೆ. ಈಗ ಅದಿಲ್ಲ ಈಗ. ಸೊ ಅದು ಎಲ್ಲರೂ ಸೇರಿ ಭಗವಂತನ ಪ್ರಾರ್ಥನೆ ಮಾಡೋದಿಲ್ಲ, ಹಾಗೆ ಅವರು ಸ್ಟೇ ಟುಗೆದರ್ ಆಗೋದಿಲ್ಲ, ಅವರೆಲ್ಲ ಬಿಟ್ಟು ಹೋಗ್ತಾರೆ. ಸೊ ಇದು ಮುಖ್ಯವಾದದ್ದು, ಈವನ್ ಮೈಂಡೆಡ್ನೆಸ್. ಸೊ ಭೌತಿಕವಾಗಿ ಆಗುತ್ತೆ, ಭೌತಿಕವಾಗಿ ಒಮ್ಮೆ ಒಂದು ನಷ್ಟ ಆಗುತ್ತೆ, ಒಂದು ಸಿಗುತ್ತೆ, ಲಾಭ ಆಗುತ್ತೆ, ಅದು ಪ್ರಪಂಚದ ನಿಯಮ ನಡೆಸ್ಕೊಂಡು ಹೋಗುತ್ತೆ. ಮತ್ತೆ ಭಗವಂತನ ಭಕ್ತಿಯಲ್ಲಿ ತೊಡಗೋದು, ಮತ್ತೆ ಭೌತಿಕ ವಿಷಯದಲ್ಲಿ ತುಂಬಾ ಆಸಕ್ತಿ ಇರ್ತಾರೋ ಆ ವ್ಯಕ್ತಿಗಳನ್ನ ಸ್ವಲ್ಪ ದೂರ ಇರೋದು. ಸೊ ಅವರಿಗೆ ಏನೋ ಆಧ್ಯಾತ್ಮಿಕ ಇಂಟ್ರೆಸ್ಟ್ ಇಲ್ಲ, ಅವ್ರಿಗೆ ಕೇವಲ ಹಿಂದೆ ಸುಖವೇ ಆಗಿದ್ದು, ಆ ವ್ಯಕ್ತಿಗಳಿಂದ ನಾವು ಸ್ವಲ್ಪ ದೂರ ಇರೋದು. ಇದನ್ನು ಅಸತ್ಸಂಗತ್ಯಾಗ ವೈಷ್ಣವ ಆಚಾರ, ಸ್ತ್ರೀ ಸಂಗಿ ಏಕ ಕೃಷ್ಣ ಭಕ್ತ ಆಹಾರ ಚೈತನ್ಯ ಮಹಾಪ್ರಭು ಹೇಳ್ತಾರೆ. ಏನದು ಅಸತ್ಸಂಗ ಅಂದ್ರೆ ಏನು? ಸಂಘ, ಸತ್ಸಂಗ, ಅಸತ್ಸಂಗ. ಅಸತ್ಸಂಗ ಅಂದ್ರೆ ಅವರಿಗೆ ಕೇವಲ ಈ ಭೌತಿಕ ಆಕರ್ಷಣೆ, ಭೌತಿಕ ಇಂದ್ರಿಯ ವಸ್ತುವೇ ಅವ್ರಿಗೆ. ಸೊ ಅವರ ಸಂಘವನ್ನು ಬಿಡಬೇಕು. ಅಸತ್ಸಂಗ ತ್ಯಾಗ ವೈಷ್ಣವ ಆಚಾರ, ಅದು ಭಕ್ತರ ಲಕ್ಷಣ. ಡಿಟ್ಯಾಚ್ಮೆಂಟ್ ಫ್ರಮ್ ಜನರಲ್ ಮಾಸ್ ಆಫ್ ಪೀಪಲ್. ಜನರಲ್ ಮಾಸ್ ಆಫ್ ಪೀಪಲ್ ಯಾರಿಗೆ ಆಧ್ಯಾತ್ಮಿಕ ಇಚ್ಛೆ ಇಲ್ಲ, ಅವರ ಆಸೆ ಇಲ್ಲ, ಅವರನ್ನು. ಸೊ ಈ ರೀತಿ ರೈಟಲ್ಲಿ ಫುಲ್ ಒಂದು ಚಾರ್ಟ್ ಕೊಟ್ಟಿದ್ದಾರೆ. ಸೊ ನಾನು ಮತ್ತೆ ಶೇರ್ ಮಾಡಿದ PDF ತಾವು ಡೀಟೇಲ್ ಆಗಿ ನೋಡಿ. ಮತ್ತೆ ಆ ಪರ್ಪಟ್ ಭಾವಾರ್ಥವನ್ನು ಎಲ್ಲರೂ ಓದಿ, ತುಂಬಾ ಚೆನ್ನಾಗಿದೆ ಭಾವಾರ್ಥ. ನಾನು ಏನಾದ್ರು ಡೀಟೇಲ್ ಹೋಗಿಲ್ಲ, ಸುಮ್ಮನೆ ಅದು ಇರೋ ಮೇಲ್ ವಿಷಯ ಹೇಳಿದೆ ಅಷ್ಟೇ. ನಂತರ ಭಗವಂತನು ಪರಮಾತ್ಮನು ಈ ಕ್ಷೇತ್ರ ಕೃಷ್ಣ ಹೇಳಿದ್ರು, ಕ್ಷೇತ್ರಜ್ಞ ಹೇಳಿದ್ರು, ಕ್ಷೇತ್ರಜ್ಞನ ಬಗ್ಗೆ ಕ್ಷೇತ್ರದ ಬಗ್ಗೆ ಹೇಳಿದ್ರು, ಜ್ಞಾನ ಏನು ಜ್ಞಾನ ಅಂತ ಹೇಳಿದ್ದಾರೆ. ಈಗ ಕ್ಷೇತ್ರಜ್ಞನ ಬಗ್ಗೆ ಸರ್ವೇಂದ್ರಿಯ ಗುಣಾಭಾಸಂ ಸರ್ವೇಂದ್ರಿಯ ವಿವರ್ಜಿತಂ ಅಸಕ್ತಂ ಸರ್ವಭೃಚ್ಛೈವ ನಿರ್ಗುಣಂ ಗುಣಭೋಕ್ತೃಚ. ಪರಮಾತ್ಮನು ಎಲ್ಲ ಇಂದ್ರಿಯಗಳ ಆದಿಮೂಲ, ಆದರೂ ಆತನಿಗೆ ಇಂದ್ರಿಯಗಳಿಲ್ಲ. ಆತನು ಎಲ್ಲ ಜೀವರಾಶಿಯನ್ನು ಪಾಲಿಸುವವನಾದರೂ ನಿರಾಸಕ್ತನು. ಆತನು ನಿಸರ್ಗದ ಗುಣಗಳನ್ನು ಮೀರಿದವನು, ಅದೇ ಕಾಲದಲ್ಲಿ ನಿಸರ್ಗದ ಎಲ್ಲ ಗುಣಗಳ ಪ್ರಭು. ನೋಡಿ, ಇದು ಪರಮಾತ್ಮ, ಇದು ನಾವಲ್ಲ. ನಾವಿರೋ ಜೀವನಾತ್ಮ ನಾವು ಹೇಳಲಿಕ್ಕಾಗಲ್ಲ ಈ ತರ. ನಾನು ಎಲ್ಲ ಇಂದ್ರಿಯಗಳ ಆದಿಮೂಲ, ಎಲ್ಲ ಜೀವರಾಶಿಗಳನ್ನು ಪಾಲಿಸುವವನು ನಾನು, ಸರ್ವಭೃಚ್ಛೈವ, ಮತ್ತೆ ಎಲ್ಲ ನಿಸರ್ಗದ ಗುಣಗಳನ್ನು ಮೀರಿದವನು, ನಿರ್ಗುಣನು, ಗುಣಭೋಕ್ತೃಚ, ಗುಣಗಳ ಪ್ರಭು. ಇದು ನಾವು ನಮ್ಮ ಗುರುತಲ್ಲ. ಈಗ ಸ್ವಲ್ಪ ಜೀವಿಗಳು, ಸ್ವಲ್ಪ ಆಧ್ಯಾತ್ಮಿಕವಾದಿಗಳು ಹೇಳೋದು ಕೇವಲ ದೇಹಸ್ಥನಾದ ಆತ್ಮ ಅಷ್ಟೇ, ಅವ್ರಿಗೆ ಪರಮಾತ್ಮನ ಜ್ಞಾನವೇ ಇಲ್ಲ. ಸೊ ಇಲ್ಲಿ ಕೃಷ್ಣ ಪರಮಾತ್ಮನಂದ್ರೆ ಅವರ ಗುಣಗಳು ಹೇಳ್ತಾರೆ. ಪರಮಾತ್ಮ ಅಂದ್ರೆ ಸರ್ವೇಂದ್ರಿಯ ಗುಣಾಭಾಸಂ ಸರ್ವೇಂದ್ರಿಯ ವಿವರ್ಜಿತಂ ಅಸಕ್ತಂ ಸರ್ವಭೃಚ್ಛೈವ, ಎಲ್ಲರ ಪರಿಪಾಲಕನು. ನಿರ್ಗುಣ ಆದ್ರೂ ಗುಣಭೋಕ್ತೃಚ, ಅವನು ಗುಣ ಮೀರಿನವನಾದ್ರು. ಅವ್ರು ಹೇಳ್ತಾರೆ ಗುಣಗಳಿಲ್ಲ ಅಂದ್ರೆ ಅದು ಗುಣಭೋಕ್ತ, ಗುಣದ ಪ್ರಭು. ನಿರ್ಗುಣ ಗುಣಭೋಕ್ತೃಚ. ಪರಮ ಸತ್ಯನು ಎಲ್ಲ ಜೀವಿಗಳ ಮತ್ತು ಚರಾಚರಗಳ ಒಳಗೂ ಹೊರಗೂ ಇದ್ದಾನೆ. ಆತನು ಸೂಕ್ಷ್ಮನಾದ್ದರಿಂದ ಐಹಿಕ ಇಂದ್ರಿಯಗಳು ಅವನನ್ನು ನೋಡಲಾರವು ಮತ್ತು ತಿಳಿಯಲಾರವು. ಬಹು ದೂರದಲ್ಲಿದ್ದರೂ ಅವನು ಎಲ್ಲರಿಗೂ ಸಮೀಪದಲ್ಲಿದ್ದಾನೆ. ಪರಮ ಸತ್ಯನು ಜೀವಿಗಳ ಮತ್ತು ಚರಾಚರಗಳ ಒಳಗೂ ಹೊರಗೂ ಇದ್ದಾನೆ. ಸೇಮ್. ಆತನು ಸೂಕ್ಷ್ಮನಾದದ್ದರಿಂದ ಐಹಿಕ ಇಂದ್ರಿಯಗಳು ಅವನನ್ನು ನೋಡಲಾರವು ಮತ್ತು ತಿಳಿಯಲಾರವು. ಬಹು ದೂರದಲ್ಲಿದ್ದರೂ ಅವನು ಎಲ್ಲರಿಗೂ ಸಮೀಪದಲ್ಲಿದ್ದಾನೆ. ನೋಡಿ, ಭಗವಂತ ಅತಿ ದೂರ ಇದ್ದಾನಂತೆ. ದೂರಸ್ಥಂ ಚ ಅಂತಿಕೆ ಚತತ್. ಪರಮಾತ್ಮನು ಅವನ ದಿವ್ಯ ಸ್ಥಿತಿಯಲ್ಲಿ ಅವನು ವೈಕುಂಠದಲ್ಲಿ, ಗೋಲೋಕದಲ್ಲಿ ಅವನು ನಿವಾಸಿಸ್ತಾನೆ. ಆದರೂ ಕೂಡ ಅವನು ಒಂದು ವಿಸ್ತರಣೆ ಮೂಲಕ ಪರಮಾತ್ಮನಾಗಿ ನಮ್ಮ ಜೊತೆಗೆ ಇದ್ದಾನೆ. ಭಗವಂತ ಅವನ ಶಕ್ತಿ ಹಾಗೆ ಅತಿ ದೂರ, ಎಲ್ಲದಕ್ಕಿಂತ ದೂರ ಇದ್ದಾನು. ನಾವಲ್ಲಿ ಹೋಗ್ಲಿಕ್ಕೆ ಆಗಲ್ಲ. ನಾವು ವಿಜ್ಞಾನಿಗಳು ಟೆಲಿಸ್ಕೋಪ್ ಹಾಕಿ ಇನ್ನ ಒಂದು ಇದಕ್ಕಿಂತ 10 times ಪವರ್ಫುಲ್ ಟೆಲಿಸ್ಕೋಪ್ ಮಾಡಿ ಏನೇ ಮಾಡಿದ್ರು ಅವರು ಆಗಲ್ಲ. ಕೃಷ್ಣ ಅಷ್ಟು ದೂರ ಇದ್ದಾನೆ. ಅಷ್ಟು ದೂರವೇ ಅಲ್ಲ, ನಮ್ಮ ಹತ್ತಿರದಲ್ಲೂ ಇದ್ದಾನೆ ಆತ್ಮನ ಒಟ್ಟಿಗೆ. ಆದ್ರೂ ಕೂಡ ನಾವು ಕಾಣ್ಲಿಕ್ಕಾಗಲ್ಲ. ಒಳಗೆ ನಮ್ಮ ಕಣ್ಣೇ ಇದೆ, ಕಣ್ಣಿಂದ ನಾವು ಕಣ್ಣು ರೆಪ್ಪೆಯನ್ನು ನೋಡ್ಲಿಕ್ಕಾಗಲ್ಲ. ಹೇಳ್ತಾರೆ ಕಣ್ಣಿಗೆ ಅಷ್ಟು ಹತ್ತಿರದ ವಸ್ತು ಕಣ್ಣ ರೆಪ್ಪೆಗಳು, ಆದ್ರೆ ಕಣ್ಣ ಮೇಲಿರುವ ಐಲಿಡ್ಸ್ ಅದನ್ನ ಕಾಣಕ್ಕಾಗಲ್ಲ. ಎನಿವೆ, ಇದು ಆತ್ಮ ಪರಮಾತ್ಮ ಇದು ದೇಹದಲ್ಲಿ ಹೃದಯದಲ್ಲಿ ಇರೋದು ಅಂತ ಹೇಳೋದು. ಸೊ ಈ ಹೃದಯದಲ್ಲಿ ಭಗವಂತನು ಹತ್ತಿರದ ಸಮೀಪದಲ್ಲಿದ್ದಾನೆ. ಆತನು ಎಲ್ಲ ಪ್ರಕಾಶಮಾನ ವಸ್ತುಗಳ ಬೆಳಕಿನ ಮೂಲ.
ಆತನು ಜಡವಸ್ತುವಿನ ತಮಸ್ಸಿನ ಆಚೆ ಇದ್ದಾನೆ ಮತ್ತು ಅವನು ಅವ್ಯಕ್ತನು. ಅವನು ಜ್ಞಾನದ ವಸ್ತು ಮತ್ತು ಜ್ಞಾನದ ಗುರಿ. ಅವನು ಎಲ್ಲರ ಹೃದಯಗಳಲ್ಲಿ ಪ್ರತಿಷ್ಠಿತನಾಗಿದ್ದಾನೆ. ನೋಡಿ, ಎಲ್ಲರ ಹೃದಯಗಳಲ್ಲಿ. ಸೊ ನಾವು ಹೇಳ್ಬೋದಾ, ನಾವು ಜೀವನಾತ್ಮ ನಾನು ಹೇಳ್ಬೋದಾ, ನಾನು ನಿಮ್ಮ ಹೃದಯದಲ್ಲಿದ್ದೇನೆ, ಅವರ ಹೃದಯದಲ್ಲಿದ್ದೇನೆ? ಇದು ಆತ್ಮ, ಪರಮಾತ್ಮನು ಎಲ್ಲರ ಹೃದಯದಲ್ಲಿ. ಹೃದಯ ಸರ್ವಸ್ಯ ವಿಷ್ಟಿತಂ. ನೋಡಿ, ಕೃಷ್ಣ ಹೇಳೋದು ಹೃದಯ ಸರ್ವಸ್ಯ. ಹೀಗೆ ನಾನು ಕ್ಷೇತ್ರ, ದೇಹ, ಜ್ಞಾನ ಮತ್ತು ಜ್ಞಾನಕ್ಕೆ ನಿಲುಕುವುದು ಎಂದರೆ ಜ್ಞೇಯ ಇವನ್ನು ಸಂಗ್ರಹವಾಗಿ ಹೇಳಿದ್ದಾಯಿತು. ನನ್ನ ಭಕ್ತರು ಮಾತ್ರ ಇದನ್ನು ಪೂರ್ಣವಾಗಿ ಅರ್ಥ ಮಾಡಿಕೊಂಡು ನನ್ನ ಸ್ವಭಾವವನ್ನು ಪಡೆಯುತ್ತಾರೆ. ನೋಡಿ, ಕೃಷ್ಣ ಹೇಳೋದು ಇದು ಪೂರ್ಣ ಜ್ಞಾನ ಯಾರು ಪಡೀತಾರೆ ಅಂದ್ರೆ ನನ್ನ ಭಕ್ತರು ಮಾತ್ರ. ನೋಡಿ, ಇತಿ ಕ್ಷೇತ್ರಂ ತಥಾ ಜ್ಞಾನಂ ಜ್ಞೇಯಂ ಚೋಕ್ತಂ ಸಮಾಸತಃ ಮದ್ ಭಕ್ತ ಏತತ್ ವಿಜ್ಞಾಯ ಮದ್ಭಾವಾಯೋಪಪದ್ಯತೆ. ನೋಡಿ, ಕೃಷ್ಣ ಹೇಳೋದು ನನ್ನ ಭಕ್ತರು ಮಾತ್ರ ಪೂರ್ಣವಾಗಿ ಇದನ್ನು ಅರ್ಥ ಮಾಡ್ತಾರೆ. ಪ್ರಕೃತಿ ಮತ್ತು ಜೀವಿಗಳು ಅನಾದಿ ಎಂದು ತಿಳಿಯಬೇಕು. ಮತ್ತೆ ಕೃಷ್ಣನ ಅರ್ಜುನ ಇನ್ನೊಂದು ಪ್ರಶ್ನೆ ಇತ್ತು, ಏನು ಪ್ರಕೃತಿ, ಏನು ಪುರುಷ? ಪ್ರಕೃತಿ ಮತ್ತು ಜೀವಿಗಳು ಅನಾದಿ ಎಂದು ತಿಳಿಯಬೇಕು. ಅವರ ಮಾರ್ಪಾಡುಗಳು, ಗುಣಗಳು ಪ್ರಕೃತಿಯಿಂದ ಆದವು. ಕಾರ್ಯಕಾರಣ ಕರ್ತೃತ್ವೇ ಹೇತು ಪ್ರಕೃತಿ ರುಚ್ಯತೆ, ಪುರುಷ ಸುಖ ದುಃಖಾನ ಭೋಕ್ತೃತ್ವೇ ಹೇತು ರುಚ್ಯತೆ. ಎಲ್ಲ ಐಹಿಕ ಕಾರ್ಯಕಾರಣಗಳ ಕಾರಣವು ಪ್ರಕೃತಿ ಎಂದು ಹೇಳಲಾಗಿದೆ. ಈ ಪ್ರಪಂಚದಲ್ಲಿ ಹಲವು ಬಗೆಯ ಸುಖ ದುಃಖಗಳಿಗೆ ಜೀವಿಯು ಕಾರಣ. ಈ ಭೌತಿಕ ಬದಲಾವಣೆಗಳು, ಬೇರೆ ಬೇರೆ ರೀತಿಯ ದೇಹಗಳು, ಇದೆಲ್ಲವೂ ಪ್ರಕೃತಿಯಿಂದ ಆಗುವಂಥದ್ದು. ಆದರೆ ಇದಕ್ಕೆ ಕಾರಣ ಕೊನೆಗೆ ಆತ್ಮನೇ. ಅವನ ಇಚ್ಛೆಗಳು, ಅವನ ಸುಖ ದುಃಖಗಳು ಅವನೇ ಮಾಡ್ಕೊಳ್ಳುವಂಥದ್ದು ಅಂತ ಕೃಷ್ಣ ಹೇಳೋದು. ನಾವು ಹೇಳ್ತೇವೆ ಭಗವಂತನಿಂದ ಎಲ್ಲ ಆಯ್ತು, ಆದ್ರೆ ಭಗವಂತನಿಗೆ ನಾವು ಒತ್ತಾಯ ಮಾಡ್ತೇವೆ, ಆತರ ನನಗೆ ಯಾವ ತರ ಇಚ್ಛೆ ಇದೆ ಆ ತರ ಬಾಳಕೆ. ಅವನು ಆ ರೀತಿ ಅವನು ಜಡ್ಜ್ ಅಂದ್ರೆ ಅವರು ನ್ಯಾಯಾಧೀಶರು ಒಬ್ಬರ ಇದನ್ನು ನೋಡಿ ಒಬ್ಬರಿಗೆ ಅವಾರ್ಡ್ ಕೊಡ್ತಾರೆ, ಒಬ್ಬರಿಗೆ ಕಾಂಪನ್ಸೇಷನ್ ಕೊಡ್ತಾರೆ, ಒಬ್ಬರಿಗೆ ಶಿಕ್ಷೆ ಕೊಡ್ತಾರೆ. ಅವರವರು ಮಾಡಿದ್ದ ರೀತಿ ಅವರು ನಿರ್ದೇಶನ ಕೊಡ್ತಾರೆ. ಹಾಗೆ ಪರಮಾತ್ಮನು ನಮ್ಮ ಚಟುವಟಿಕೆ ಪ್ರಕಾರ ನಮಗೆ ನಮ್ಮ ದೇಹ ಕೊಡ್ತಾನೆ, ನಮ್ಮ ಸುಖ ದುಃಖವನ್ನು ಕೊಡ್ತಾನೆ. ಸೊ ನಾವು ಇದು ಕೃಷ್ಣ ಮಾಡಿದ್ದು, ಪರಮಾತ್ಮ ಇದು ಜಡ್ಜ್ ಮಾಡಿದ್ದು ಅಂತ ಹೇಳ್ತಾರೆ. ಇದು ನಾವು ಮಾಡೋದು. ಪುರುಷ ಪ್ರಕೃತಿಸ್ಥೋ ಹಿ ಭುಕ್ತೆ ಪ್ರಕೃತಿ ಜಯ ಗುಣ ಕಾರಣಂ ಗುಣ ಸಂಗೋಸ್ಯ ಸದಸದ್ ಯೋನಿ ಜನ್ಮಸು. ಸೊ ಹೇಗೆ ನಾವು ಬೇರೆ ಬೇರೆ ಜನ್ಮಗಳನ್ನು ಪಡಿತೇವೆ ಅನ್ನೋದು, ಐಹಿಕ ಪ್ರಕೃತಿಯಲ್ಲಿ ಜೀವಾತ್ಮನು ಹೀಗೆ ತ್ರಿಗುಣಗಳನ್ನು ಅನುಭವಿಸುತ್ತಾ ಬದುಕಿನ ರೀತಿಗಳನ್ನು ಅನುಸರಿಸುತ್ತಾನೆ. ಇದಕ್ಕೆ ಐಹಿಕ ಪ್ರಕೃತಿಯೊಡನೆ ಅವನು ಸಹಯೋಗವೇ ಕಾರಣ. ಹೀಗೆ ಆತನು ವಿವಿಧ ಜೀವಿ ವರ್ಗಗಳಲ್ಲಿ ಒಳ್ಳೆಯದನ್ನು ಕೆಟ್ಟದ್ದನ್ನು ಅನುಭವಿಸುತ್ತಾನೆ. ಕಾರಣ, ನಾವು ಇನ್ನೊಂದು ದೇಹ ಇಲ್ಲಿ ನೋಡಿ ಎಷ್ಟು ಜೀವರಾಶಿಗಳು ತೋರಿಸ್ತಾ ಇದ್ದಾರೆ. ಜಲಜ ನವಲಕ್ಷಾಣಿ, 9 ಲಕ್ಷ ಜಲಚರಗಳಿದ್ದಾರೆ. ಮತ್ತೆ ಗಿಡ ಮರಗಳಿದ್ದಾರೆ 20 ಲಕ್ಷ, 11 ಲಕ್ಷ ಕ್ರಿಮಿಗಳಿದ್ದಾರೆ, 10 ಲಕ್ಷ ಪಕ್ಷಿಗಳು, 30 ಲಕ್ಷ ಪ್ರಾಣಿಗಳು, ಕೊನೆಗೆ ಮನುಷ್ಯ ವರ್ಗ, ಮನುಷ್ಯರು, ದೇವತೆಗಳು, ದಾನವರು ಎಲ್ಲ. ಸೊ ಇದೆ ಟೋಟಲ್ 84 ಲಕ್ಷ ಅಂತ ಹೇಳೋದು. ಈಗ ಈ ರೀತಿ ದೇಹದ ಹೇಗೆ ನಮ್ಗೆ ಪ್ರಾಪ್ತಿಯಾಗುತ್ತೆ ಅನ್ನೋದು ಕಾರಣ. ಏನ್ ಕಾರಣ ಅಂದ್ರೆ ಪುರುಷ ಪ್ರಕೃತಿಸ್ಥೋಯಿ. ಈ ಪುರುಷ ಇಲ್ಲಿ ಪುರುಷ ಅಂದ್ರೆ ಇಲ್ಲಿ ಜೀವಾತ್ಮನು ಈ ಪ್ರಕೃತಿಯಲ್ಲಿ ಬದ್ಧನಾಗಿ ಭುಂಕ್ತೆ ಪ್ರಕೃತಿಜಾನ್ ಗುಣ. ಅವನು ಈ ಪ್ರಕೃತಿಯ ಗುಣಗಳೇನಿದೆ, ಸತ್ವಗುಣ, ರಜೋಗುಣ, ತಮಗುಣ, ಇದರ ಅಂಟಿಕೊಂಡು ಇದರ ರೋಗವನ್ನು ಬೆಳೆಸ್ಕೊಂಡು ಅವನು ಈ ಸತ್ವಗುಣ, ರಜೋಗುಣ, ತಮಗುಣ ಪ್ರಭಾವದಿಂದ ಕಾರಣ ಗುಣ ಸಂಗೋಸ್ಯ, ಕಾರಣ ಈ ಗುಣದ ಸಂಘದಿಂದ ಸತ್ ಅಸತ್ ಯೋನಿ ಜನ್ಮಸು, ಅವನ ದೇಹ ವಿವಿಧ ಜೀವ ವರ್ಗಗಳಲ್ಲಿ ಅವನ ಜನ್ಮವಾಗುತ್ತೆ ಅಂತ. ಸೊ ಏನ್ ಕಾರಣ ನಾವು ಈ ರೀತಿ ಜನ್ಮವನ್ನು ಪಡೆಯೋದಕ್ಕೆ? ನಾವು ಮನುಷ್ಯರಾಗೋದಕ್ಕಾಗ್ಬೋದು, ನಾವು ಪ್ರಾಣಿ ಪಕ್ಷಿಗಳಾಗಬೇಕಾಗ್ಬೋದು, ನಾವು ಕ್ರಿಮಿಗಳಾಗ್ಲಿಕ್ಕಾಗ್ಬೋದು. ಅದು ನಮ್ಮ ಬೆಳೆಸ್ಕೊಂಡಿದ್ದ ಕರ್ಮ, ನಾವು ಬೆಳೆಸ್ಕೊಂಡಿದ್ದ ಗುಣಗಳು, ರಜೋಗುಣ, ಸತ್ವಗುಣ. ನೆಕ್ಸ್ಟ್ ಅಧ್ಯಾಯ ಬರುತ್ತೆ, ಏನಿದು ರಜೋಗುಣ, ಸತ್ವಗುಣ, ತಮಗುಣ ಅಂತ ಕೃಷ್ಣ ವಿವರಣವಾಗಿ ಹೇಳ್ತಾರೆ. ರಾಜಸಿಕ ಸ್ವಭಾವ ಅಂದ್ರೆ ಏನು, ತಾಮಸಿಕ ಸ್ವಭಾವ ಅಂದ್ರೆ ಏನು, ಸಾತ್ವಿಕ ಸ್ವಭಾವ ಅಂದ್ರೆ ಏನು. ಸೊ ಇದು ಸಾತ್ವಿಕ, ರಾಜಸಿಕ, ತಾಮಸಿಕ ಅನ್ನೋದು ಸಂಪೂರ್ಣ ಆವರಣವಾಗಿಕೊಂಡಿದೆ. ಎಲ್ಲ ಜೀವಿಗಳು ಆವರಣಗೊಂಡಿದೆ, ಎಲ್ಲ ಚಟುವಟಿಕೆಗಳನ್ನು ಆವರಣಗೊಂಡಿವೆ. ಇದನ್ನು ಈಗ ಹೇಳೋದು ನಾವು ಬಣ್ಣಗಳು, ಎಲ್ಲ ಬಣ್ಣಗಳು ಮೂಲವಾಗಿ 3: ರೆಡ್, ಬ್ಲೂ, ಗ್ರೀನ್. ಆದ್ರೆ ಇದನ್ನು ನೀವು ಎಲ್ಲ ರೀತಿ ಮಿಕ್ಸ್ ಮಾಡೋದ್ರಿಂದ ನಿಮಗೆ ಬೇರೆ ಬೇರೆ ಬಣ್ಣ ಕಾಣುತ್ತೆ. ಆ ರೀತಿ ಈ ಪ್ರಪಂಚದಲ್ಲಿ ಭಗವಂತನು ನಿರ್ದೇಶಿಸ್ತಾ ಇರೋ ಪ್ರಕೃತಿಯಲ್ಲಿ ಈ ರಜೋಗುಣ, ಸತ್ವಗುಣ, ತಮಗುಣ 3 ಇಷ್ಟರಲ್ಲಿ ಈ ಪ್ರಕೃತಿಯ ಅಧಿಕಾರ ನಡೀತಾ ಇದೆ. ಸೊ ನಾವು ನಮ್ಮ ಚಟುವಟಿಕೆಗಳು ಇದರ ಒಂದು ಬೆರಕೆಯಲ್ಲಿ ಸತ್ವಗುಣ, ರಜೋಗುಣ, ತಾಮಸ ಗುಣದ ವಿವಿಧ ಅದರ ಬೆರಕೆಯಲ್ಲಿ ನಾವು ಆ ಪ್ರಭಾವದಲ್ಲಿ ನಮ್ಮ ಚಟುವಟಿಕೆ ಮಾಡ್ತೇವೆ, ನಮ್ಮ ಯೋಚನೆ ಮಾಡ್ತೇವೆ, ನಾವು ನೋಡ್ತೇವೆ,
ನಮ್ಮ ಚಿಂತನೆ ಮಾಡ್ತೇವೆ, ನಾವು ಅನುಭವಿಸ್ತೇವೆ, ಆನಂದ ಪಡ್ತೇವೆ, ಒಂದು ಪದಾರ್ಥ ತಿಂತೇವೆ, ಎಲ್ಲವೂ ಕೂಡ ಈ ಗುಣಗಳ ಆಧಾರಿತವಾಗಿ. ರಾಜ ನಾವು ತಾಮಸ ಗುಣದಲ್ಲಿದ್ದಾಗ ತಾಮಸ ವಸ್ತುವನ್ನು ನಾವು ಇಚ್ಛಿಸ್ತೇವೆ, ರಾಜಸ ಗುಣದಲ್ಲಿದ್ದಾಗ ರಾಜಸ ವಸ್ತುವನ್ನು, ಸತ್ವ ಗುಣದಲ್ಲಿ ಸಾತ್ವಿಕ ವಸ್ತು. ಈ ರೀತಿ ಎಲ್ಲವೂ ಕೂಡ ಈ ಗುಣದ ಪ್ರಭಾವಿತವಾಗಿ ನಡೆಯುವಂತ ಒಂದು ಪ್ರಪಂಚ. ಮತ್ತೆ ಕೃಷ್ಣ ಹೇಳುದು ಪ್ರಕೃತಿ ಕ್ರಿಯಮಾಣಾನಿ ಗುಣೈ ಕರ್ಮಾಣಿ ಸರ್ವಶಃ ಅಹಂಕಾರ ವಿಮೂಢಾತ್ಮ ಕರ್ತಾಹಂ ಇತಿ ಮನ್ಯತೆ. ಪ್ರಕೃತಿ ತ್ರಿಗುಣದಿಂದ ಎಲ್ಲವೂ ನಡೀತಾ ಇದೆ. ಆದರೆ ಈ ಪ್ರಕೃತಿ ಗುಣಗಳು ಸಿಕ್ಕಿಬಿದ್ದರಿಂದ ನಾವು ಯೋಚನೆ ಮಾಡೋದು ಇದು ನಾನ್ ಮಾಡಿದೆ ಅಂತ. ಅಹಂಕಾರ ವಿಮೂಢಾತ್ಮ ಕರ್ತಾಹಂ ಇತಿ ಮತೆ, ನಾನು ಕರ್ತನು, ನಾನು ಮಾಡುವವನು ಅಂತ. ಸೊ ನಾವು ಮಾಡೋದಂತಂದ್ರೆ ನಾವು ಇಚ್ಛಿಸ್ತಾ ಇದ್ದೇವೆ, ಆದರೆ ಇದನ್ನ ಮಾಡಿಸ್ತಾ ಇರೋದು ಯಾವುದು ಅಂದ್ರೆ ನಮ್ಮ ಗುಣಗಳು. ಈಗ ರೋಗ ಒಂದು ಸಿಕ್ಕಿದಾಗ ನಾವು ಕೆಮ್ತೇವೆ, ಅದು ರೋಗ ಮಾಡಿಸ್ತಾ ಇರೋದು, ಅದು ನಾನು ಮಾಡ್ತಾ ಇದ್ದೇನೆ, ನಾನು ಮಾಡ್ತಾ ಇದ್ದೀನಿ. ಅದು ಕೂಡ ನಾನು ಇರೋ ರೋಗದಿಂದ ನಾನು ಈ ತರ ಕೆಮ್ತಾ ಇದ್ದೇನೆ, ನಾನು ಈ ತರ ಇರೋ ರೋಗದಿಂದ ನನಗೆ ಈ ನೋವು ಅನುಭವಿಸ್ತಾ ಇದ್ದೇನೆ. ಸೊ ಈ ರೋಗದ ಇದೆ, ಈ ಗುಣಗಳಂದ್ರೆ ನಮಗೆ ಬದ್ಧಾತ್ಮರಿಗೆ ನಮ್ಮ ರೋಗ ಇದೆ. ಈ ಗುಣದ ಪ್ರಭಾವವಾಗಿ ನಾವು ಒಂದೊಂದು ಜನ್ಮವನ್ನು ಪಡಿತೇವೆ, ಒಂದೊಂದು ಚಟುವಟಿಕೆಗಳನ್ನು ವ್ಯಕ್ತಪಡಿಸ್ತೇವೆ. ಉಪದ್ರಷ್ಟಾನುವಂತಾಚ ಭರ್ತಾ ಭೋಕ್ತಾ ಮಹೇಶ್ವರ ಪರಮಾತ್ಮೇತಿ ಚಾಪಿಯುಕ್ತೋ ದೇಹೇ ಅಸ್ಮಿನ್ ಪುರುಷ ಪರ. ಸೊ ಕೃಷ್ಣ ಹೇಳ್ತಾನೆ, ಮತ್ತೆ ಹೇಳೋದು, ಈ ಪುರುಷ, ಇನ್ನೊಬ್ಬ ಪುರುಷ ಇದ್ದಾನೆ, ಅವನು ಪರಮಾತ್ಮ ಅಂತ ಕರೀತಾರೆ. ಹಿಂದೆ ಶ್ಲೋಕದಲ್ಲಿ ಕೃಷ್ಣ ಹೇಳೋದು ಆತ್ಮ ಯಾಕೆ ಒಂದೊಂದು ಜನ್ಮವನ್ನು ಪಡಿತಾನೆ, ಒಂದೊಂದು ಸುಖ ದುಃಖವನ್ನು ಅನುಭವಿಸ್ತಾನೆ, ಅದು ಅವನು ಬೆಳೆಸಿದ ಗುಣದಿಂದ ಅಂತ ಕೃಷ್ಣ ಹೇಳಿದ್ದು. ಈಗ ಕೃಷ್ಣ ಹೇಳೋದು ಇನ್ನೊಂದು ಪರಮಾತ್ಮ, ಇನ್ನೊಂದು ಈ ದೇಹದಲ್ಲಿ ಇನ್ನೊಬ್ಬ ಪುರುಷನಿದ್ದಾನೆ, ಪರಮ ಪುರುಷನಿದ್ದಾನೆ. ಅವನೇನ್ ಮಾಡ್ತಾನೆ? ಉಪದ್ರಷ್ಟ ಅಂದ್ರೆ ಅವನು ನೋಡ್ತಾ ಇದ್ದಾನಷ್ಟೇ. ಹನುಮಂತ ಅಂದ್ರೆ ಅವನಿಗೆ ಸ್ಯಾಂಕ್ಷನ್ ಮಾಡ್ತಾನೆ. ಉಪದೃಷ್ಟ ಅಂದ್ರೆ ಓವರ್ಸಿಯರ್, ಹನುಮಂತ ಅಂದ್ರೆ ಸ್ಯಾಂಕ್ಷನರ್. ಓವರ್ಸಿಯರ್ ಅಂದ್ರೆ ನೋಡೋದು, ವಿಟ್ನೆಸ್, ನೋಡ್ತಾ ಇದ್ದಾನೆ. ಪರಮಾತ್ಮನು ಹೇಳ್ತಾರೆ, ಒಂದು ಕಣ್ಣು ಮಿಟುಕಿಸದೆ ನಮ್ಮನ್ನು ನೋಡ್ತಾ ಇದ್ದಾನೆ. ನಮ್ಮನ್ನ ಎಷ್ಟು ಪರಮಾತ್ಮನು, ನಮ್ಮ ಪರಮ ಸ್ನೇಹಿತನು ಎಷ್ಟು ಹಿತೈಷಿ ಅಂದ್ರೆ ಅವನು ಆ ಸ್ವರೂಪದಲ್ಲಿ ಬಂದದ್ದು. ಆತ್ಮ, ನಾವು ನಿದ್ದೆಯಲ್ಲಿದ್ದೇವೆ. ನಾವು ಈ ದೇಹಕ್ಕೆ ಸಂಪೂರ್ಣ ಒಂದು ಸ್ವತಂತ್ರ ಕೊಟ್ಬಿಟ್ಟು ಮನಸ್ಸು ಇಂದ್ರಿಯಗಳು ನಮ್ಮನ್ನು ಅಲ್ಲಿ ಇಲ್ಲಿ ಕರೆದುಕೊಂಡು ಹೋಗ್ತಾ ಇದೆ. ಆದ್ರೆ ಪರಮಾತ್ಮನು ನಮ್ಮ ಮೇಲೆ ತುಂಬಾ ಜಾಗರೂಕತೆಯಿಂದ ನಮ್ಮನ್ನು ನೋಡ್ತಾ ಇದ್ದಾನೆ. ಆದ್ರೆ ನಾವು ಅವನ ಕಡೆ ನೋಡ್ತಾ ಇಲ್ಲ, ನಾವು ಅವನ ಮರ್ತು ಬಿಟ್ಟಿದ್ದೇವೆ. ಅವನ ಕಡೆ ನಾವು ತಿರುಗಿ ನೋಡಿದಾಗ ಹೇಳ್ತಾನಂತೆ, ಅವನು ನಮಗೆ ನಮ್ಮ ಜೀವನದಲ್ಲಿ ಇನ್ನ ತುಂಬಾ ಇದಾಗಿ ನಮಗೆ ಭಗವಂತನ ಮಾರ್ಗದರ್ಶನ ಕೊಡ್ತಾನೆ. ಆಕ್ಚುಲಿ ಪರಮಾತ್ಮ ನಮ್ಮ ದೇಹದಲ್ಲಿ ಇದ್ದಾನೆ ಅಂತ ಅದನ್ನ ಒಂದು ಸ್ವಲ್ಪ ಸುಳಿವು ಸಿಗೋದಿಲ್ಲ, ಅದರಿಂದ ದೊಡ್ಡ ವಿಷಯ ಇಲ್ಲ. ನಾವು ರಾತ್ರಿ ಮಲಗಿದ್ದಾಗ ನಮಗೆ ಯಾರಿಗೂ ಒಂದು ನೆನಪಿಲ್ಲ, ನಾವೆಲ್ಲ ಒಂದು ನಿದ್ದೆಯಲ್ಲಿ ಸುಪ್ತ ಸ್ಥಿತಿಯಲ್ಲಿದ್ದೇವೆ. ಆದ್ರೆ ಬೆಳಿಗ್ಗೆ ಎಚ್ಚರಿಕೆ ಆದಾಗ ಕ್ರಮೇಣವಾಗಿ ನಮಗೆ, ನಾನು ಇಂಥ ಒಂದು ವ್ಯಕ್ತಿ, ನನ್ನ ಈ ಹೆಸರು ಇದು, ನನ್ನ ಒಂದು ಕುಟುಂಬ ಇದೆ, ಈ ಸಮಾಜದಲ್ಲಿ ನನಗೊಂದು ಪಾತ್ರ ಇದೆ, ನನ್ನ ಈ ಕರ್ತವ್ಯಗಳಿದೆ, ನಾನು ಈ ದಿವಸದಲ್ಲಿ ಇದು ಮಾಡ್ಬೇಕು. ಈಗ ಇದೆಲ್ಲವೂ ನಮ್ಗೆ ಯಾರೋ ಹೇಳಿದಾಗೆ ಬೆಳಿಗ್ಗೆ ಒಬ್ಬೊಬ್ರು ಒಂದೊಂದು ವಿಷಯವನ್ನು ನಮ್ಗೆ ನೆನಪಾಗುತ್ತೆ. ನಮ್ಗೆ ನಿದ್ದೆಯಲ್ಲಿ ಎಲ್ಲ ಮರ್ಸ್ಬಿಟ್ಟಿದ್ದೇವೆ ನಾವು. ಈ ದೇಹ ಅಂತಾನೂ ಗೊತ್ತಿಲ್ಲ ನಮ್ಗೆ. ನಮ್ಮ ದೇಹಕ್ಕೆ ನಾನು ಅಂತ ಅಷ್ಟು ನಾವು ಇದು ಮಾಡ್ತೇವೆ. ಆ ರಾತ್ರಿ ಹೊತ್ತು ಮಲಗಿದಾಗ ನಾವು ಈ ದೇಹ ಅಂತ ನಮ್ಗೆ ಗೊತ್ತೂ ಇಲ್ಲ. ನಾವು ಈ ದೇಹವನ್ನು ಬಿಟ್ಟು ಎಲ್ಲೋ ಹೋಗಿ ಏನೋ ಮಾಡ್ಕೊಂಡು ಏನೇನೋ ಕನಸು ಕಾಣ್ತೇವೆ. ಈ ದೇಹ ಇಲ್ಲೇ ಇದೆ, ಅದು ಎಲ್ಲಿ ಏನಾಗಿದೆ ಈ ಎಲ್ಲೋ ನಾವು ಮಾನಸಿಕ ನೆಲೆಯಲ್ಲಿ ಹೋಗಿ ಚಿಂತನೆ ಮಾಡ್ತಾ ಇದ್ದೇವೆ. ಆದ್ರೆ ಮತ್ತೆ ನಾವು ಬೆಳಿಗ್ಗೆ ಜಾಗೃತವಾಗುವ ಸಮಯದಲ್ಲಿ ಈ ಆತ್ಮ ಮತ್ತೆ ಎಲ್ಲ ನೆನಪು ಬರುತ್ತೆ. ಈ ನೆನಪು ಎಲ್ಲಿಂದ ಬರ್ತಾ ಇದೆ? ಈ ನೆನಪು ಬರ್ತಾ ಇದೆ ಪರಮಾತ್ಮ ಅಂತ. ಮತ್ತೆ ಕೃಷ್ಣ ಹೇಳ್ತಾನೆ ಮುಂದೆ, ಸರ್ವಸ್ಯ ಚಾಹಂ ಹೃದಯ ಸನ್ನಿವಿಷ್ಟ ಮತ್ತ ಸ್ಮೃತಿರ್ ಜ್ಞಾನಂ ಅಪೋಹನಂಚ. ಕೃಷ್ಣ ಹೇಳ್ತಾನೆ, ಈ ಮುಂದೆ ಪ್ರತಿಯೊಬ್ಬರು ಹೃದಯದಲ್ಲಿ ನಾನಿದ್ದು, ನಾನು ಈ ಸ್ಮರಣೆಯನ್ನು, ಈ ಬುದ್ಧಿಯನ್ನು, ಈ ಮರೆವುಗಳನ್ನು ಅದನ್ನು ಕೊಡೋದು. ಎಲ್ಲವೂ ನೆನಪು, ಮರೆವು ಮತ್ತೆ ಬುದ್ಧಿ ಎಲ್ಲವೂ ನಾನೇ ಕೊಡೋದು ಅಂತ ಕೃಷ್ಣ ಹೇಳೋದು. ಸೊ ಇಲ್ಲೂ ಕೂಡ ಕೃಷ್ಣ ಹೇಳೋದು, ನಾನು ಪ್ರತಿಯೊಬ್ಬರು ಹೃದಯದಲ್ಲಿ ಇದ್ದೇನೆ, ನಾನೇ ಭೋಕ್ತ, ನಾನೇ ಮಹೇಶ್ವರ, ನನ್ನ ಭರ್ತ. ಮತ್ತೆ ಆದರೂ ನಾನು ಉಪದೃಷ್ಟ ಹನುಮಂತ, ನಾನು ಎಲ್ಲ ಸಾಕ್ಷಿಯಾಗಿ ನೋಡ್ತಾ ಇದ್ದೇನೆ. ಪ್ರತಿಯೊಂದು ನಾವು ಮಾಡೋದನ್ನು ಭಗವಂತ ನೋಡ್ತಾ ಇದ್ದಾನೆ. ಮತ್ತೆ ನಮ್ಮ ಚಟುವಟಿಕೆಗಳನ್ನ ಅವ್ನು ನಮ್ಮ ಕಾರ್ಯಗತವಾಗ್ಲಿಕ್ಕೆ ಅವ್ನು ಪರ್ಮಿಷನ್ ಕೊಡ್ತಾ ಇದ್ದಾನೆ. ಅವ್ನು ಅನುಮತಿ ಕೊಡ್ಲಿಲ್ಲ ಅಂದ್ರೆ, ಹನುಮಂತ ಅಂದ್ರೆ ಅನುಮತಿ ಕೊಡುವ, ಅನುಮತಿ ಅವ್ನು ಕೊಡ್ಲಿಲ್ಲ ಅಂದ್ರೆ ನಮ್ಮ ಚಟುವಟಿಕೆ ಆಗೋದಿಲ್ಲ. ನಾವು ಇಚ್ಛಿಸೋರು ನಾವು, ಆದ್ರೆ ಅನುಮತಿ ಕೊಡೋವನು ಅವನು ಭಗವಂತ. ಪರಮಾತ್ಮೇತಿ ಚಾಪಿಯುಕ್ತೋ ದೇಹೇ ಅಸ್ಮಿನ್ ಪುರುಷ ಪರ. ಆದರೂ ಈ ದೇಹದಲ್ಲಿ ಇನ್ನೊಬ್ಬನಿದ್ದಾನೆ. ಅವನು ದಿವ್ಯಾನುಭವಿ, ಅವನು ಪ್ರಭು ಮತ್ತು ಪರಮಸ್ವಾಮಿ. ಅವನು ಮೇಲ್ವಿಚಾರಕನಾಗಿ ಮತ್ತು ಅಪ್ಪಣೆ ಕೊಡುವವನಾಗಿ ಇರುತ್ತಾನೆ. ಅವನಿಗೆ ಪರಮಾತ್ಮನೆಂದು ಹೆಸರು. ಪ್ರಕೃತಿಯನ್ನು, ಜೀವಿಯನ್ನು ಮತ್ತು ಗುಣಗಳ ಪರಸ್ಪರ ಪ್ರಕ್ರಿಯೆಯನ್ನು ಕುರಿತ ಈ ತತ್ವಜ್ಞಾನವನ್ನು ಅರ್ಥ ಮಾಡಿ ಕೊಂಡವರು ಮುಕ್ತಿಯನ್ನು ಪಡೆಯುವುದು ನಿಶ್ಚಯ.
ಅವನ ಪ್ರಸ್ತುತ ಸ್ಥಿತಿ ಏನೇ ಆಗಿರಲಿ ಅವನು ಇಲ್ಲಿ ಮತ್ತೆ ಹುಟ್ಟುವುದಿಲ್ಲ. ಭಗವಂತನ ಹೇಳೋದು, ಈ ಜ್ಞಾನವನ್ನು ನಾವು ಬೆಳೆಸ್ಕೊಂಡ್ರೆ, ಸರಿಯಾಗಿ ಇದನ್ನು ತಿಳ್ಕೊಂಡ್ರೆ, ಈ ಪ್ರಕೃತಿ ಜೀವಿಗಳು, ಈ ಗುಣಗಳು, ಇದರ ಅರ್ಥ ಮಾಡ್ಕೊಂಡ್ರೆ ಕೃಷ್ಣ ಹೇಳ್ತಾರೆ ಅದು ಮತ್ತೆ ನಾವು ಇದರಿಂದ ಮುಕ್ತರಾಗ್ತೇವೆ. ಸೊ ಹೀಗೆ ಪರಮಾತ್ಮನನ್ನು ಹೇಗೆ ಅರ್ಥ ಮಾಡ್ಕೊಳ್ಳುವಂತ, ಕೆಲವರು ಜ್ಞಾನದಿಂದ, ಮತ್ತೆ ಕೆಲವರು ಜ್ಞಾನವನ್ನು ಬೆಳೆಸ್ಕೊಂಡು, ಇನ್ನು ಕೆಲವರು ನಿಷ್ಕಾಮ ಕರ್ಮದಿಂದ ತಮ್ಮೊಳಗಿರುವ ಪರಮಾತ್ಮನನ್ನು ಕಾಣುತ್ತಾರೆ. ಅಂದ್ರೆ ಗುರಿ ನೋಡಿ, ಅವರು ಜ್ಞಾನ ಮಾರ್ಗವಾಗ್ಬೋದು ವೇದಾಧ್ಯಯನದಿಂದ, ಇಲ್ಲ ಧ್ಯಾನ ಮಾರ್ಗ ಆಗ್ಬೋದು ಅವರು ಧ್ಯಾನದಿಂದ, ಅಷ್ಟಾಂಗ ಯೋಗದಿಂದ, ಇಲ್ಲ ಅವರು ಕರ್ಮಯೋಗವಾಗ್ಬೋದು ನಿಷ್ಕಾಮ ಕರ್ಮಯೋಗದಿಂದ. ಕೃಷ್ಣ ಹೇಳೋದು ಅವರ ಗುರಿ ಪರಮಾತ್ಮನನ್ನು ನೋಡೋದು, ಪರಮಾತ್ಮನನ್ನು ಅರ್ಥ ಮಾಡ್ಕೊಂಡು ಕಾಣೋದು. ಇಷ್ಟು ಗುರಿ ಏನು ಅಂತ ಇದೆ. ಸೊ ಯಾರ್ಯಾರು ಯಾವ್ಯಾವ ಪಥವನ್ನು ಮಾಡಿದ್ರು ಗುರಿ ಅಂದ್ರೆ ಪರಮಾತ್ಮ ಕೃಷ್ಣನೇ ನೋಡೋದೆ ಅವರ ಗುರಿ. ಇನ್ನು ಕೆಲವರಿದ್ದಾರೆ, ಅವರಿಗೆ ಹೆಚ್ಚು ಆಧ್ಯಾತ್ಮಿಕ ಜ್ಞಾನವಿರುವುದಿಲ್ಲ, ಆದರೂ ಪರಮಪುರುಷನ ವಿಷಯವನ್ನು ಇತರರಿಂದ ಕೇಳಿ ಅವರನ್ನು ಪೂಜಿಸಲು ಪ್ರಾರಂಭಿಸುತ್ತಾರೆ. ಆಚಾರ್ಯರಿಂದ ಕೇಳಿ ತಿಳಿದುಕೊಳ್ಳುವ ಪ್ರವೃತ್ತಿಯಿಂದ ಅವರು ಹುಟ್ಟು ಸಾವುಗಳನ್ನು ದಾಟುತ್ತಾರೆ. ಆಕ್ಚುಲಿ ಈ ಶ್ಲೋಕ ತುಂಬಾ ಮುಖ್ಯವಾದದ್ದು. ಕಲಿಯುಗದಲ್ಲಿ ಹೇಳ್ತಾರೆ ಇದಿಷ್ಟು ಮುಖ್ಯವಾದಂದ್ರೆ, ನಾವೆಲ್ಲರೂ ಜ್ಞಾನಿಗಳಲ್ಲ, ನಾವ್ಯಾರು ಕೂಡ ಈ ತರ ಚಿಂತಕರಲ್ಲ, ಆದರೆ ನಾವು ಈ ರೀತಿ ಯಾರೋ ಒಬ್ಬರು ಸರಿಯಾದ ಮಾಧ್ಯಮದಿಂದ ಶ್ರವಣ ಮಾಡಿದ್ದರಿಂದ, ಕೇಳಿದ್ರಿಂದ ಈ ಜ್ಞಾನವನ್ನು ನಾವು ಪಡ್ಕೊಳ್ತೇವೆ. ನೋಡಿ ಇಲ್ಲಿ ಕೃಷ್ಣನ್ ಹೇಳ್ತಾ ಇರೋದು, ಅವರು ಕೇವಲ ಈ ತರ ಸರಿಯಾದ ಮಾಧ್ಯಮದಿಂದ ಕೇಳಿದ್ರಿಂದ, ಅನ್ಯೇತು ಏವ ಅಜಾನಂತಹ ಶುತ್ವಾನ್ ತೇಭ್ಯ ಉಪಾಸತೆ. ಅವರು ಹೇಗೆ ಶುರು ಮಾಡ್ತಾರೆ, ಕೇಳಿ ನಾವು ಭಗವದ್ಗೀತೆಯನ್ನು ಕೇಳಿನಪ್ಪ ಈಗ ಒಂದು ಇವರಿಂದ, ಸೊ ನನಗೀಗ ಏನು ಭಗವದ್ಗೀತೆ ವಿಷಯ ಅಂತ ಏನು ಗೊತ್ತಾಗ್ತಾ ಇದೆ ಅಂತ ತಿಳಿದು ಭಗವಂತನ ಪೂಜೆ ಶುರು ಮಾಡ್ತಾರೆ. ಒಂದು ಅವರ ನಂಬಿಕೆಯಿಂದ. ಜ್ಞಾನಿಗಳೆಲ್ಲ ಅವರೆಲ್ಲ ಇದೆಲ್ಲವನ್ನು ತಿಳ್ಕೊಂಡಿದ್ದಾರೆ ಈ ರೀತಿ. ಆದರೂ ಇವರನ್ನು ಹೇಳ್ತಾ ಇದ್ದಾರೆ, ಇದು ಗೀತೆಯಿಂದ ಹೇಳ್ತಾ ಇದ್ದಾರೆ, ಇದು ಸರಿ, ಇದು ಭಾಗವತದಿಂದ ಹೇಳ್ತಾ ಇದ್ದಾರೆ ಅಂತ ಸರಿಯಾದ ಮಾಧ್ಯಮದಿಂದ ಕೇಳ್ಬೇಕು, ಅದು ಮುಖ್ಯ. ಸೊ ಅದಕ್ಕೆ ನಾವು ಯಥಾರೂಪ, ಗೀತಾ ಯಥಾರೂಪದ ಮಹತ್ವ ಏನು ಅಂದ್ರೆ, ಇದು ಸರಿಯಾದ ರೀತಿಯಲ್ಲಿ ಯಾವ ಒಂದು ಇನ್ನೊಂದು ಅರ್ಥವಿಲ್ಲದೆ ಇದರ ಒಂದು ಜ್ಞಾನವನ್ನು ಶ್ರೀಲ ಪ್ರಭುಪಾದ ಆಚಾರ್ಯರು ನಮಗೆ ಕೊಟ್ಟಿದ್ದಾರೆ. ನಮ್ಮ ಭಾಷೆಗಳಲ್ಲಿ ಇದಕ್ಕೆ ಸೌರಕರ್ಯವನ್ನು ಕೊಟ್ಟಿದ್ದಾರೆ. ಹಾಗೆ ಕೃಷ್ಣನ್ ಏನ್ ಹೇಳ್ತಾ ಇದ್ದಾನೆ ಅರ್ಜುನಗಿಂತ ನಮಗೆ ಸ್ಪಷ್ಟವಾಗಿ ನಮಗೆ ತಿಳಿಯುತ್ತೆ, ಯಾವ ಸಂಶಯಗಳು ಉಳಿಯೋದಿಲ್ಲ, ನಮಗೆ ಸರಿಯಾದ ಮಾರ್ಗದರ್ಶನ ಸಿಗುತ್ತೆ. ಸೊ ಈ ರೀತಿ ಒಂದು ಶ್ರುತಿ, ಈ ರೀತಿ ಒಂದು ಶ್ರವಣ ಮಾಧ್ಯಮದಿಂದ ಹೇಳ್ತಾರೆ, ನಾವು ಭಗವಂತನ ಹೇಳೋದು ಹುಟ್ಟು ಸಾವುಗಳನ್ನು ದಾಟುತ್ತೇವೆ ಅಂತ. ಸೊ ಈ ಶ್ರವಣ ಕೇಳೋದಕ್ಕೆ ಅಷ್ಟು ಶಕ್ತಿ ಇದೆ. ಆ ಶ್ರವಣ ಆದ್ರೆ ಸರಿಯಾದ ಮಾಧ್ಯಮದಿಂದ ಕೇಳ್ಬೇಕು. ಅದು ಯಾವುದೇ ವಿದ್ಯಾಭ್ಯಾಸ ಆಗೋದು, ಪ್ರಾಪಂಚಿಕ ವಿದ್ಯೆಯನ್ನು ಕೂಡ ಒಂದು ಸರಿಯಾದ ಒಂದು ಶಿಕ್ಷಕರ ಹತ್ರ ಕಲಿತ್ರೆ ಇದು ಇಷ್ಟೇನಾ ಅನ್ಸುತ್ತೆ. ಆಮೇಲೆ ನಿಮಗೆ ಸರಿಯಾದ ಎಕ್ಸ್ಪರ್ಟ್ ಟೀಚರ್, ಒಂದು ಯಾವುದೋ ಒಂದು ಸಬ್ಜೆಕ್ಟ್ ನೀವು ಒಂದ್ಸಲ ಫೇಲ್ ಆಗ್ತೀರಾ, ಸೆಕೆಂಡ್ ಟೈಮ್ ಫೇಲ್ ಆಗ್ತೀರಾ, ಆದ್ರೆ ಯಾರೋ ಸರಿಯಾದ ಶಿಕ್ಷಕರು ಅವರು ಅದರ ಎಕ್ಸ್ಪರ್ಟ್ ಇದ್ದು ನಿಮ್ಗೆ ಅವರು ಸ್ವಲ್ಪ ಪೇಷನ್ಸ್ ಆಗಿ ಹೇಳ್ಕೊಟ್ರೆ ನಿಮ್ಗೆ ಆಮೇಲೆ ಇದು ಇಷ್ಟೇನಾ ಈ ಸಬ್ಜೆಕ್ಟ್, ನಾನು ಯಾಕೆ ಇಷ್ಟು ಕಷ್ಟಪಡ್ತೆ, ಇಷ್ಟು ಸಲ ನಾನು ಇದು ಇಷ್ಟೇನಾ ಇದೆ. ಅದು ಹೌದು, ಇದು ಸರಿಯಾದ ಮಾಧ್ಯಮದಿಂದ ಈ ಭಗವದ್ಗೀತೆಯನ್ನು ಕೇಳಿದ್ರೆ ನಾವು ಸ್ವಲ್ಪ ಭಗವದ್ಗೀತೆ ಇಷ್ಟೇನಾ, ಭಗವದ್ಗೀತೆ ಇಷ್ಟು ಗೊತ್ತಾಗುತ್ತೆ. ಸೊ ಈ ಶ್ರವಣ ಮಾರ್ಗ ಈಗ ಈ ಸಮಯಕ್ಕೆ ತುಂಬಾ ಮುಖ್ಯ. ಸರಿಯಾದ ಕಡೆಯಿಂದ, ಅಧಿಕೃತ ಕಡೆಯಿಂದ ಈ ಕೃಷ್ಣ ಗೀತೆಯನ್ನು ಕೇಳ್ಬೇಕು, ಒಂದು ಗುರು ಪರಂಪರೆಯಲ್ಲಿ ಕೇಳ್ಬೇಕು. ಭರತರಲ್ಲಿ ಶ್ರೇಷ್ಠನಾದ ಅರ್ಜುನನೇ, ಚರಾಚರಗಳಾಗಿ ಅಸ್ತಿತ್ವದಲ್ಲಿರುವ ಏನನ್ನೇ ನೀನು ಕಂಡರೂ ಅದು ಕ್ಷೇತ್ರ ಮತ್ತು ಕ್ಷೇತ್ರಜ್ಞರ ಸಂಯೋಗ ಎಂದು ತಿಳಿಬೇಕು. ಭಗವಂತ ಹೇಳೋದು, ನೀವು ಏನ್ ನೋಡಿದ್ರು ಈ ಪ್ರಪಂಚದಲ್ಲಿ ಇದೇನು ಇಲ್ಲ. ಈ ಒಂದ್ ಕಡೆ ಅಲ್ಲಿ 7ನೇ ಕೃಷ್ಣ ಹೇಳೋದು, ಈ ಪ್ರಪಂಚದಲ್ಲಿ ಏನ್ ನೋಡೋದು ಅದು ಮೆಟೀರಿಯಲ್ ಎನರ್ಜಿ, ಸ್ಪಿರಿಚುವಲ್ ಎನರ್ಜಿ, ನನ್ನ ಕೆಳಮಟ್ಟದ ಶಕ್ತಿ, ಮೇಲ್ಮಟ್ಟದ ಶಕ್ತಿ. ಅದೇ ಕೃಷ್ಣ ಇಲ್ಲಿ ಕೂಡ ಹೇಳೋದು, ಏನ್ ಕಂಡರೂ ಅದು ಕ್ಷೇತ್ರ, ಮೆಟೀರಿಯಲ್ ಎನರ್ಜಿ, ಕ್ಷೇತ್ರ ಅಂದ್ರೆ ನನ್ನ ಸ್ಪಿರಿಚುವಲ್ ಎನರ್ಜಿ, ಪರಾಪ್ರಕೃತಿ ಅಪರಾಪ್ರಕೃತಿ ಅಂತ ಅಲ್ಲಿ ಕೃಷ್ಣ ಹೇಳೋದು. ಸಮಂ ಸರ್ವೇಷು ಭೂತೇಷು ತಿಷ್ಣಂತಂ ಪರಮೇಶ್ವರಂ ವಿನಶ್ಯತ್ಸು ಅವಿನಶ್ಯತ್ ಯಃ ಪಶ್ಯತಿ ಸ ಪಶ್ಯತಿ. ಎಲ್ಲ ದೇಹಗಳಲ್ಲಿ ಜೀವಾತ್ಮನ ಜೊತೆಗಿರುವ ಪರಮಾತ್ಮನ ಕಂಡುಕೊಂಡು ನಾಶವಾಗುವ ದೇಹದಲ್ಲಿರುವ ಜೀವಾತ್ಮನಾಗಲಿ ಪರಮಾತ್ಮನಾಗಲಿ ಅಳಿಯುವುದಿಲ್ಲ ಎನ್ನುವುದನ್ನು ಅರ್ಥ ಮಾಡಿಕೊಳ್ಳುವವನೇ ನಿಜವಾಗಿ ನೋಡುತ್ತಾನೆ. ನೋಡಿ, ತಿಷ್ಠಂತಂ ಪರಮೇಶ್ವರ. ಸೊ ಕೇವಲ ನಾವು ಆತ್ಮ ಇದೆ ಅಂತ ನೋಡೋದಲ್ಲ, ಪರಮಾತ್ಮನಿದ್ದಾನೆ ಅಂತ ನೋಡ್ಬೇಕು. ಹಾಗೆ ನಾವು ನಿಜವಾಗ್ಲೂ ನಮ್ಮ ಜ್ಞಾನ. ದೇಹವು ಎಲ್ಲ ಕರ್ಮಗಳನ್ನು ಮಾಡುತ್ತದೆ, ಅದು ಐಹಿಕ ಪ್ರಕೃತಿಯಿಂದ ಆಗಿದೆ. ತಾನು ಏನನ್ನೂ ಮಾಡುವುದಿಲ್ಲ, ಇದು ಯಾರು ನೋಡಬಲ್ಲರೋ ಅವರೇ ನಿಜವಾಗಿ ನೋಡುತ್ತಾರೆ. ಐಹಿಕ ಪ್ರಕೃತಿ, ಗುಣಗಳ ಪ್ರವೃತ್ತಿಯಿಂದ ಚಟುವಟಿಕೆ ಮಾಡ್ತಾ ಇದ್ದೇವೆ, ಗುಣಗಳ ಒತ್ತಾಯದಿಂದ ಚಟುವಟಿಕೆ ಮಾಡ್ತಾ ಇದ್ದೇವೆ ನಾವು. ಇಲ್ಲಾಂದ್ರೆ ಆತ್ಮ, ಅದು ಈಗ ಆಕ್ಚುಲಿ ಆತ್ಮ ನಾವು ನಿದ್ದೆ ಸುಪ್ತಾವಸ್ಥೆಯಲ್ಲಿ ಅಂತ ಹೇಳೋದು. ಒಂದು ರೀತಿ ಆಕಾಶವು ಎಲ್ಲೆಲ್ಲಿಯೂ ಇದ್ದರೂ
ಆಕಾಶವು 33 ಆಕಾಶವು ಎಲ್ಲೆಲ್ಲಿಯೂ ಇದ್ದರೂ ತನ್ನ ಸೂಕ್ಷ್ಮ ಸ್ವರೂಪದಿಂದಾಗಿ ಅದು ಯಾತರೊಡನೆಯೂ ಬೆರೆಯುವುದಿಲ್ಲ. ಹಾಗೆಯೇ ಬ್ರಹ್ಮನ್ ದೃಷ್ಟಿಯಲ್ಲಿ ಸಿದ್ಧನಾಗಿರುವ ಆತ್ಮನು ಈ ದೇಹದಲ್ಲಿದ್ದರೂ ದೇಹದ ಜೊತೆಗೆ ಬೆರೆಯುವುದಿಲ್ಲ. ಯಥಾ ಸರ್ವಗತಂ ಸೌಕ್ಷ್ಮ್ಯಾತ್ ಆಕಾಶಂ ನೋಪಲಿಪ್ಯತೆ ಸರ್ವತ್ರಾವಸ್ಥಿತೋ ದೇಹೆ ತಥಾ ಆತ್ಮ ನೋಪಲಿಪ್ಯತೆ. ಆಕಾಶವು ಎಲ್ಲೆಲ್ಲಿಯೂ ಇದ್ದರೂ ತನ್ನ ಸೂಕ್ಷ್ಮ ಸ್ವರೂಪದಿಂದಾಗಿ ಅದು ಯಾವುದರೊಡನೆ ಬೆರೆಯುವುದಿಲ್ಲ. ಹಾಗೆಯೇ ನಾವು ದೇಹದಲ್ಲಿ ದೇಹಸ್ಥರಾಗಿದ್ರು ಕೂಡ ಆ ಮುಕ್ತಾತ್ಮರು ಅವರ ಸ್ಥಿತಿ ಹೇಳ್ತಾ ಇದೆ. ಇಹಾಯಸ್ಯ ಹರೇರ್ದಾಸ್ಯೆ ಕರ್ಮಣ ಮನಸಾಗಿರ ನಿಖಿಲೇಶು ಅಪ್ಯವಿಸ್ತಾಸು ಜೀವನ್ಮುಕ್ತ ಸೌಚ್ಯತೆ. ಜೀವನ್ಮುಕ್ತರು ಅಂತ ಹೇಳ್ತಾರೆ. ಅವರು ಸಂಪೂರ್ಣವಾಗಿ ಭಗವಂತನ ಸಮಾಧಿಯಲ್ಲಿದ್ದು ಅವನ ದಿವ್ಯ ಸೇವೆಯಲ್ಲಿ ತೊಡಗಿದವರು. ಅವರು ಈ ದೇಹದಲ್ಲಿದ್ದರೂ ಕೂಡ ದೇಹದ ಪ್ರಭಾವ ಇಲ್ಲ, ಅವರಿಗೆ ದೇಹದ ಪ್ರಭಾವ ಇಲ್ಲ. ಅವರು ಮುಕ್ತ ಪುರುಷರಿಗೆ ಈ ರಾಜಸಿಕ ಗುಣ, ತಾಮಸ ಗುಣ, ಸತ್ವಗುಣ ಅನ್ನೋ ಒಂದು ಇದಿಲ್ಲ, ಅವ್ರಿಗೆ ಒತ್ತಡ ಇಲ್ಲ. ಅವರು ಇದರಿಂದ ಮೀರಿ ಹೇಗೆ ಆಕಾಶವು, ಈ ಕೃಷ್ಣ ಕೊಡ್ತಾ ಇರೋ ಉದಾಹರಣೆ, ಆಕಾಶವು ಎಲ್ಲ ಕೂಡ ಇದೆ, ಆದರೆ ಸೂಕ್ಷ್ಮವಾದದ್ದು ಅದು ಯಾವುದರ ಜೊತೆಗೆ ಮಿಕ್ಸ್ ಆಗೋದಿಲ್ಲ. ಸೊ ಹಾಗೆಯೇ ಈ ಗಾಳಿನೂ ಅಂತ ಹೇಳಿದೆ, ಗಾಳಿನೂ ಕೂಡ ಎಲ್ಲ ಕಡೆ ಇದೆ, ಆದರೆ ಗಾಳಿ ಅದು ಸಪ್ರೇಟ್ ಆಗಿ ಅದು ಮಿಕ್ಸ್ ಆಗೋದಿಲ್ಲ, ಅದರ ಒಂದು ಪವಿತ್ರತೆಯಲ್ಲಿ ಇರುತ್ತೆ. ಹಾಗೆ ಆತ್ಮನು ಕೂಡ ಈ ದೇಹದಲ್ಲಿದ್ದರೂ ಕೂಡ ಆ ಸ್ಥಿತಿಯನ್ನು ಪಡೆದಿರೋ ಅಂತ ಅದು ಮುಕ್ತಾತ್ಮರ ಸ್ಥಿತಿ ಅಂತ ನಾವು ಹೇಳೋದು. ಭರತವಂಶಜನಾದ ಅರ್ಜುನನೇ ಒಬ್ಬನೇ ಸೂರ್ಯನು ಇಡೀ ವಿಶ್ವವನ್ನು ಹೇಗೆ ಬೆಳಗುತ್ತಾನೋ ಹಾಗೆಯೇ ದೇಹದೊಳಗಿರುವ ಜೀವಿಯು ಪ್ರಜ್ಞೆಯಿಂದ ಇಡೀ ದೇಹವನ್ನು ಬೆಳಗುತ್ತಾನೆ. ಸೊ ಆತ್ಮವನ್ನು ನಾವೀಗ ನೋಡೋಕ್ಕಾಗ್ತಾ ಇಲ್ಲ, ಆದರೆ ಆತ್ಮ ಇದು ಇದೆ ಅನ್ನೋದಕ್ಕೆ ನಮ್ಮ ಪ್ರಜ್ಞೆಯೇ ಲಕ್ಷಣ. ಪ್ರಜ್ಞೆ ಇಲ್ಲ ಅಂದ್ರೆ ನಾವು ಅದು ಹೆಣ ಅಂತ ಹೇಳ್ತೇವೆ, ಅದು ಜಡದೇಹ ಅಂತ ಹೇಳಿ ಅದನ್ನು ಯಾರು ಅದನ್ನು ಲೆಕ್ಕಿಸೋದಿಲ್ಲ, ಅದನ್ನು ಯಾರು ಇದು ಮಾಡೋದಿಲ್ಲ. ಅದನ್ನ ಸುಡಿ, ಅದನ್ನ ಒಂದು ಇದು ಮಾಡಿ ಸ್ಮಶಾನಕ್ಕೆ ಕರ್ಕೊಂಡು ಹೋಗ್ಬಿಡ್ತಾರೆ. ಆದರೆ ಆತ್ಮ ಇರೋ ತನಕ ಆ ದೇಹಕ್ಕೆ ಬೆಲೆ ಇದೆ, ಯಾಕೆಂದ್ರೆ ಪ್ರಜ್ಞೆ ಇದೆ. ಸೊ ಇಲ್ಲಿ ಕೃಷ್ಣ ಹೇಳೋದು, ಹೇಗೆ ಸೂರ್ಯನು ಎಲ್ಲ ವಿಶ್ವವನ್ನು ಬೆಳಕಿನಿಂದ ಮಾಡ್ತಾನೆ, ಅದೇ ರೀತಿ ಆತ್ಮ ಅನ್ನೋವು ಸಂಪೂರ್ಣ ದೇಹಕ್ಕೆ ಅವನ ಪ್ರಜ್ಞೆಯಿಂದ ಇದಕ್ಕೆ ತೋರಿಸ್ತಾ ಮಾಡ್ತಾನೆ. ಪ್ರಜ್ಞೆ ಅದು ಆತ್ಮದ ಲಕ್ಷಣ. ಪ್ರಜ್ಞೆ ಇಲ್ಲ ಅಂದ್ರೆ ಆತ್ಮ ಇಲ್ಲ. ಸೊ ಅದು ಹೋಲಿಕೆ ಕೃಷ್ಣ ಕೊಡ್ತಾ ಇರೋದು. ನಾವು ಆತ್ಮವನ್ನು ಅರ್ಥ ಮಾಡ್ಕೊಳ್ಳಿಕ್ಕೆ ಜ್ಞಾನದ ಕಣ್ಣುಗಳಿಂದ ಕ್ಷೇತ್ರ ಮತ್ತು ಕ್ಷೇತ್ರಜ್ಞಾನ ನಡುವಣ ವ್ಯತ್ಯಾಸವನ್ನು ಕಾಣಬಲ್ಲವರು ಮತ್ತು ಐಹಿಕ ಪ್ರಕೃತಿಯಲ್ಲಿ ಬಂಧನದಿಂದ ಮೋಕ್ಷ ಪಡೆಯುವ ಪ್ರಕ್ರಿಯೆಯನ್ನು ಅರ್ಥ ಮಾಡಿಕೊಳ್ಳಬಲ್ಲವರು ಪರಮಗುರಿಯನ್ನು ಮುಟ್ಟುತ್ತಾರೆ. ಜ್ಞಾನದ ಕಣ್ಣು, ಜ್ಞಾನ ಚಕ್ಷುಷ. ಸೊ ಹೇಳ್ತಾರೆ, ಜ್ಞಾನದ ಕಣ್ಣುಗಳು ಹೇಗೆ ಅಂದ್ರೆ, ನಾವು ಒಂದು ಕಾರನ್ನು ನೋಡ್ತೇವೆ, ಒಮ್ಮೊಮ್ಮೆ ಅದು ನಮ್ಮ ಕಾರು, ನಮ್ಮ ಇನ್ನೊಂದು ದ್ವಿಚಕ್ರ ವಾಹನ ಅದು ನಿಂತೋಗ್ಬಿಡುತ್ತೆ, ಸ್ಟಾರ್ಟ್ ಆಗಲ್ಲ. ನಾವು ಕಣ್ಣುಗಳೇ ನೋಡ್ತಾ ಇದ್ದೇವೆ, ಆದ್ರೆ ನಮ್ಗೆ ಗೊತ್ತಾಗಲ್ಲ ಏನು ಅಂತ. ಆದ್ರೆ ಒಬ್ಬ ಮೆಕ್ಯಾನಿಕ್ ಬಂದ್ರೆ ಅವನು ನೋಡ್ತಾನೆ, ಆದ್ರೆ ಅವನಿಗೆ ಗೊತ್ತಾಗುತ್ತೆ ಇದ್ರಲ್ಲಿ ಏನು ತೊಂದರೆ ಅಂತ ಗೊತ್ತಾಗುತ್ತೆ. ಯಾಕಂದ್ರೆ ಅವನಿಗೆ ಆ ಮೆಕ್ಯಾನಿಕರಿಗೆ ಅವರ ಜ್ಞಾನ ಇದೆ, ಏನು ಅಲ್ಲಿ ಮಿಸ್ಟೇಕ್ ಇದೆ ಅಂತ. ಸೊ ಅವರು ಜ್ಞಾನದಿಂದ ನೋಡ್ತಾರೆ, ನಾವು ನೋಡ್ತೇವೆ, ಅವ್ರು ನೋಡ್ತೇವೆ, ಅದ್ರ ವ್ಯತ್ಯಾಸ ಇದೆ. ಸೊ ಅದೇ ರೀತಿಯಲ್ಲಿ ಈ ಕ್ಷೇತ್ರಜ್ಞ ಜ್ಞಾನವನ್ನು ನಾವು ಈಗ ಈ ಸ್ಥಿತಿಯಲ್ಲಿ ಜ್ಞಾನದ ಕಣ್ಣುಗಳಿಂದ ನೋಡಬೇಕು. ಶಾಸ್ತ್ರ ಮಾಧ್ಯಮ ನೋಡ್ಬೇಕು, ಶಾಸ್ತ್ರ ಚಕ್ಷುಷ. ನಾವು ಈಗ ಆತ್ಮ ಕಾಣೋದಿಲ್ಲ, ಪರಮಾತ್ಮ ಕಾಣೋದಿಲ್ಲ, ಈಗ ನಾವಿರೋ ಬದ್ಧ ಸ್ಥಿತಿ ಕಾಣೋದಿಲ್ಲ. ಸೊ ನಾವು ಜ್ಞಾನದ ಕಣ್ಣುಗಳಿಂದ ನೋಡ್ಬೇಕು. ಸೊ ಈ ಅಧ್ಯಾಯದ ಸಾರಾಂಶ, ಮೊದಲ ಶ್ಲೋಕದಲ್ಲಿ ಅರ್ಜುನನ 6 ಪ್ರಶ್ನೆಗಳು, ಮತ್ತೆ 2ರಿಂದ 7ನೇ ಶ್ಲೋಕದಲ್ಲಿ ಭಗವಂತನು ಕ್ಷೇತ್ರಜ್ಞಾನ ವಿವರಣೆ ಮತ್ತು ಜ್ಞಾನದ ಬಗ್ಗೆ ಕೂಡ, ಮತ್ತೆ ಜ್ಞಾನದ ಪ್ರಕ್ರಿಯೆಯನ್ನು 8ರಿಂದ 12ನೇ ಶ್ಲೋಕದಲ್ಲಿ, ಮತ್ತೆ ಈ ಜ್ಞಾನದ ಕೊನೆ ಗುರಿ ಜ್ಞೇಯಂ, ಅದು ಪರಮಾತ್ಮ, ಮತ್ತೆ 20ರಿಂದ 26 ಪ್ರಕೃತಿ ಪುರುಷ ಅದರ ಸಂಯೋಜನೆ ಗುಣಗಳು, 27ರಿಂದ 35ಕ್ಕೆ ಜ್ಞಾನದ ದೃಷ್ಟಿ. ಈ ಜ್ಞಾನದ ದೃಷ್ಟಿಯಿಂದ ಹೇಗೆ ನಮ್ಮ ಜೀವನ ಸಾರ್ಥಕ ಆಗುತ್ತೆ ಇದೆಲ್ಲ ಸ್ವಲ್ಪ ಜ್ಞಾನದ ವಿಷಯ ಇಲ್ಲಿ. ಮತ್ತೆ ಯಾರಾದ್ರೂ ಪ್ರಶ್ನೆಗಳಿದ್ರೆ ಕೇಳಿದ್ರೆ ನಾನು ಅನ್ಮ್ಯೂಟ್ ಮಾಡ್ತೀನಿ. ಒಂದು ನಿಮಿಷ ಅನ್ಮ್ಯೂಟ್ ಮಾಡ್ತಾ ಇದ್ದೀನಿ, ಪ್ರಯತ್ನ ಮಾಡ್ತಾ ಇದ್ದೀನಿ.
ಹರೇ ಕೃಷ್ಣ ಪ್ರಭಾ ಮಾತಾಜಿ. ಹರೇ ಕೃಷ್ಣ. ಹರೇ ಕೃಷ್ಣ ತುಂಬಾ ಹರೇ ಕೃಷ್ಣ ಸ್ವಲ್ಪ ಪ್ರಭುಜಿ. ಇವತ್ತು ತುಂಬಾ ಸ್ವಲ್ಪ ಫಿಲಾಸಫಿ ಆಯ್ತಾ ಅಂತ. ಹೌದು ಪ್ರಭುಜಿ. ಅಂದ್ರೆ ನಮ್ಗೆ ಫಸ್ಟ್ ಟೈಮ್ ಓದುವಾಗ್ಲೇ ತುಂಬಾ ಕಷ್ಟ ಆಗ್ತದೆ ಅಂಡರ್ಸ್ಟ್ಯಾಂಡ್ ಮಾಡ್ಲಿಕ್ಕೆ. ಅಂಡರ್ಸ್ಟ್ಯಾಂಡ್ ಮಾಡ್ಲಿಕ್ಕೆ ಕ್ಷೇತ್ರಜ್ಞ ಹಾ. ಸ್ವಲ್ಪ 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 ಜ್ಞಾನ ಇವಾಗ 13ರಿಂದ 18 ಅಧ್ಯಾಯ ಸ್ವಲ್ಪ ಜ್ಞಾನ. ಹೌದು ಪ್ರಭು. ನಾನು ಸ್ವಲ್ಪ ಸಿಂಪ್ಲಿಫೈ ಆಗಿ ಸ್ವಲ್ಪ ಅಲ್ಲ ನಿಮ್ಮದು ಒಳ್ಳೆ ಎಕ್ಸ್ಪ್ಲೇನ್ ಮಾಡಿದ್ರು ನೀವು ಪ್ರಭುಜಿ, ಒಳ್ಳೆ ಆಗಿದೆ. ಸಿಂಪ್ಲಿಫೈ ಮಾಡೋದು ಇದು ಸ್ವಲ್ಪ ಕಷ್ಟ ಪ್ರಭುಜಿ. ಹೌದು. ಸರಳ ರೀತಿಯಲ್ಲಿ ಹೇಳೋದು. ಹರೇ ಕೃಷ್ಣ. ಹರೇ ಕೃಷ್ಣ. ಹರೇ ಕೃಷ್ಣ. ಇದು ಭಾಗವತಂ ಸೀರೀಸ್ ಬುಕ್ ಸಿಗುತ್ತಾ? ಭಾಗವತಂ ಇದೆ ಅಲ್ಲ. ಹೌದು, ಭಾಗವತ 12 ಸಂಪುಟಗಳು ಬರುತ್ತೆ. ಇದು ಎಷ್ಟು ಆಗ್ಬಹುದು? ಇಂಗ್ಲಿಷ್ ನಲ್ಲಿ, ಕನ್ನಡದಲ್ಲಿ ಬೇರೆ ಬೇರೆ ಕಾಸ್ಟ್ ಇದೆ. ನಮ್ಮ ವೆಬ್ಸೈಟ್ ಅಲ್ಲಿ ನಾವು ಹಾಕ್ತಾ ಇದ್ದೇವೆ ಎಲ್ಲ ಪುಸ್ತಕಗಳು. ಭಾಗವತಂ ಅಲ್ಲಿ ಹಾಕ್ತಾ ಇದ್ದಾರೆ ಇಲ್ವೋ? ಭಾಗವತಂ ಅದು ಹಾಕಿಸ್ತೇನೆ ವೆಬ್ಸೈಟ್ ಅಲ್ಲಿ ಹಾಕ್ತೀನಿ. ಅಲ್ಲಿ ಲಿಂಕ್ ಇಂದ ನೀವು ಅದರ ಒಂದು ಡೀಟೇಲ್ಸ್ ಕೊಡಿ. ಇನ್ನೊಂದು ಪ್ರಶ್ನೆ, ಈ ಒಂದ್ಸಲಿ ಈ ನೆಗೆಟಿವ್ ಥಾಟ್ಸ್ ಅಂತ ಬರುತ್ತೆ, ಯಾವಾಗ್ಲೂ ಯೋಚನೆ ಮಾಡೋದೆಲ್ಲ ನೆಗೆಟಿವ್ ಆಗಿ ಯೋಚನೆ ಮಾಡೋದು. ಹರೇ ಕೃಷ್ಣ. ಈ ನೆಗೆಟಿವ್ ಆಲೋಚನೆ, ಈ ನೆಗೆಟಿವ್ ಥಿಂಕಿಂಗ್ ಈಗ ಹೇಗೆ ನಾವು ಕಡಿಮೆ ಮಾಡ್ಕೋಬಹುದು? ಈಗ ಜಪ ಮಾಡೋದ್ರಿಂದ ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಇದು ಒಂದು ಭಗವಂತನಲ್ಲಿ ಮನಸ್ಸು ಇಟ್ಟಲ್ಲಿ ಭಗವಂತನು ಇದನ್ನ ನಮ್ಮ ಮನಸ್ಸನ್ನ ಒಂದು ನಿಯಂತ್ರಣ, ಅವನ ಒಡೆಯನಾಗಿ ಅವನು ಈ ನೆಗೆಟಿವ್ ಅನ್ನು ಪಾಸಿಟಿವ್ ಮಾಡ್ತಾನೆ. ಮತ್ತೆ ಈ ವೇದಗಳು, ಭಗವದ್ಗೀತೆ ಅಧ್ಯಯನ ಮಾಡೋದು, ಭಾಗವತ ಅಧ್ಯಯನ ಮಾಡೋದು, ಇದರಿಂದ ಮನಸ್ಸಿಗೆ ಎಷ್ಟು ನೆಮ್ಮದಿ ಇದೆ, ಉಲ್ಲಾಸ ಇದೆ. ಇಲ್ಲ ನಾವು ಇವತ್ತಿನ ಒಂದು ಕಾದಂಬರಿ, ಮ್ಯಾಗಝೀನು, ನ್ಯೂಸ್ ಪೇಪರು ಇದನ್ನೆಲ್ಲ ಓದಿದ್ರೆ, ಅಯ್ಯೋ ಅಲ್ಲಿ ಈ ತರ ಆಕ್ಸಿಡೆಂಟ್ ಆಯ್ತು, ಅಲ್ಲಿ ಇನ್ನೊಂದು ತರ ಟ್ರಾಜೆಡಿ ಆಯ್ತು, ಅದರಲ್ಲಿ ಸೊಲ್ಯೂಷನ್ ಇಲ್ಲ. ಮನಸ್ಸು ಇನ್ನ ನೆಗೆಟಿವ್ ಬೆಳೆಯುತ್ತೆ. ನಾವು ನೆಗೆಟಿವ್ ಪಾಸಿಟಿವ್ ಅಂತಲ್ಲ, ನಾವು ರಿಯಾಲಿಟಿಗೆ ಬರ್ಬೇಕು. ಆಧ್ಯಾತ್ಮ ಜೀವನದಲ್ಲಿ ನಾವು ರಿಯಲಿಸ್ಟಿಕ್ ಆಗಿ ಬರ್ತೀವಿ. ಸ್ವಲ್ಪ ಜನ ಹೇಳ್ತಾರೆ, ನೀವು ಆಧ್ಯಾತ್ಮ ಜೀವನದಲ್ಲಿ ಪಿಸಿಮಿಸ್ಟಿಕ್ ಆಗ್ತೀರಾ ಅಂತ ಹೇಳ್ತಾರೆ. ಯಾಕಂದ್ರೆ ನಾವು ಈ ತರ ಹೇಳ್ತಾ ಇದೀವಿ, ಜನ್ಮದ ಬಗ್ಗೆ ಯೋಚನೆ ಮಾಡಿ, ಮೃತ್ಯು ಬಗ್ಗೆ ನೋಡಿ, ಮತ್ತೆ ಈ ಕಷ್ಟಗಳಿರೋ ಪ್ರಪಂಚದಲ್ಲಿ ನೋಡಿ, ರೋಗವನ್ನು ನೋಡಿ. ಸೊ ಅವ್ರು ಹೇಳ್ತಾರೆ, ನೀವ್ ಯಾಕೆ ಪೆಸಿಮಿಸ್ಟಿಕ್ ಆಗಿದ್ದೀರಾ ಅಂತ. ಪೆಸಿಮಿಸ್ಟಿಕ್ ಅಲ್ಲ, ಪೆಸಿಮಿಸ್ಟಿಕ್ ಆಪ್ಟಿಮಿಸ್ಟಿಕ್ ಪ್ರಶ್ನೆ ಅಲ್ಲ, ನಾವು ರಿಯಲಿಸ್ಟಿಕ್. ನಾವು ಜ್ಞಾನದಿಂದ ನೋಡ್ಬೇಕು ಪ್ರಪಂಚದ ಇದನ್ನು. ಈಗ ರೋಗಿ ನೋಡ್ಬೇಕಲ್ಲ, ನನಗೆ ರೋಗ ಬಂದಿದೆ ಅಂತ ನೋಡಿದ್ರೆ ಅವನು ರೋಗ ಇದೆ ಅಂತ ಗೊತ್ತಾದ್ರೆ ಮಾತ್ರ ಅವನು ರೋಗಿ ಆ ಡಾಕ್ಟರ್ ಹತ್ರ ಹೋಗಿ ಅವರ ವೈದ್ಯರ ಮದ್ದನ್ನು ತೆಗೆದುಕೊಳ್ತಾನೆ. ಅವನು ರೋಗಿ ನನಗೆ ರೋಗ ಇಲ್ಲ, ನಾನು ಎಲ್ಲ ಚೆನ್ನಾಗಿದ್ದೇನೆ, ನನಗೇನು ಬೇಡ ಅಂತ ಹೇಳಿದ್ರೆ ಮದ್ದು ಬೇಡ ಅಂದ್ರೆ ಹೇಗೆ? ಹೀಗೆ ಪ್ರಪಂಚದಲ್ಲಿ ಎಲ್ಲರೂ ಕೂಡ ರೋಗಿಗಳೇ. ನಾವು ಭವರೋಗಿ ಅಂದ್ರೆ ನಾವು ಹುಟ್ಟು ಸಾವು ಚಕ್ರದಲ್ಲಿ ಸಿಕ್ಕಿ ಬಿದ್ದಿದ್ದೇವೆ. ಈ ಗುಂಡದ ಇದರಿಂದ ನಾವು ಕಷ್ಟದಲ್ಲಿ ಸಿಕ್ಕಿದ್ದೇವೆ. ಸೊ ನಾವು ರೋಗಿಗಳೇ ನಾವು. ಸೊ ಹೀಗೆ ನಮಗೆ ಈ ಶಾಸ್ತ್ರದ ಒಂದು ನಿರ್ದೇಶನ ಬೇಕು. ಶಾಸ್ತ್ರ ನಮಗೆ, ಶಾಸ್ತ್ರಚಕ್ಷು ನಮಗೆ ನಮ್ಮ ರೋಗದ ವ್ಯವಸ್ಥೆಯನ್ನು ನಮ್ಗೆ ಅರ್ಥ ಮಾಡ್ಕೊಳ್ಳುತ್ತೆ. ನನ್ನ ರೋಗ ಇಷ್ಟು ಸೀರಿಯಸ್ ಅಂತ ನಮ್ಗೆ ಗೊತ್ತಾಗುತ್ತೆ. ಸೀರಿಯಸ್ ಇದ್ದಂತೆ ವೈದ್ಯರು ಒಂದು ICU ಅಲ್ಲಿ ಹಾಕ್ತಾರೆ, ಇನ್ನು OPD ಔಟ್ಪೇಷಂಟ್ ಕೊಡ್ತಾರೆ, ಟ್ರೀಟ್ಮೆಂಟ್ ಕೊಡ್ತಾರೆ, ಇಲ್ಲ ಬೇರೆ ಬೇರೆ ವಾರ್ಡ್ ಅಲ್ಲಿ ಅಡ್ಮಿಟ್ ಮಾಡ್ತಾರೆ. ಸೊ ಹಾಗೆ ನಮ್ಮ ಒಂದು ಸತ್ವಗುಣ, ರಜೋಗುಣ, ತಮೋಗುಣ ಅಂದ್ರೆ ಅದೊಂಥರ ಅತಿ ಹೆಚ್ಚು ರೋಗ. ಆಗ ಎಲ್ಲ ಒಂದು ದುಶ್ಚಟಗಳು, ಒಂದು ಡ್ರಗ್ಸು, ಈ ರೀತಿ ಬೇಡದಿರೋ ಚಟುವಟಿಕೆಗಳು. ಆಗ ಏನಂದ್ರೆ ICU ಅಲ್ಲಿ ಪೇಷಂಟ್ನ ಹಾಕಿ ಟ್ರೀಟ್ಮೆಂಟ್ ಕೊಡ್ತಾರಲ್ಲೋ ಆ ತರ ಮಾಡ್ಬೇಕಾಗುತ್ತೆ. ತಮೋಗುಣ. ರಜೋಗುಣ ಅಂದ್ರೆ ಸ್ವಲ್ಪ ಇನ್ಪೇಷಂಟ್ ವಾರ್ಡ್ ಅಲ್ಲಿ ಇರೋ ರೀತಿಯಲ್ಲಿ. ಆಗ ಸ್ವಲ್ಪ ಡಾಕ್ಟರ್ ಡೈಲಿ ಒಂದು ಸಲ ಬರ್ತಾರೆ, ಮತ್ತೆ ಒಂದು ಇದನ್ನ ಕೊಡ್ತಾರೆ. ಸತ್ವಗುಣ ಅಂದ್ರೆ ಸ್ವಲ್ಪ ಔಟ್ ಪೇಷಂಟ್ ತರ ಹೇಳ್ಬೋದು. ಔಟ್ ಪೇಷಂಟ್ ಅಂದ್ರೆ ಡಾಕ್ಟರ್ನ ನೀವು ವಿಸಿಟ್ ಮಾಡ್ತೀರಿ ಕ್ಲಿನಿಕ್ ಅಲ್ಲಿ, ಅವ್ರು ಹೇಳ್ತಾರೆ ಈ ಮದ್ದು ತಗೊಳ್ಳಿ ನೀವು, ನಿಮ್ಗೆ ಗುಣ ಆಗುತ್ತೆ ಅಂತ. ಸೊ ಹಾಗೆ ನಾವು ನಮ್ಮ ರೋಗಗಳು ಸತ್ವಗುಣ, ರಜೋಗುಣ, ತಾಮಸ ಗುಣದಲ್ಲಿ ಬೇರೆ ಬೇರೆ ಮಟ್ಟಕ್ಕಾಗಿದೆ. ಎಷ್ಟೇ ಇದ್ರೂ ಈ ಮಾತ್ರೆ, ಈ ಮದ್ದು ಏನು ಹರಿನಾಮ ಇದೇನ್ ಹೇಳ್ತಾರೆ ಇದಕ್ಕೆ, ಬಹುಔಷಧ ಶ್ರೋತ್ರ ಮನೋಭಿರಾಮ ಕಾ ಉತ್ತಮ ಶ್ಲೋಕ ಗುಣಾನುವಾದ ಪುಮಾನ್ ವಿರಜ್ಯೇತ ವಿನಾ ಪಶುಗ್ನ ಹೇಳ್ತಾರೆ ಭಾಗವತದಲ್ಲಿ. ನಿವೃತ್ತ ತರ್ಷೇ ಉಪಗೀಯಮಾನ. ಈ ಭಗವಂತನ ನಾಮಜಪ, ಭಗವಂತನ
ಶ್ರವಣ ಮಾಡೋದು ಇದು ಯಾರಿಗೆ ಆನಂದ ಕೊಡುತ್ತೆ ಅಂದ್ರೆ ನಿವೃತ್ತ ತರ್ಷೆ. ನಿವೃತ್ತರಂದ್ರೆ ಅವ್ರು ಇದು ಭೌತಿಕ ವಿಷಯದಲ್ಲಿ ಅವ್ರಿಗೆ ಇಷ್ಟನೇ ಇಲ್ವಂತೆ ಪರಮಹಂಸರು. ಅವರು ಇದರ ನಿಜವಾದ ಆನಂದ ಸವಿತಾರಂತೆ. ಆದ್ರೆ ನಾವು ಆ ಲೆವೆಲಲ್ಲಿ ಇಲ್ಲ. ನಾವು ನಿವೃತ್ತ ತರ್ಷೆ ರೂಪಗೀಯಮಾನ ಬಹುಷಧ ಶ್ರೋತ್ರ ಮನೋಭಿರಾಮ. ಇನ್ನೊಬ್ಬರಿಗೆ ಇದು ಔಷಧಿ ಅಂತೆ. ಔಷಧಿ ಅಂದ್ರೆ ನಾವು ಡಾಕ್ಟರ್ ಹತ್ರ ಔಷಧಿ ಸಿಗುತ್ತೆ. ಯಾವ ಔಷಧಿ? ನಮ್ಮ ಭವರೋಗ, ನಮ್ಮ ಈ ಜನ್ಮ ಮೃತ್ಯು ಈ ರೋಗದ ನಾವು ಚಕ್ರದಲ್ಲಿ ಸಿಕ್ಕಿ ಬಿದ್ದಿದ್ದೇವೆ. ಇದು ಔಷಧಿಯಾಗಿ ಆಗುತ್ತೆ. ಯಾರಿಗೆ ಅಂದ್ರೆ ಯಾರು ಇದನ್ನ ಸಾಧನೆಯಾಗಿ ತಗೊಳ್ತಾರೋ. ಇವಾಗ ನೀವು ಪ್ರತಿದಿನ ಜಪಿಸೋದು ನಿಮಗೆ ನಿಮ್ಗೆ ಗೊತ್ತು. ಇದು ಅಯ್ಯೋ ಜಪ ಮಾಡ್ಲಿ ಅಂದ್ರೆ ಒಂದ್ ದಿವಸ ಏನೋ ನಿಮಗೆ ಒಂದು ಮನಸ್ಸಿನಲ್ಲಿ ಒಂದು ಇದಾಗುತ್ತೆ, ಏನೋ ಕಳ್ಕೊಂಡೆ ಅಂತ ಅನ್ಸುತ್ತೆ ನಿಮ್ಗೆ. ಯಾಕಂದ್ರೆ ಆ ಮದ್ದು ನೀವು ತಗೊಳ್ಳೋದ್ರಿಂದ ನಿಮ್ಗೆ ಆ ಮದ್ದಿನಲ್ಲಿರೋ ಶಕ್ತಿ ಗೊತ್ತು ನಿಮ್ಗೆ. ಆ ಮದ್ದು ನಿಮಗೆ ಗುಣ ಮಾಡ್ತಾ ಇರೋದು ನಿಮ್ಗೆ ಆ ಶಕ್ತಿ ಗೊತ್ತು. ಈ ಮದ್ದು ತಗೊಂಡೇ ಇರೋರು ಅವ್ರಿಗೆ ಇದೇನಿದು, ಏನಪ್ಪಾ ಹರೇ ಕೃಷ್ಣ ಜಪ ಮಾಡ್ತಾರೆ, ಏನಪ್ಪಾ ಭಗವದ್ಗೀತೆಯನ್ನು ಕೇಳ್ತಾರೆ, ಭಗವದ್ಗೀತೆ ಅಧ್ಯಯನ ಮಾಡ್ತಾರೆ, ಅವರು ಅದು ತಗೊಳ್ತಾ ಇಲ್ಲ. ಸೊ ಹೀಗೆ 4 ಮಟ್ಟದ ಜನರು ಅಂತ ಅಲ್ಲಿ ಹೇಳ್ತಾರೆ. ಒಂದು ನಿವೃತ್ತರು, ಅವರು ಭಗವಂತನ ನಾಮವನ್ನು ಭಗವಂತನ ವಿಷಯವನ್ನು ಆನಂದದಲ್ಲಿ ತಗೊಳ್ತಾರೆ. ಇನ್ನೊಬ್ಬರು ಔಷಧಿಯಾಗಿ ಇದನ್ನು ಅಭ್ಯಾಸ ಮಾಡ್ತಾ ಇದ್ದಾರೆ. ಇನ್ನೊಬ್ಬರು ಮನೋ ಅಭಿರಾಮ, ಅವರು ಈ ತರ ಔಷಧಿಯಾಗಿ ಒಂದು ವ್ಯವಸ್ಥಿತವಾಗಿ ಸಾಧನೆ ಮಾಡೋದಿಲ್ಲ. ಆದ್ರೂ ಕೂಡ ಅವ್ರಿಗೆ ಒಂದು ಲೈಕಿಂಗ್ ಇದೆ. ಓ ಇದೇನೋ ಒಳ್ಳೇದಪ್ಪ, ಏನೋ ಫಂಕ್ಷನ್ ಮಾಡಿದಾಗ ಇನ್ನೊಂದು ಮಾಡಿದಾಗ ಅವ್ರು ಬಂದು ನಮ್ಮ ಜೊತೆಗೆ ಅವ್ರು ಸೇರಿ ಭಜನೆ ಮಾಡ್ತಾರೆ, ಅವ್ರು ಕೂಡ ಕಾರ್ಯಕ್ರಮ ಭಾಗವಹಿಸ್ತಾರೆ, ಅವ್ರಿಗೆ ಮನಸ್ಸಿಗೆ ಒಂದು ಉಲ್ಲಾಸ ಸಿಗುತ್ತೆ. ಆದ್ರೆ ಅವ್ರಿಗೆ ನೀವು ಡೈಲಿ ಮಾಡ್ಬೇಕು ಇದನ್ನ, ಇದು ಪ್ರತಿ ದಿವಸ ತಗೊಳ್ಬೇಕು ಅಂದ್ರೆ ಅವರು ಹೀಗೆ ಡಾಕ್ಟರ್ ಮಾತ್ರೆ ತಗೊಳ್ಳೋದು ಡೈಲಿ ತಗೊಳ್ಬೇಕು ಅಂದ್ರೆ ಅವ್ರಿನ್ನ ಆ ಸ್ಥಿತಿಗಿಲ್ಲ. ಆದ್ರೂ ಕೂಡ ಅಪ್ರಿಸಿಯೇಷನ್ ಇದೆ ಅವ್ರಿಗೆ. ಸೊ ಇದು 3ನೇ ವರ್ಗದ್ದು. 4ನೇ ವರ್ಗದ ಅಂತ ಹೇಳಿದ್ರು ಪುಮಾನ್ ವಿರಜ್ಜಿತ ವಿನಾ ಪಶುಘ್ನಾಥ್. ಅವ್ರಿಗೆ ಇದು ಕೇಳಿದ್ರೆ ಇದೇನಿದೆ ಸಾಕಾಯ್ತು, ಏನು ಕೃಷ್ಣ ಕೃಷ್ಣ ಸಾಕಾಯ್ತು ಅಂತ ಹೇಳ್ತಾರೆ. ಸೊ ಪುಮಾನ್ ವಿರಜಿತ ವಿನಾ ಪಶುಘ್ನಾಥ್. ಪಶುಘ್ನಾಥ್ ಅಂದ್ರೆ ಅವರು ಪಶುವನ್ನು ಸಾಯಿಸ್ತಾ ಇದ್ದಾರೆ. ಪಶುವನ್ನು ಸಾಯಿಸ್ತಂದ್ರೆ ಇನ್ನೊಂದು ಪಶುವನ್ನು ಸಾಯಿಸೋದು ಅಂತ ಅಷ್ಟೇ ಅಲ್ಲ, ನಮ್ಮ ಆತ್ಮವೇ ಪಶು ಅಂತ ಒಂದು ಅರ್ಥ ಇದೆ. ಸೊ ನಮ್ಮ ಆತ್ಮವನ್ನೇ ನಾವು ಸಾಯಿಸ್ಕೊಳ್ತಾ ಇದೆ. ಈ ಆತ್ಮದ ಜ್ಞಾನ ಕೊಡದೆ, ಈ ಪರಮಾತ್ಮನ ಜ್ಞಾನ ಕೊಡದೆ, ಈ ಭಕ್ತಿ ಪಥವನ್ನು ನಾವು ಅನುಸರಿಸ್ತಾ ಇದ್ದಲ್ಲಿ ನಾವು ನಮ್ಮವೇ ಆತ್ಮಹತ್ಯೆ ಮಾಡ್ಕೊಳ್ತಾ ಇದ್ದೇವೆ ಅಂತ ಶಾಸ್ತ್ರ ಹೇಳುತ್ತೆ. ಈ ಆತ್ಮಹತ್ಯೆ ಮಾಡ್ಕೊಳ್ಳೋದ್ರಿಂದ ನಮ್ಗೆ ಈ ಭಗವಂತನ ಸೇವೆಯಲ್ಲಿ, ಭಗವಂತನ ನಾಮದಲ್ಲಿ ಒಂದು ರುಚಿ ಬೆಳೀತಾ ಇಲ್ಲ ಅಂತ ಅಲ್ಲಿ ಹೇಳ್ತಾರೆ. ಸೊ ನೀವ್ ಹೇಳಿದ ರೀತಿ ನೆಗೆಟಿವ್ ಥಾಟ್ಸ್ ಎಲ್ಲ ಬರುತ್ತೆ. ಇದೆಲ್ಲ ಜೀವನದಲ್ಲಿ ನಮ್ಮ ಕರ್ಮಾನುಸಾರ ಇದು ಇರೋದು. ಆದರೆ ನಾವು ಇದು ಸ್ವಲ್ಪ ಜನ ಏನ್ ಹೇಳ್ತಾರೆ, ಸೈಕಾಲಜಿಸ್ಟ್, ಸ್ವಲ್ಪ ಮೋಟಿವೇಟರ್ಸ್, ಅವರು ಆ ರೀತಿ ಇದು ತಾತ್ಕಾಲಿಕ ಒಂದು ಸಹಾಯ ಅಷ್ಟೇ. ನಿಜವಾಗ್ಲೂ ಸಹಾಯ ಅಂದ್ರೆ ನಾವು ಈ ಮನಸ್ಸಿನ ನೆಲೆಯಿಂದ ಆತ್ಮದ ನೆಲೆಯಿಂದ ಬರ್ಬೇಕು. ಇದು ತಾತ್ಕಾಲಿಕವಾಗಿ ಅವರು ಪಂಪ್ ಅಪ್ ಮಾಡ್ತಾರೆ, ಅವ್ರನ್ನ ಏನೋ ಒಂದು ಮೋಟಿವೇಶನ್ ಇದು ಕೊಡ್ತಾರೆ, ಸ್ಟೆಪ್ ಅಪ್ ಟಾಕ್ ಕೊಡ್ತಾರೆ 2 ನಿಮಿಷ. ಅರ್ಜುನನಿಗೆ ಕೃಷ್ಣನು ಈ ರೀತಿ ಮೋಟಿವೇಶನ್ ಟಾಕು, ಈ ರೀತಿ ಮಾನಸಿಕ ಇದು ಕೊಟ್ಟು ಯುದ್ಧ ಮಾಡಿಸ್ತಿಲ್ಲ. ಅರ್ಜುನನಿಗೆ ಕೃಷ್ಣನು ಆತ್ಮದ ಜ್ಞಾನ ಕೊಟ್ಟದ್ದು, ಪರಮಾತ್ಮನ ಜ್ಞಾನ ಕೊಟ್ಟದ್ದು. ನಂತರ ಅರ್ಜುನನಿಗೆ ನೋಡಿ ಈ 18 ದಿವಸದಲ್ಲಿ ಎಷ್ಟು ಕಷ್ಟಗಳು ಅಂದ್ರೆ, ಅವನ ಎಲ್ಲ ಈ ಬಂಧುಗಳು, ಅವನ ಪಿತಾಮಹರು, ಗುರುಗಳು ಎಲ್ಲರನ್ನೂ, ಮತ್ತೆ ಕೊನೆ ಮಧ್ಯದಲ್ಲಿ ಅವರ ಮಗುವಿನ ಸಾವು ಕೂಡ ಆಗುತ್ತೆ ಅಭಿಮನ್ಯು. ಆದ್ರೆ ಅರ್ಜುನನು ಅವನ ಇದರಲ್ಲಿ ಕರ್ತವ್ಯದಲ್ಲಿ ದೃಢನಾಗಿದ್ದು ಅವನು ಕೃಷ್ಣ ಸೇವೆ ಮಾಡ್ತಾನೆ. ಅಂದ್ರೆ ಈ ಆತ್ಮದ ನೆಲೆಯಲ್ಲಿ ನಿಜವಾದ ಆಪ್ಟಿಮಿಸ್ಟಿಕ್ ತಿಳುವಳಿಕೆ ಬರೋದು, ರಿಯಲಿಸ್ಟಿಕ್ ತಿಳುವಳಿಕೆ ಬರೋದು. ಈ ತರ ಪೆಸಿಮಿಸ್ಟಿಕ್ ಅಂತಲ್ಲ, ಆಪ್ಟಿಮಿಸ್ಟಿಕ್ ರಿಯಲಿಸ್ಟಿಕ್ ತಿಳುವಳಿಕೆ ಎಲ್ಲಿ ಬರುತ್ತೆ ಅಂದ್ರೆ ಆತ್ಮದ ನೆಲೆಯಲ್ಲಿ, ಆತ್ಮದ ಜ್ಞಾನವನ್ನು ಪಡೆದಾಗ. ಸೊ ನಾವೆಲ್ಲರೂ ಇದನ್ನ ಗೀತೆಯಲ್ಲಿ ಅರ್ಥ ಮಾಡ್ಕೊಳ್ತಾ ಇದ್ದೇವೆ. ಸೊ ಇದನ್ನ ಅಭ್ಯಾಸ ಮಾಡೋಣ. ಇದು ಅಭ್ಯಾಸ ಮಾಡೋದ್ರಿಂದ ಕ್ರಮೇಣವಾಗಿ ನಮ್ಮ ಏನ್ ನೆಗೆಟಿವ್ ಥಾಟ್ಸ್ ಇದೆ ಎಲ್ಲವೂ ಕೂಡ ಹೋಗುತ್ತೆ. ಸೊ ಇದು ಪರವಾಗಿಲ್ಲ ಪುಷ್ಪಾಂಜಲಿ ಮಾತಾಜಿ ಅವರೇ, ಇನ್ನೇನಾದ್ರೂ ಬೇರೆ ಏನಾದ್ರು ಕೇಳ್ತಾರೆ? ಹರೇ ಕೃಷ್ಣ. ಸೂಕ್ತವಾಗಿದೆ. ಹರಿ ಓಂ ಗುರುಗಳೇ. ಹರೇ ಕೃಷ್ಣ. ತಲಂ ಪ್ರಸಾದ್ ಅವರೇ ಹೇಳಿ. ನಮಸ್ತೆ. ಈಗ ನಾವು ದಿನನಿತ್ಯ ಕಾರ್ಯಗಳೇ ಮಾಡೋದಾಗ್ಲಿ, ಎಲ್ಲ ನಾವು ಡೇ ಟು ಡೇ ಆಕ್ಟಿವಿಟೀಸ್ ಇರುತ್ತೆ, ಅದನ್ನ ಮಾಡ್ಲೇಬೇಕು. ಈಗ ಅದಕ್ಕೆ ಎಲ್ಲ ಒಂದು ಮೂಲ ಯಾವ್ದನ್ನ ಇಟ್ಕೊಂಡು ನಾವು ಮಾಡೋ ಕಾರ್ಯಗಳಿಗೆ ಅದನ್ನ ಲಿಂಕ್ ಮಾಡ್ಬೇಕು. ಅದರಿಂದ ನಾವು ಮಾಡ್ತಿರೋ ಕಾರ್ಯಗಳು ಪ್ರಕೃತಿಗೆ ಎಫೆಕ್ಟ್ ಆಗ್ಬಾರ್ದು. ಯಾವುದೇ ಒಂದು ನಾವು ಕಾರ್ಯ ಮಾಡ್ಲೇಬೇಕು. ಈಗ ಮನೆ ಕಟ್ಟಬೇಕು ಅನ್ಕೊಳ್ಳಿ, ಮನೆ ಕಟ್ಟೋದೇ ಆಗ್ಲಿ, ನಾವು ಗಾಡಿ ತಗೊಂಡು ಒಂದ್ ಕಡೆಯಿಂದ ಇನ್ನೊಂದ್ ಕಡೆ ಹೋಗೋದೇ ಆಗ್ಲಿ, ಇನ್ನೊಬ್ರ ಹತ್ರ ಮಾತಾಡೋದೇ ಆಗ್ಲಿ, ಒಂದು ಆಫೀಸ್ಗೆ ಹೋಗೋದೇ ಆಗ್ಲಿ, ಇದು ಡೇ ಟು ಡೇ ಆಕ್ಟಿವಿಟೀಸ್ ಆಗ್ತಾ ಇರುತ್ತೆ. ಬಟ್ ಅದಕ್ಕೆ ಒಂದು ಯಾವ್ದಾದ್ರು ಒಂದು ಮೂಲ, ಭಗವಂತನ ಹೇಳಿದಂತೆ ಯಾವುದೋ ಒಂದು ಮೂಲ, ನಾವು ಅದನ್ನ ಇಟ್ಕೊಂಡು ಈ ಕೆಲಸಗಳನ್ನೆಲ್ಲ ಮಾಡ್ಬೇಕು. ಹೌದು, ನಾವು ಮೊದಲಿಗೆ ಅರ್ಥ ಮಾಡ್ಕೊಳ್ಬೇಕಂದ್ರೆ ನಾವು ಈ ದೇಹಸ್ಥರಲ್ಲ, ದೇಹಸ್ಥ ಆತ್ಮ. ನಾವು ಈ ದೇಹರಲ್ಲ. ಸೊ ಈ ದೇಹದ ನಾವು ಆತ್ಮ ಆದ್ರಿಂದ ಈ ಆತ್ಮದ ಜ್ಞಾನವನ್ನು ನಾವು ಪಡ್ಕೊಳ್ಬೇಕು, ಪರಮಾತ್ಮನ ಜ್ಞಾನ ಪಡ್ಕೊಳ್ಬೇಕು. ಮತ್ತು ಪರಮಾತ್ಮನು ಈ ಸಂಪೂರ್ಣ ಸೃಷ್ಟಿಯ ಒಡೆಯನಂತ ಅರ್ಥ ಮಾಡ್ಕೊಳ್ಬೇಕು.
ನಾವು ಇಲ್ಲಿ ಕೇವಲ ಇಲ್ಲಿ ಹೇಳೋದು ಇದನ್ನ ಹೇಗೆ ರೆಂಟ್ಗೆ ನಾವು ಮನೆಗೆ ಬರ್ತೀವಲ್ಲ, ಮನೆ ಬಾಡಿಗೆಗೆ ತಗೊಳ್ತೀವಲ್ಲ, ಆ ರೀತಿ ನಾವು ಬಾಡಿಗೆಯಾಗಿ ಭಗವಂತನ ವಸ್ತುಗಳನ್ನು ನಾವು ಸ್ವಲ್ಪ ಸಮಯ ಉಪಯೋಗಿಸ್ಬೇಕಷ್ಟೇ. ಆದ್ರೆ ನಮಗೆ ಗೊತ್ತಿರಬೇಕು ಯಾರು ಇದರ ಒಡೆಯನು, ಯಾರು ಇದರಲ್ಲಿ ನಿಜವಾದ ಓನರ್ ಅಂತ. ಆದ್ರೆ ನಮ್ಮ ಕಷ್ಟ ಏನು ಅಂದ್ರೆ ಪ್ರಪಂಚದಲ್ಲಿ ಈ ರೆಂಟ್ಗೆ ಬಂದದ್ದು, ನಾವು ಮನೆ ಬಾಡಿಗೆಗೆ ತಗೊಂಡದ್ದು, ಆದ್ರೆ ನಾವು ಇದು ನಮ್ದೇ ಅಂತ ಅನ್ಕೊಂಡ್ಬಿಟ್ಟು ನಾವು ಇದು ಮಾಡ್ತಾ ಇರೋದು. ಸೊ ಈ ರೀತಿ ನಾವು ಅರ್ಥ ಮಾಡ್ಕೊಳ್ಬೇಕಾದ್ರು ಇದು ನಮ್ಮದಲ್ಲ, ಈ ಪ್ರಪಂಚದಲ್ಲಿ ಯಾವುದು ಕೂಡ ನಮ್ಮದಲ್ಲ. ಈಶಾವಾಸ್ಯಮಿದಂ ಸರ್ವಂ, ಇದೆಲ್ಲವೂ ಈಶನದು. ಈಶಾವಾಸ್ಯಮಿದಂ ಸರ್ವಂ ಕೃಷ್ಣನದು. ಈಶಾವಾಸ್ಯಮಿದಂ ಸರ್ವಂ ಯತ್ಕಿಂಚ ಜಗತ್ಯಾಂ ಜಗತ, ಎಲ್ಲವೂ ಅವನದ್ದು. ಸೊ ಈ ರೀತಿ ಭಗವಂತನದು ಎಲ್ಲದು, ನಾನು ಅವನ ಒಂದು ಅಂಶ. ಸೊ ಹಾಗಾಗಿ ಯತ್ಕಿಂಚ ಜಗತ್ಯಾಂ ಜಗತ ತೇನ ತ್ಯಕ್ತೇನ ಭುಂಜಿತ, ಆದರೂ ಅವನ ನಾನು ಒಂದು ಅಂಶ, ಚಿಕ್ಕ ಅಂಶ. ಆದ್ರಿಂದ ನಾನು ಎಷ್ಟು ನನಗೆ ಭಗವಂತನು ಕೊಡ್ತಾನೆ ಅಷ್ಟರಲ್ಲೇ ನಾನು ಸಂತೋಷವಾಗಿರ್ಬೇಕು. ಅದು ಬಿಟ್ಟು ನಾನು ಇನ್ನ ಹೆಚ್ಚನ್ನು ನಾನು ಒಂದು ಲೋಭದಿಂದ ಪ್ರಾಪ್ತಿ ಮಾಡಬಾರ್ದು. ತೇನ ತ್ಯಕ್ತೇನ ಭುಂಜಿತ ಮಾಗೃದ ಕಸ್ಯ ಸ್ವಿಂದನ, ಇದೆಲ್ಲವೂ ಅವನಿಗೆ ಬಿಟ್ಟದ್ದು, ಅವನ ಸೇವೆಗೆ ಸೇರದ್ದು. ಈ ಚಿಂತನೆಯನ್ನು ನಾನು ಬೆಳೆಸ್ಬೇಕು ನಾವು, ಇದು ಭಗವಂತನದು ಅಂತ. ಸೊ ನಾವು ಇವಾಗ ಜಾಬ್ಗೆ ಹೋಗ್ತೀವಿ, ಅಲ್ಲಿ ನಾವು ನಮ್ಮ ಉದ್ದೇಶ ಏನ್ ನಮ್ದು, ಅಲ್ಲಿ ಚೀಫ್ ಬಾಸ್ ಇರ್ತಾರೆ, ಇಲ್ಲ ಒಂದು CEO ಇರ್ತಾರೆ, ಅವರ ನಿರ್ದೇಶನದಲ್ಲಿ ಕಂಪನಿ ನಡೆಯುತ್ತೆ, ಅವರಿಗೆ ನಾವು ಅನುಗುಣರಾಗಿ ನಮ್ಮ ಕೆಲಸ ಮಾಡ್ತೇವೆ. ಸೊ ಹಾಗೆ ಎಲ್ಲೆಲ್ಲಿ ಹೋದ್ರು ಕೂಡ ಒಬ್ಬ ಒಡೆಯರು, ಒಬ್ಬ ಮುಖ್ಯ ವ್ಯಕ್ತಿ ಇದ್ದಾರೆ. ಆ ರೀತಿ ವಿಶ್ವಕ್ಕೆ ಯಾರು ಆ ಮುಖ್ಯ ವ್ಯಕ್ತಿ, ಅದನ್ನು ನಾವು ಗುರುತಿಸ್ಕೊಂಡು ಅವನು ಸೆಂಟರ್ ಮಾಡ್ಕೊಂಡು ನಮ್ಮ ಚಟುವಟಿಕೆಗಳನ್ನ ನಾವು ಮಾಡ್ಬೇಕು. ನಮ್ಮ ಕೆಲಸಗಳನ್ನ ಅವನನ್ನು ಮರ್ತ್ಬಿಟ್ಟು ನಾವು ಆತರ ಪರಮಾತ್ಮನಿಲ್ಲ, ಆತರ ದೇವರಿಲ್ಲ, ಆತರ ಅದೇನೋ ನಿರಾಕಾರ ಒಂದು ಶಕ್ತಿ ಅಷ್ಟೇ, ಅದು ಆ ರೀತಿ ನಾವು ಆ ಕೇಂದ್ರವನ್ನು ಅರ್ಥ ಮಾಡ್ಕೊಳ್ಳಿಲ್ಲ ಅಂದ್ರೆ, ಆ ಕೇಂದ್ರ ಅರ್ಥ ಮಾಡ್ಕೊಳ್ಳಿ ನಾವು ಏನ್ ಕರ್ತವ್ಯಗಳು ಮಾಡಿದ್ರು ಅದರಲ್ಲಿ ಅದೊಂದು ಅಜ್ಞಾನದ ಕರ್ತವ್ಯಗಳೇ ಆಗ್ತವೆ, ಅಜ್ಞಾನದ ಕೆಲಸಗಳೇ. ಸೊ ಮೂಲವನ್ನು ಅರ್ಥ ಮಾಡ್ಕೊಳ್ಳೋದಂದ್ರೆ ಭಗವಂತನು ಎಲ್ಲರ ಮೂಲ, ಎಲ್ಲದರ ಕೇಂದ್ರ ಅಂತ ನಾವು ಅರ್ಥ ಮಾಡ್ಕೊಳ್ಬೇಕು. ಹೌದು, ನಿಮ್ಮ ಪ್ರಶ್ನೆ ಏನು ಅಂದ್ರೆ, ಈ ತರ ಚಟುವಟಿಕೆಗಳನ್ನ ಮಾಡ್ತಾ ಇದ್ದೇವೆ, ಮನೆ ಕಟ್ಟೋದಾಗೋದು, ಇನ್ನೊಂದಾಗ್ಬೋದು, ನಾವು ಅರ್ಥ ಮಾಡ್ಕೊಳ್ಳೋದು, ಈ ಮನೆ ನನ್ನದಲ್ಲ, ಈ ಮನೆ ಕೃಷ್ಣನದು. ಈ ಗಾಡಿ ನನ್ನದಲ್ಲ, ಈ ಗಾಡಿ ಕೃಷ್ಣನದು. ಎಲ್ಲದರ ಒಡೆಯ ಸರ್ವಲೋಕ ಮಹೇಶ್ವರ. ಕೃಷ್ಣ ಹೇಳ್ತಾನೆ 6ನೇ ಅಧ್ಯಾಯದ ಕೊನೆಯ ಶ್ಲೋಕದಲ್ಲಿ, ಭೋಕ್ತಾರಂ ಯಜ್ಞ ತಪಸಾಂ ಸರ್ವಲೋಕ ಮಹೇಶ್ವರಂ ಸುಹೃದಂ ಸರ್ವಭೂತಾನ ಜ್ಞಾತ್ವ ಮಾಂ ಶಾಂತಿ ಮೃಚ್ಯತಿ. ನಮಗೆ ಶಾಂತಿ ಬೇಕು ಅಂದ್ರೆ ಅಲ್ಲಿ ಶಾಂತಿ ಸೂತ್ರ ಕೊಟ್ಟಿದ್ದಾರೆ. ಏನು ಶಾಂತಿ ಸೂತ್ರ? ಕೃಷ್ಣನ ಒಬ್ಬನೇ ಭೋಕ್ತಾನ. ಭೋಕ್ತಾರಂ ಯಜ್ಞ ತಪಸಾಂ, ಎಲ್ಲ ಚಟುವಟಿಕೆಗಳು, ಎಲ್ಲ ಯಜ್ಞ ಕಾರ್ಯಗಳು. ಯಾಕೆ ಅವನು ಭೋಗ್ತಾನ ಅಂದ್ರೆ ಸರ್ವಲೋಕ ಮಹೇಶ್ವರ, ಅವನು ಎಲ್ಲದರ ಅಧಿಪತಿ, ಎಲ್ಲ ಲೋಕಗಳ ಒಡೆಯ. ಮತ್ತೆ ಅವನು ಸರ್ವಲೋಕ ಜೀವಿಗಳಿಗೆ ಹಿತೈಷಿ. ಸುಹೃದಂ ಸರ್ವಭೂತಾನ, ನಮಗೆ ಹೊಣೆಗಾರಿಕೆ ಇದೆ, ನಮಗೆ ಜವಾಬ್ದಾರಿ ಇದೆ ಈ ಸಮಾಜದಲ್ಲಿ, ಒಂದು ತಂದೆ ತಾಯಿಯರಾಗಿ, ಒಂದು ಮಕ್ಕಳಾಗಿ, ಇನ್ನೊಂದು ರೀತಿ. ಆದ್ರೆ ನಮ್ಮ ಹಿತೈಷಿ ಕೂಡ, ಇನ್ನ ನಮ್ಮ ಅವಲಂಬಿಸಿರೋ ಹಿತೈಷಿ ಕೂಡ ಕೃಷ್ಣನೇ. ಸುಹೃದಂ ಸರ್ವಭೂತಾನ, ಇದನ್ನು ನಾವು ಸಾಕ್ಷಾತ್ಕಾರಗೊಂಡಾಗ ನಾವು ನಿಜವಾದ ಶಾಂತಿಯನ್ನು ಪ್ರಾಪ್ತಿ ಪಡೆಯುತ್ತೆ. ನಮ್ಮ ಶಾಂತಿ ಪಡೆಯೋದು, ಆನಂದ ಪಡೆಯೋದು ನಮ್ಮ ಇದು ಗುರಿ. ನಮ್ಮ ಎಲ್ಲ ಚಟುವಟಿಕೆಗಳು ಹಂತದಲ್ಲೂ ಹೆಜ್ಜೆ ಹೆಜ್ಜೆ ನಾವು ಏನಕ್ಕೆ ಮಾಡ್ತಾ ಇದೀವಿ, ಒಂದು ಆನಂದಕ್ಕೆ ನಾವು ಹಂಬಲಿಸ್ತಾ ಇದೀವಿ. ಆನಂದಮಯ ಅಭ್ಯಾಸ. ಈ ಆನಂದವನ್ನು ನಾವು ಪಡಿಬೇಕಂದ್ರೆ ಕೃಷ್ಣನನ್ನು ನಾವು ಯಥಾವತ್ತಾಗಿ ಅದು ನೈಜಿಕ ಸ್ಥಿತಿಯಲ್ಲಿ ಅರ್ಥ ಮಾಡ್ಕೊಳ್ಬೇಕಾದಾಗ ನಾವು. ಸೊ ಆ ರೀತಿ ನಮ್ಮ ಚಟುವಟಿಕೆಗಳು, ಯತ್ ಕರೋಷಿ ಯಜ್ಜೋಷಿ ಯದಶ್ನಾಸಿ ದದಾಸಿ ಯತ್ ತಪಸ್ಸಿ ಕೌಂತೆಯ ತತ್ ಕುರುಷ ಮದರ್ಪಣ. ಕೃಷ್ಣ ಹೇಳೋದು ನಮ್ಗೆ, ಯತ್ ಕರೋಷಿ, ನೀವ್ ಏನನ್ನು ಮಾಡಿದ್ರು, ಯದಶ್ನಾಸಿ, ನೀವೇನು ತಿಂದ್ರು, ಯದಶ್ನಾಸಿ ಯತ್ ಕರೋಷಿ ಯದಶ್ನಾಸಿ ಯತ್ ಜುಹೋಷಿ, ಈ ತರ ಪೂಜಿಸಿದ್ರು, ಏನ್ ತಪಸ್ಸೆ ಮಾಡಿದ್ರು ಅದನ್ನು ಮತ್ ಅರ್ಪಣ, ಅದನ್ನು ನೀವು ನನಗೆ ಸಮರ್ಪಿಸಿ ಮಾಡಿ ಅಂತ. ಸೊ ಇದು ನಾವು ಈ ಕೃಷ್ಣನನ್ನು ನಮ್ಮ ಜೀವನದಲ್ಲಿ ತರಬೇಕು. ಕೃಷ್ಣನ ನಮ್ಮ ಜೀವನದಲ್ಲಿ ತಂದ್ರೆ ಎಲ್ಲವೂ ಚಟುವಟಿಕೆಗಳು ಅದು ಸೊಗಸಾಗಿ ನಡ್ತವೆ, ಎಲ್ಲವೂ ಕಾರ್ಯಗಳು ಅದು ಪರಿಪೂರ್ಣತೆಯನ್ನು ಪಡೀತವೆ. ಸೊ ಕೃಷ್ಣ ಇವಾಗ ನಮ್ಮ ಜೀವನ, ಈಗ ಭೌತಿಕ ಜೀವನ ಅಂದ್ರೆ ಮೈನಸ್ ಕೃಷ್ಣ, ಈಗ ಸ್ಪಿರಿಚುವಲ್ ಆಧ್ಯಾತ್ಮಿಕ ಜೀವನ ಅಂದ್ರೆ ಪ್ಲಸ್ ಕೃಷ್ಣ. ನಾವು ಕೃಷ್ಣ ಇದ್ದಾನೆ, ನಾವು ಅದು ಮೈನಸ್ ಮಾಡಿಬಿಟ್ಟಿದ್ದೇವೆ, ಈಗ ಪ್ಲಸ್ ಮಾಡೋದು ಅಷ್ಟೇ, ಇನ್ನೇನು ಇಲ್ಲ. ಇನ್ನೆಲ್ಲ ಚಟುವಟಿಕೆಗಳು ಎಲ್ಲವೂ ಕೂಡ ಸಕ್ಸಸ್ಸೇ. ನಾವು ಮನೆ ಒಂದು ಕಟ್ತೇವೆ, ಆ ಮನೆಯನ್ನು ಕಟ್ಟಿದ ಮೇಲೆ ಮನೆಯಲ್ಲಿ ಭಗವಂತನ ಮೂರ್ತಿಯನ್ನು ಸ್ಥಾಪಿಸಿ ಭಗವಂತನ ಪೂಜೆ ಮಾಡಬೇಕು. ಮತ್ತೆ ಭಗವಂತನೇ ಇದರ ಒಡೆಯನು ಅಂತ ನಾವು ತಿಳ್ಕೊಂಡು, ಮತ್ತೆ ಅದನ್ನು ಕೂಡ ಭಗವಂತ ಪ್ರಚಾರಕ್ಕೆ ಉಪಯೋಗಿಸ್ಬೇಕು. ನಮಗೆ ಇರ್ಲಿಕ್ಕೆ ಭಗವಂತ ಕೊಟ್ಟಿದ್ದಾನೆ, ಅವನ ಒಂದು ಕೃಪೆಯಿಂದ ನಮಗೆ ಈ ತರ ಶಕ್ತಿ ಇದೆ. ಇಲ್ಲಿ ನಾವು ಒಂದು ಭಗವಂತನ ಆಚರಣೆ ಮಾಡೋಣ, ಪೂಜೆ ಮಾಡೋಣ, ಭಗವಂತನ ಈ ಪ್ರಚಾರವನ್ನು ಮಾಡೋಣ. ಸೊ ಆ ರೀತಿ ಎಷ್ಟೋ ಭಕ್ತರಿದ್ದಾರೆ, ಅವರ ಮನೆಗಳಲ್ಲೇ ದೇವಸ್ಥಾನಗಳಲ್ಲಿ ಮಾಡಿ ಅವ್ರು ಪ್ರಚಾರ ಮಾಡ್ತಾರೆ, ಭಗವಂತನ ಸೇವೆ ಮಾಡ್ತಾರೆ. ಸೊ ಯಾವ ವಸ್ತುನು ಕೂಡ ಅದು ಇದಲ್ಲ, ಆದ್ರೆ ಆ ವಸ್ತುನ ನೀವು ಯಾವ ರೀತಿ ಉಪಯೋಗಿಸ್ತೀರ, ಅದು ನಮ್ಮ ಸ್ವಾರ್ಥಕ್ಕೆ ಉಪಯೋಗಿಸಿದ್ರೆ ಅದು ಭೌತಿಕವಾಗುತ್ತೆ, ಅದನ್ನ ಕೃಷ್ಣನಿಗೆ ಉಪಯೋಗಿಸಿದ್ರೆ ಅದು ಆಧ್ಯಾತ್ಮಿಕವಾಗುತ್ತೆ. ಇಲ್ಲಿ ನಾವು ಇಲ್ಲಿದ್ದೇವೆ, ಇದು ಒಂದು ಮನೆ, ಈ ದೇವಸ್ಥಾನ, ಇಲ್ಲೂ ಕೂಡ ಇದು ಆಗಿರೋದು ಎಲ್ಲ ಭೌತಿಕ ಇದರಿಂದಾನೆ. ಇಲ್ಲೂ ಸಿಮೆಂಟು, ಇಲ್ಲೂ ಕೂಡ ಇದು ಇನ್ನೊಂದು ಮಣ್ಣು,
ಇಲ್ಲಿ ಗೋಡೆ, ಇದೆಲ್ಲವೂ ಎಲ್ಲ ಮನೆಗಳು ಇದೇ ಆಗಿರೋದು. ಅದೇ ಏನ್ ವ್ಯತ್ಯಾಸ? ಇದು ಯಾಕೆ ದೇವಸ್ಥಾನ, ಇನ್ನೊಂದು ಯಾಕೆ ಮನೆ? ಮನೆ ಅಂದ್ರೆ ಈ ದೇವಸ್ಥಾನ ಅಂದ್ರೆ ಇಲ್ಲಿ ಎಲ್ಲರ ಪ್ರಜ್ಞೆ ಏನಂದ್ರೆ, ಓ ಇಲ್ಲಿ ಕೃಷ್ಣನ ಮೂಲನಪ್ಪ, ಕೃಷ್ಣ ಪರಮ ಪುರುಷನ ಇಲ್ಲಿ ಬಂದಿದ್ದಾನಪ್ಪ, ಸೊ ಅವನ ಸೇವೆ ಮಾಡ್ಬೇಕಪ್ಪ ಅಂತ ಎಲ್ಲರೂ ಆ ಒಂದು ಜ್ಞಾನವನ್ನು ಬೆಳೆಸ್ತಾ ಆ ರೀತಿ ಭಗವಂತನ ಸೇವೆ ಮಾಡಿದ್ದಾರೆ. ಇಲ್ಲಾಂದ್ರೆ ಎಲ್ಲವೂ ಒಂದೇ, ಭೌತಿಕವಾಗಿ ನೋಡಿ ಎಲ್ಲವೂ ಒಂದೇ. ಏನ್ ವ್ಯತ್ಯಾಸ ಅಂದ್ರೆ ಈ ಪ್ರಜ್ಞೆ ಇದೆ ಎಲ್ಲರಿಗೂ, ನಾವು ಇಲ್ಲಿ ಕೃಷ್ಣನ ದಾಸರು, ನಾವು ಕೃಷ್ಣ ಸೇವೆ ಮಾಡ್ಬೇಕು ಅಂತ. ಸೊ ನೀವು ಯಾವುದೇ ಚಟುವಟಿಕೆಗಳು ಕೃಷ್ಣನನ್ನು ನಾವು ನಿಮ್ಮ ಜೀವನದಲ್ಲಿ ತರಬೇಕು. ಸೊ ತಲಂ ಪ್ರಸಾದ್ ಅವರೇ, ಈ ತರ ಪರವಾಗಿಲ್ವಾ? ಹರಿ ಕೃಷ್ಣ ಗುರು. ಹರೇ ಕೃಷ್ಣ, ಹರೇ ಕೃಷ್ಣ. ನೀವು ಎಲ್ಲಿದ್ದೀರಾ? ನೀವು ಯಾವ ಊರಲ್ಲಿದ್ದೀರಾ? ಬೆಂಗಳೂರಾ? ಬೆಂಗಳೂರು ಕೋರಮಂಗಲ. ಕೋರಮಂಗಲ. ಏನ್ ಮಾಡ್ತಿದ್ದೀರಾ ನೀವು? ನಾನು ಅಪೇರಲ್ ಇಂಡಸ್ಟ್ರಿಯಲ್ಲಿ ಇದ್ದೀನಿ ಆಕ್ಚುಲಿ, ಗಾರ್ಮೆಂಟ್ ಮ್ಯಾನುಫ್ಯಾಕ್ಚರಿಂಗ್ ಎಕ್ಸ್ಪೋರ್ಟ್ ಇಂಡಸ್ಟ್ರಿ. ಓಕೆ ಓಕೆ. ನಿಮಗೆ ಇದು ಕೊರೋನಾ ಇನ್ನೇನು ತೊಂದರೆ ಇಲ್ವಾ ನಿಮ್ಮ ಇದಕ್ಕೆಲ್ಲ? ಇಲ್ಲಿ ಆತರ ತೊಂದ್ರೆ ಇಲ್ಲ, ಬಟ್ ಸರೌಂಡಿಂಗ್ ಅಲ್ಲಿ ಇದೆ ಸ್ವಲ್ಪ. ಒಂದು ಆ ಕಡೆ ಮಂಗಮ್ಮನ್ ಪಾಳ್ಯ, ಮಡಿವಾಳ, HSR ಲೇಔಟ್ ಒಂದ್ ಏರಿಯಾ ಆತರ, ಅಂದ್ರೆ ಇದೆ 1.5 ಕಿಲೋಮೀಟರ್ ಸರೌಂಡಿಂಗ್ ಅಲ್ಲಿ ಇದೆ. ಅದು ಇರುತ್ತೆ. ಈಗ ಅದು ಇದೆ ಅಂತ ಇಲ್ಲ, ಅದನ್ನ ನಾವು ಏನು ಪದ್ಧತಿ ಯೂಸ್ ಮಾಡಿ ಮುಂದಕ್ಕೆ ಹೋಗ್ತಾ ಇರ್ಬೇಕು. ಹೌದಷ್ಟೇ. ಈಗ ಏನ್ ಮಾಡಕ್ಕಾಗಲ್ಲ, ಎಷ್ಟು ದಿವಸ ಅಂತ ನಾವು ಲಾಕ್ಡೌನ್ ಮಾಡಕ್ಕಲ್ಲ, ಅದೆಲ್ಲ ಪ್ರಾಕ್ಟಿಕಲ್ ಇಲ್ಲ. ಹೌದು. ಇದರಲ್ಲಿ ಏನಂದ್ರೆ ಸರ್ಕಾರದಲ್ಲಿ ಸ್ವಲ್ಪ ಅವರು ಹೇಳ್ಬೇಕು, ನಿಮಗೆ ಏನು ತೊಂದರೆ ಇದ್ರು ಕೂಡ ನಮ್ಮ ಹೆಲ್ತ್ ಫೆಸಿಲಿಟಿ ಫಸ್ಟ್ ಕ್ಲಾಸ್ ಟ್ರೀಟ್ಮೆಂಟ್ ಕೊಡ್ತೀವಿ, ನೀವು ಭಯ ಬೀಳಬೇಡಿ ಅಂತ ಒಂದು ಸ್ಟೇಟ್ಮೆಂಟ್ ಅವ್ರು ಹೊರಡಿಸಿದ್ರೆ ಜನ ಈಗ ಭಯ ಬೀಳಲ್ಲ. ಜನ ಯಾರು ಹೊರಗೆ ಬರ್ತಾ ಇಲ್ಲ ಈಗ, ಅದು ದೊಡ್ಡ ಪ್ರಾಬ್ಲಮ್. ಏನಾದ್ರು ಆದ್ರೆ ಫೆಸಿಲಿಟೀಸ್ ಇಲ್ಲ, ಆ ಪ್ರಾಬ್ಲಮ್ ಇರೋದ್ರಿಂದ ಜನ ಯಾರು ಹೊರಗೆ ಬರಲ್ಲ, ಹಾಸ್ಪಿಟ್ಲ್ಗೆ ಹೋಗಲ್ಲ. ದೆನ್ ಆಮೇಲೆ ಅಲ್ಲಿ ಇಲ್ಲಿ ಕೆಲಸಕ್ಕೆ ಎಮರ್ಜೆನ್ಸಿ ಇರೋದಕ್ಕೆ ಹೋಗ್ಬೇಕು, ಅದು ಕರೆಕ್ಟ್, ಬಟ್ ಆದ್ರೂ ಕೂಡ ಹೋಗ್ತಾ ಇಲ್ಲ ಜನ. ಹರೇ ಕೃಷ್ಣ, ಹರೇ ಕೃಷ್ಣ, ಹರೇ ಕೃಷ್ಣ, ಹರೇ ಕೃಷ್ಣ. ಮತ್ತೆ ಇನ್ಯಾರಿದ್ದಾರೆ? ಲೀಲಾ ಮಾತಾಜಿ ಅವರೆಲ್ಲಿದ್ದಾರೆ? ಅವರು ಬೆಂಗಳೂರೇನಾ? ಬೆಂಗಳೂರು. ನಾವು ಪುಷ್ಪಾಂಜಲಿ ಅವ್ರ ಜೊತೆ ಕೆಲಸ ಮಾಡ್ತೀವಿ, ನಾನು ಅವ್ರ ಕೊಲೀಗ್ಸ್. ಹೌದಾ? ಓಕೆ ಓಕೆ. ಪುಷ್ಪಾಂಜಲಿ ಅವರು ನಮ್ಮ ಅಕ್ಕ. ಪ್ರಭಾ ಮಾತಾಜಿ, ಹರೇ ಕೃಷ್ಣ. ಹರೇ ಕೃಷ್ಣ ಪ್ರಭು. ಇವ್ರು ಪುಷ್ಪಾಂಜಲಿ ಅಂತ ಇದ್ದಾರಲ್ಲ, ಇವರು ನನ್ನ ಅಕ್ಕ, ಚಿಕ್ಕ ಅಕ್ಕ ಇವರು. ಹರೇ ಬೋಲ್. ಹೌದಾ ಮಾತಾಜಿ? ದಂಡೋತ್ ಪ್ರಣಾಮ್ ಮಾತಾಜಿ. ಹರೇ ಕೃಷ್ಣ. ಅವರು ಇದರಲ್ಲಿ BIT ಬೆಂಗಳೂರು ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿಯಲ್ಲಿ ಅವರು ಲೆಕ್ಚರರ್ ಅಸಿಸ್ಟೆಂಟ್ ಪ್ರೊಫೆಸರ್. ವೆರಿ ನೈಸ್ ಪ್ರಭುಜಿ. ಇವರು ಪ್ರಭಾ ಮಾತಾಜಿ ಅವರು ಲಂಡನ್ ಅಲ್ಲಿ, ನಮ್ಮ ಮಂಗಳೂರಿನಿದ್ದಾರೆ ಇವರು. ಅವ್ರು ಅಲ್ಲಿಂದನೇ ಪಾರ್ಟಿಸಿಪೇಟ್ ಮಾಡ್ತಾರ ಗುರುಜಿ? ಹರೇ ಕೃಷ್ಣ ಮಾತಾಜಿ. ಲೀಲಾ ಮಾತಾಜಿ ಅವರು ಹೇಳಿ. ಕೃಷ್ಣ. ಪ್ರಭಾ ಮೇಡಮ್ ಅವರು ಅಲ್ಲಿಂದನೇ ಪಾರ್ಟಿಸಿಪೇಟ್ ಅಲ್ಲಿಂದ ಅವ್ರದೀಗ 5:30 ಗಂಟೆ ಹಿಂದೆ, ಅಂದ್ರೆ ಅವ್ರ ಡ್ಯೂಟಿ ಅವ್ರದ್ದು ಆಲ್ಟರ್ನೇಟ್ ಡೇಸ್ ಇರುತ್ತೆ ಅನ್ಸುತ್ತೆ. ಆಲ್ಟರ್ನೇಟ್ ಡೇಸ್ ಹೌದು. ಅಲ್ಲ ಪ್ರಭುಜಿ, ನಿನ್ನೆ ನಂಗೆ ಆನ್ ಕಾಲ್ ಇತ್ತು, ಎಮರ್ಜೆನ್ಸಿ ಡ್ಯೂಟಿ. ಸೊ ನಾವು ನೈಟ್ ಕೆಲಸ ಮಾಡಿದ್ದು, ಕೇಸ್ ಇತ್ತು, ಹಾಗೆ ಇವತ್ತು ರಜೆ, ಸ್ಲೀಪಿಂಗ್ ಟೈಮ್. ಈಗ ನಿಮಗೆ 3 ಗಂಟೆನಾ ಅಂತ ಈಗ ಅಲ್ಲಿ? ಹೌದು ಪ್ರಭುಜಿ, ಇಲ್ಲಿಗ 4:15 ಆಯ್ತು. ಈಗ 4.5 hours ಹಿಂದೆ. ಈಗ 4.5 hours ಹಿಂದೆ. ಹೌದು, ವಿಂಟರ್ ಟೈಮ್ ಅಲ್ಲಿ 5.5 hours. ಓಕೆ ಓಕೆ. ಒಳ್ಳೆ ಕ್ಲಾಸ್ ಪ್ರಭುಜಿ, ಬಟ್ ಸ್ವಲ್ಪ ಹೈ ಫಿಲಾಸಫಿ. ಅಲ್ಲ ನಾನು ಅಲ್ಲ, ನಿಮ್ಮದು ಒಳ್ಳೇದಾಗಿದೆ, ಸಿಂಪಲ್ ಆಗಿ ಮಾಡಿದ್ರ ನೀವು, ಬಟ್ ಸ್ವಲ್ಪ ಅಂಡರ್ಸ್ಟ್ಯಾಂಡ್ ಮಾಡ್ಲಿಕ್ಕೆ ಕಷ್ಟ ಫಸ್ಟ್ ಟೈಮ್ ಬರೋರಿಗೆಲ್ಲ. ನಮಗೂ ಕಷ್ಟನೇ. ಹೌದು. ಇಲ್ಲ, ಇದು ಆಕ್ಚುಲಿ ಒಂದೊಂದ್ ಚಾಪ್ಟರ್ ಒಂದು 10 days ತಗೋಬೇಕು. ಒಂದಿನಕ್ಕೆ ಇದು ಮುಗಿಯೋದಲ್ಲ. ಇದು ಒಂದಿನಕ್ಕೆ ಅರ್ಥನೂ ಆಗಲ್ಲ, ಸ್ವಲ್ಪ ಅರ್ಥ ಆಗೋದು ಕಷ್ಟ ಇದೆ. ಒಂದೊಂದ್ ಚಾಪ್ಟರ್ ಮೇ ಬಿ ಒಂದ್ 10-15 ದಿನ ತಗೊಂಡ್ರೆ ಆಗುತ್ತೆ ಅಂತ ಕಾಣಿಸುತ್ತೆ. ಅಲ್ಲ, ನೆಕ್ಸ್ಟ್ ಏನ್ ಮಾಡ್ಬೇಕು ಅಂದ್ರೆ, ನಾವು ಜುಲೈ 1st ಇಂದ 2 ರೀತಿ, ಒಂದು ಇನ್ನ ನೆಕ್ಸ್ಟ್ ಬ್ಯಾಚ್ ಶುರು ಆಗ್ತಾ ಇದೆ ಡೈಲಿ, ಅದು ಬೇರೆ. ಇನ್ನೊಂದು, ಇವಾಗ ಯಾರು ನಾವೆಲ್ಲ ಈಗ ಮುಗಿಸಿದೀವಿ 18 ದಿವಸದ್ದು, ಇದನ್ನು ನಾವು ಭಕ್ತಿ ವೃಕ್ಷ ಅಂತ ವಾರಕ್ಕೊಮ್ಮೆ ಅಂತ, ವಾರಕ್ಕೆ 2 ಸಲ ಕಷ್ಟ ಆಗ್ಬೋದು, ವಾರಕ್ಕೊಮ್ಮೆ ಅಂತ ಅಟ್ಲೀಸ್ಟ್. ಸೊ ಅದು ಈ ತರ ಪ್ರಭಾ ಮಾತಾಜಿ ಎಲ್ಲಾನು ಆಕ್ಚುಲಿ ತುಂಬಾ ವರ್ಷದಿಂದ ಅವರು ಪ್ರಾಕ್ಟೀಸ್ ಮಾಡ್ತಾ ಇದ್ದಾರೆ. ಸೊ ಹಾಗೆ ಅವರೆಲ್ಲ ಕ್ಲಾಸಸ್ ತಗೊಳ್ಬಹುದು. ಸೊ ಚಿಕ್ಕ ಚಿಕ್ಕ ಗ್ರೂಪ್ ಮಾಡ್ಬೇಕು ಅಂತ, ನಾವೀಗ ಒಂದು 20 ಮೆಂಬರ್ಸ್ ಗ್ರೂಪ್ ಮಾಡಿ ಈ ತರ ಮಾಡ್ಬೇಕು ಅಂತ. ಸೊ ಆಗ ನಾವು ಸಿಸ್ಟಮ್ಯಾಟಿಕ್ ಸ್ಟಡಿ, ನೀವು ಹೇಳಿದಾಗೆ ಒಂದೊಂದು ಟಾಪಿಕ್ ವೈಸು ಅದನ್ನ ಎಲ್ಲರೂ ಡಿಸ್ಕಷನ್ ರೀತಿಯಲ್ಲಿ, ಈ ತರ ಒಬ್ಬರೇ, ಇವಾಗ ನಾನು ಆಲ್ಮೋಸ್ಟ್ 1 hour ನಾನೇ ಮಾತಾಡಿದ್ದಾಯ್ತು, ಈ ರೀತಿ ಇಲ್ಲ. ಎಲ್ಲರೂ ಕೂಡ ಒಂದು ಓದಿ ಅದನ್ನ ಅರ್ಥ ಮಾಡ್ಕೊಂಡು, ಮತ್ತೆ ಯಾರು ಒಂದು ಈ ತರ ಮೈನ್ ಇರ್ತಾರೆ ಅವರು ಅದನ್ನ
ಎಕ್ಸ್ಪ್ಲೈನ್ ಮಾಡ್ತಾರೆ. ಸೊ ಈ ರೀತಿ ಇದು ಭಕ್ತಿ ವೃಕ್ಷ ಅಂತ ಸಿಸ್ಟಮ್ಯಾಟಿಕ್ ಆಗಿ ಒಂದು ಶುರು ಮಾಡ್ಬೇಕು ಅಂತ. ಸೊ ಅದೊಂದು ಜುಲೈ ನೋಡೋಣ ಯಾವಾಗ ಆದಷ್ಟು ಬೇಗ ಅದು ಒಂದು ವೀಕ್ಲಿ ಒನ್ಸ್ ಅಂತಾನೆ ಮೋಸ್ಟ್ಲಿ ಶುರು ಮಾಡ್ಬೋದು ಅಂತ ಒಂದು ಕಾರ್ಯಕ್ರಮ ಇದೆ. ಇನ್ನೊಂದು ಕಾರ್ಯಕ್ರಮ ಅಂದ್ರೆ ಈ ಮಕ್ಕಳಿಗೆ ಅಂತ ಅದೊಂದು ಡೈಲಿ ಒಂದು ಬ್ಯಾಚ್ ಮಾಡೋಣ ಅಂತ. ಜುಲೈ 1 ಜುಲೈ 18 ಮಕ್ಕಳಿಗೆ ಅಂದ್ರೆ ಆಲ್ಮೋಸ್ಟ್ 10 to 15 ಇಯರ್ಸ್ ಅಂತ ಹೇಳ್ತಾರೆ, ಅವ್ರಿಗೆ ಒಂದು ಬ್ಯಾಚ್ ಮಾಡ್ಬೇಕು ಅಂತಿದ್ದಾರೆ. ಸೊ 10 to 15 years ಪ್ರಭುಜಿ ಅಂತ ಹೇಳ್ತಾ ಇದ್ರು. ನನ್ನ ಫ್ರೆಂಡ್ ಒಬ್ರು ಕೇಳ್ತಾ ಇದ್ರು, ಅಂದ್ರೆ ಆಲ್ಮೋಸ್ಟ್ 9, 10, 8, 9 ಆಗಿದೆ, ಪರವಾಗಿಲ್ಲ 9, 10 ಓಕೆ ಅಲ್ಲ ಅವರು ಆಲ್ಮೋಸ್ಟ್ 13 14 years ಅವ್ರಿಗೆ. ಅವ್ರಿಗೆ ಸರಿ ಆಗುತ್ತೆ. ಹೌದು ಇವರು ನಿಮ್ಮ ಸಲಾಲ ಮಸ್ಕತ್ ಅವರ ರಂಗಿಣಿ ಮಾತಾಜಿ ಹೌದು ಹೌದು ಅವರೆಲ್ಲ ತುಂಬಾ ಎಕ್ಸ್ಪರ್ಟ್ ಅಲ್ಲ ಅದ್ರಲ್ಲಿ. ಅವರು ತಗೊಳ್ಳೋದು ಅಂತ ಹೌದು ನೋಡೋಣ. ಒಳ್ಳೇದು ಪ್ರಭು. ಹರೇ ಕೃಷ್ಣ. ಗುರುಜಿ, ಇದು ಶ್ಲೋಕಗಳು ಎಲ್ಲಾ ಬುಕ್ ನಲ್ಲೂ ಈಗ ಭಗವದ್ಗೀತಾ ಅಂದ್ರೆ ಇದೇ ರೀತಿನೇ ಬರುತ್ತಾ, ವ್ಯತ್ಯಾಸಗಳಿದ್ಯಾ ಆ ಶ್ಲೋಕ? ಇಲ್ಲ, ಎಲ್ಲ ಭಗವದ್ಗೀತೆಯಲ್ಲಿ ಶ್ಲೋಕ ಒಂದೇ. ಅದು ಎಲ್ಲಾ ಗೀತೆಯಲ್ಲೂ 18 ಅಧ್ಯಾಯಗಳೇ 700 ಶ್ಲೋಕಗಳೇ ಇರೋದು. ಆದ್ರೆ ಏನಾಗ್ಬಿಟ್ಟಿದೆ, ಈ ಸಂಸ್ಕೃತ ಅನ್ನೋದು ನಮ್ಗೆ ಯಾರಿಗೂ ಬರೋದಿಲ್ಲ. ಹಾಗಾಗಿ ಅದರಲ್ಲಿನ ಭಾಷೆ ಇದು ಮಾಡಿದವರು ಯಾರು ಭಾವಾರ್ಥ ಕೊಟ್ಟವರು ಅವರವರ ಅನಿಸಿಕೆಯಲ್ಲಿ ಅದರ ಅರ್ಥವನ್ನು ಕೊಟ್ಟಿದ್ದಾರೆ. ಅಂದ್ರೆ ಬೇರೆ ಬೇರೆ ವ್ಯತ್ಯಾಸ ಕಾಣಿಸ್ತಿದೆ, ಅದಕ್ಕೆ ಅನ್ನಿಸ್ತು. ಈ ಭಗವದ್ಗೀತೆ ಅಲ್ಲ, ಭಗವದ್ಗೀತೆ ಏನ್ ನಾವು ಅರ್ಥ ಮಾಡ್ಕೊಳ್ಬೇಕು ಅಂದ್ರೆ ಹೇಗೆ ಅರ್ಜುನನು ಅರ್ಥ ಮಾಡ್ಕೊಂಡಿದ್ದಾರೋ ಹಾಗೆ ಅರ್ಥ ಮಾಡ್ಕೊಳ್ಬೇಕು. ಯಾಕಂದ್ರೆ ಅರ್ಜುನನಿಗೆ ಕೃಷ್ಣ ಬೋಧನೆ ಮಾಡಿದ್ದು. ಸೊ ಇವಾಗ ಯಾವ ಭಗವದ್ಗೀತೆನ ಓದಿದ್ರು ಅದು ಅರ್ಜುನನು ಆ ರೀತಿಯಲ್ಲಿ ಅರ್ಥ ಮಾಡ್ಕೊಳ್ತಾ ಅಂತ ನೋಡ್ಬೇಕು. ಅರ್ಜುನನು ಕೃಷ್ಣನನ್ನು ಪರಮ ಪುರುಷ ಅಂತ ಅರ್ಥ ಮಾಡ್ಕೊಂಡಿದ್ದು ಗೀತೆಯಲ್ಲಿ. ಸೊ ಬರುತ್ತೆ ಏನ್ ಹೇಳಿ. ಸೊ ಅದು ಹರೇ ಕೃಷ್ಣ. ಗುರುಜಿ ಅವರು ಅರ್ಜುನನ್ನೇ ಯಾಕೆ ಸೆಲೆಕ್ಟ್ ಮಾಡ್ಕೊಂಡು ಹೇಳಿದ್ರು, ಬೇರೆ ಪಾಂಡವರಿಗೆ ಯಾಕೆ ಹೇಳಿಲ್ಲ? ಬೇರೆ ಅಂದ್ರೆ ಎಲ್ಲ ಪಾಂಡವರಲ್ಲೂ ಅರ್ಜುನನು ತುಂಬಾ ಒಂದು ಆತ್ಮೀಯನು ಕೃಷ್ಣನಿಗೆ. ಎಲ್ಲರೂ ಆತ್ಮೀಯರೇ. ಯುಧಿಷ್ಠಿರನು ನೋಡಿದಾಗೆಲ್ಲ ಕೃಷ್ಣನು ಅವನ ಒಂದೇನ್ ಹೇಳೋದು, ಒಂದು ದಯಾದಿ ಕಸಿನ್, ಆದ್ರೆ ಹಿರಿಯ ಏನ್ ಹೇಳೋದು ಕಿರಿಯ ಸಹೋದರ. ಆ ರೀತಿಯಲ್ಲಿ ಕೃಷ್ಣನು ಒಂದು ಅವನಿಗೆ ಗೌರವಿಸ್ತಾ ಇದ್ದಿದ್ದು ಯಾರಿಗೆ, ಯುಧಿಷ್ಠಿರರಿಗೆ ಮತ್ತೆ ಭೀಮಸೇನಿಗೆ. ಯಾಕಂದ್ರೆ ಕೃಷ್ಣನು ಅವನು ಪರಮ ಪುರುಷನಾದರೂ ಅವನು ಈ ಸಮಾಜದಲ್ಲಿ ಲೌಕಿಕ ರೀತಿಯಲ್ಲಿ ಅವನೊಬ್ಬ ಕಿರಿಯನವನಾಗಿ ಅವ್ರಿಗೆ ನಮಸ್ಕರಿಸ್ತಾ ಇದ್ರು. ಆ ರೀತಿಯಲ್ಲಿ ನೋಡ್ತೇವೆ. ಆದ್ರೆ ಅರ್ಜುನನು ಸಮವಯಸ್ಕರು. ಅರ್ಜುನ ಕೃಷ್ಣ ಒಂದೇ ಏಜು. ನಕುಲ ಸಹದೇವರು ಅವರ ಕಿರಿಯರು. ಕೃಷ್ಣನಿಗೆ ಆ ರೀತಿ ಒಂದು ಗೌರವ ಕೊಡ್ತಾ ಇದ್ರು, ಒಂದು ದಾಯಾದಿಗಳಾಗಿ. ಆದ್ರೆ ಅರ್ಜುನನು ಅಷ್ಟು ಆತ್ಮೀಯನು. ಮತ್ತೆ ಇವರೆಲ್ಲರೂ ಯಾರು, ಯುಧಿಷ್ಠಿರರು, ಭೀಮಸೇನರು, ಅರ್ಜುನ, ನಕುಲ ಇವರೆಲ್ಲ ಸಾಧಾರಣ ವ್ಯಕ್ತಿಗಳೆಲ್ಲ ಕೃಷ್ಣನ ನಿತ್ಯ ಸಂಗಾತಿಗಳು. ಹೇಗೆ ನೀವು ನಿಮ್ಮ ಕಾಲೇಜ್ ನೀವು BIT ಕಲ್ಯಾಣಕ್ಕೆ ವರ್ಕ್ ಮಾಡೋದು, ತಾವು ಕೂಡ ನಮ್ಮ ಪುಷ್ಪಾಂಜಲಿ ಸೊ ನಿಮ್ಮ ಕಾಲೇಜಿಗೆ ಒಂದೇ ಡಿಪಾರ್ಟ್ಮೆಂಟ್ ನೋಡಿ. ಸೊ ನಿಮ್ ಡಿಪಾರ್ಟ್ಮೆಂಟ್ ಯಾರೋ ಚೀಫ್ ಮಿನಿಸ್ಟರ್ ಬಂದ್ರು ಒಂದ್ ದಿವಸ, ನೀವು ಅದಕ್ಕೂ ಇನಾಗ್ರೇಷನ್ ಕರೆದ್ರು, ಅವ್ರೊಬ್ಬರೇ ಬರ್ತಾರಾ ಚೀಫ್ ಮಿನಿಸ್ಟರ್? ಅವ್ರ ಚೀಫ್ ಮಿನಿಸ್ಟರ್ ಒಟ್ಟಿಗೆ ಯಾರೋ ಕ್ಯಾಬಿನೆಟ್ ಮಿನಿಸ್ಟರ್ ಬರ್ತಾರೆ. ನಿಮ್ಗೆ ಇಂಜಿನಿಯರಿಂಗ್, ನಿಮ್ಗೆ ಯಾವ್ದೋ ಒಂದು ಹೈಯರ್ ಎಜುಕೇಶನ್ ಯಾರೋ ಮಿನಿಸ್ಟರ್ ಒಬ್ರು ಇರ್ತಾರೆ, ಮತ್ತೆ ಸೆಕ್ರೆಟರಿಗಳು ಇರ್ತಾರೆ, ಆಫೀಸರ್ಸ್ ಇರ್ತಾರೆ, ಅವರೆಲ್ಲ ಬರ್ತಾ ಇರ್ತಾನೆ. ಅವರೊಬ್ಬರೇ ಬಂದು, ಚೀಫ್ ಮಿನಿಸ್ಟರ್ ಒಬ್ಬರೇ ಬಂದು ನಿಮಗೆ ಉದ್ಘಾಟನೆ ಮಾಡಿ ಅವ್ರು ಹೋಗೋದಿಲ್ಲ. ಅದೇ ರೀತಿಯಲ್ಲಿ ಕೃಷ್ಣನ ಪರಮ ಪುರುಷನು ಬರ್ತಾನೆ ಅಂದ್ರೆ ಅವನೊಬ್ಬನೇ ಅವತರಿಸೋದಿಲ್ಲ, ಅವನೊಟ್ಟಿಗೆ ಅವನ ಆತ್ಮೀಯರಾದ ಅವನ ಮಹಾತ್ಮ ಭಕ್ತರಿದ್ದಾರೆ. ಈ ತರ ಅರ್ಜುನ, ಭೀಮಸೇನ, ಯುಧಿಷ್ಠಿರ, ನಕುಲ ಸಹದೇವರು, ತಾಯಿ ಯಶೋದೆ, ನಂದ ಮಹಾರಾಜ, ವಸುದೇವ, ಇವರೆಲ್ಲರೂ ಕೃಷ್ಣನಿಗೆ ಆತ್ಮೀಯರು. ಅವರು ಅವನೊಟ್ಟಿಗೆ ಬರ್ತಾರೆ. ಸೊ ಇವರು ನಮ್ಮ ರೀತಿಯ ಸಾಧಾರಣ ವ್ಯಕ್ತಿಗಳಲ್ಲ, ಇವರೆಲ್ಲ ಮಹಾತ್ಮ, ಇವರೆಲ್ಲ ಭಗವದ್ಧಾಮದಿಂದ ಇಲ್ಲಿ ಬರೋರು. ಅವರು ಕೂಡ ಒಂದು ಅವತಾರ ತೆಗೆಯೋದು, ಆ ಧಾಮ ಅಲ್ಲಿಂದ ಇಲ್ಲಿ ಬರೋದು ಇವರು ಅಂತ. ಸೊ ಇಲ್ಲಿ ಕೃಷ್ಣ ಅರ್ಜುನನ್ನ ಉಪಯೋಗಿಸ್ಕೊಂಡು ನಮಗೆ ಈ ಗೀತಾಜ್ಞಾನವನ್ನು ಕೊಟ್ಟಿದ್ದಾನೆ. ಗೀತಾಜ್ಞಾನವನ್ನು ಕೊಟ್ಟಿದ್ದಾನೆ ಅಂದ್ರೆ ನಾವ್ ಯಾರು, ನಾವು ಆತ್ಮ, ಮತ್ತೆ ಈ ಪ್ರಪಂಚದಲ್ಲಿ ದೇವರು ಒಂದೇ ಯಾರು, ಮತ್ತೆ ಈ ದೇವರು ಈ ಕೃಷ್ಣ, ಮತ್ತೆ ಅವನಿಗೆ ನಮಗೆ ಇರೋ ಸಂಬಂಧ ಏನು, ಈ ಪ್ರಕೃತಿ ಎಂದರೆ ಏನು, ಈ ಪ್ರಕೃತಿ ಅನ್ನೋದಿದೆ, ಈ ಪ್ರಕೃತಿ, ಈ ಪ್ರಪಂಚ ಇದೇನಿದೆ, ಇದರ ಉದ್ದೇಶ ಏನು, ಇದರ ಕಾರಣ ಏನು, ಈ ಕರ್ಮ ಅಂದ್ರೇನು, ಇದೆಲ್ಲವನ್ನು ಕೃಷ್ಣನು, ಇದು ವೇದಗಳಲ್ಲಿ ಇದೆ. ವೇದಗಳಲ್ಲಿ ಕೃಷ್ಣನೇ ಕೊಟ್ಟಿರೋದು, ಅದು ಡಿಟೇಲ್ ಆಗಿದೆ. ಆದ್ರೆ ಅವನು ಅವತರಿಸಿ ಬಂದಾಗ ಅರ್ಜುನನಿಗೆ ಅದೊಂದು ಸಾರಾಂಶವಾಗಿ ಸಂಕ್ಷಿಪ್ತವಾಗಿ ನಮಗೆ ಕೊಟ್ಟಿರೋದು. ಸೊ ಅದು ಭಗವದ್ಗೀತೆ. ಭಗವದ್ಗೀತೆಯಲ್ಲಿ ಎಲ್ಲ ವೇದಗಳು, ಎಲ್ಲ ಧರ್ಮದ ವಿಷಯವೂ ಇದೆ. ಸೊ ಇದನ್ನು ಕೃಷ್ಣನು ನಮ್ಗೆ ಭಗವದ್ಗೀತೆ ಕೊಟ್ಟಿದ್ದಾನೆ. ಆದ್ರೆ ಏನು ಪ್ರಾಬ್ಲಮ್ ಏನು ಅಂದ್ರೆ, ಇವತ್ತು ನಮಗೆ ಸಂಸ್ಕೃತ ಬರೋದಿಲ್ಲದ್ರಿಂದ ಇದರ ಅರ್ಥವನ್ನು ಎಷ್ಟೆಷ್ಟೋ ಜನ ಅಲ್ಲ, ಉಚ್ಚಾರಣೆ ಬಿಡಿ, ಅದು ತೊಂದರೆ ಇಲ್ಲ. ಅದ್ರ ಮೊದಲು ಮುಖ್ಯವಾಗಿ ಅರ್ಥ, ಅದ್ರ ಏನ್ ಅರ್ಥ ಆದ್ರೂ ಅದನ್ನ ನಾವು ಸರಿಯಾಗಿ ತಗೊಳ್ಬೇಕಷ್ಟೇ. ಹೇಳ್ತಾರೆ, ಇವಾಗ ಯಾರಾದ್ರು ಇಂಗ್ಲಿಷ್ ಕಲ್ತ್ಬಿಟ್ರೆ ಅವ್ರು ನಿಮ್ ರೀತಿ ಪ್ರೊಫೆಸರ್ ಆಗ್ಬೋದಾ?
ಇಂಗ್ಲಿಷ್ ನನಗೂ ಬರುತ್ತೆ ಇಂಗ್ಲಿಷ್, ಆದ್ರೆ ನೀವು ನಿಮ್ಮ ಸಬ್ಜೆಕ್ಟ್ ನನಗೆ ಅರ್ಥ ಆಗೋದಿಲ್ಲ. ನಿಮ್ಮ ಪುಸ್ತಕಗಳು ತೆಗೊಂಡ್ರೆ ಆ ಟೆಕ್ನಿಕಲ್ ವರ್ಡ್ಸ್ ಕೇಳಿ ನಂಗೆ ಅರ್ಥ ಆಗೋದಿಲ್ಲ. ಯಾಕಂದ್ರೆ ನಾನು ಇಂಗ್ಲಿಷ್ ನಲ್ಲಿ ನಾನು ಸ್ಕಾಲರ್ ಆಗ್ಬೋದು, ಇಂಗ್ಲಿಷ್ ಅಲ್ಲಿ ನಾನು ಒಂದು ಡಿಗ್ರಿ PhD ಪಡಿಬಹುದು. ಆದ್ರೆ ಇಂಗ್ಲಿಷ್ ಕಲ್ತ್ಬಿಟ್ಟೆ ಅಂತ ನಿಮ್ಮ ಒಂದು ವಿಜ್ಞಾನವನ್ನು ನಾನು ಕಲೀಲಿಕ್ಕೆ ಆಗೋದಿಲ್ಲ. ಅದೇ ರೀತಿಯಲ್ಲಿ ಸಂಸ್ಕೃತದಲ್ಲಿ ಯಾರೋ ಪಂಡಿತರಾದ್ರೂ ಕೂಡ ಅವರು ಈ ಭಗವದ್ಗೀತೆ ಅನ್ನೋದು ಒಂದು ಆತರ ಒಂದು ತಾಂತ್ರಿಕ ಒಂದು ವಿಜ್ಞಾನ. ಎಷ್ಟು ದೊಡ್ಡ ವಿಜ್ಞಾನ ಅಂದ್ರೆ ರಾಜವಿದ್ಯೆ ಅಂತ ಕೃಷ್ಣ ಹೇಳಿದ್ದು. ರಾಜವಿದ್ಯೆ ರಾಜಗುಹ್ಯಂ ಪವಿತ್ರಂ ಇದಂ ಉತ್ತಮಂ. ಈ ಜ್ಞಾನವನ್ನು ಕೇವಲ ಒಂದು ಸಂಸ್ಕೃತ ಪಾಂಡಿತ್ಯದಿಂದ ಅರ್ಥ ಮಾಡ್ಕೊಳಕ್ ಆಗೋದಿಲ್ಲ. ಸೊ ಈಗೇನಾಗಿದೆ, ಪ್ರಪಂಚದಲ್ಲಿ ಎಷ್ಟೋ ಭಗವದ್ಗೀತೆಯ ಭಾವಾರ್ಥಗಳನ್ನು ಬರೆಯೋ ಒಂದು ಇವರಿದ್ದಾರೆ, ಯಾರು ಟಿಪ್ಪಣಿ ಕೊಡೋರಿದ್ದಾರೆ, ಅವರು ಪಂಡಿತರು ಅನ್ಬೋದು, ಸಂಸ್ಕೃತದಲ್ಲಿ ಒಂದು ಪಾಂಡಿತ್ಯವನ್ನು ಪಡೆದಿದ್ದಾರೆ. ಆದ್ರೆ ಅದರಿಂದ ಭಗವದ್ಗೀತೆಯನ್ನು ಅರ್ಥ ಮಾಡ್ಕೊಳಕ್ ಆಗಲ್ಲ. ಭಗವದ್ಗೀತೆಯಲ್ಲಿ ಕೃಷ್ಣ ಹೇಳೋದು ಭಕ್ತಿಯಿಂದ ಮಾತ್ರ ನನ್ನನ್ನು ಅರ್ಥ ಮಾಡ್ಕೊ ಸಾಧ್ಯ. ಭಕ್ತಿ ಮತ್ತೆ ಮತ್ತೆ ನಾವು ಭಗವದ್ಗೀತೆ ಓದೋದೇನಂದ್ರೆ ಒಂದು ಭಕ್ತಿ ಸಾಧನೆ, ಭಗವಂತನಿಗೆ ನಾವು ಭಕ್ತಿ ಮಾರ್ಗವನ್ನು ಅನುಸರಿಸಿದ್ರೆ ಮಾತ್ರ ಅವನನ್ನು ಯಥಾವತ್ತಾಗಿ ಅರ್ಥ ಮಾಡ್ಕೊಳಕ್ಕಾಗುತ್ತೆ. ಸೊ ಇದು ಒಂದು ಪಾಂಡಿತ್ಯದಿಂದ, ಒಂದು ಇನ್ನೊಂದರಿಂದ, ಒಂದು ಏನೋ ಒಂದು ಸಾಧನೆಯಿಂದ ಸಾಧ್ಯ ಇಲ್ಲ. ಇದು ಭಕ್ತಿ ಮಾಡ್ಬೇಕು. ಭಕ್ತಿ ಇದ್ದು ನೀವು ಯಾವ ಒಂದು ಇದಿಲ್ಲ ಅಂದ್ರು ಹೇಳೋದು, ನೀವು ಸಂಸ್ಕೃತವನ್ನು ತಿಳಿದಿದ್ರು ಏನ್ ಮಾಡಿದ್ರು ತೊಂದರೆ ಇಲ್ಲ, ನೀವು ಗೀತಾ ಜ್ಞಾನವನ್ನು ಅರ್ಥ ಮಾಡ್ಕೊಳ್ತೇವೆ. ಇನ್ಫ್ಯಾಕ್ಟ್ ಒಂದು ಕಥೆ ಇದೆ, ಇದನ್ನ ಅದು ಹೇಳ್ತಾರೆ. ಒಂದು ಸಮಯದಲ್ಲಿ 500 ವರ್ಷಗಳ ಹಿಂದೆ ಚೈತನ್ಯ ಮಹಾಪ್ರಭುಗಳು ದಕ್ಷಿಣ ಭಾರತದಲ್ಲಿ ಪ್ರವಾಸ ಬಂದು ಶ್ರೀರಂಗಂ ತಿರ್ಚಿ ಅಲ್ಲಿ ಬಂದಾಗ ಅಲ್ಲೊಬ್ಬ ಒಬ್ಬ ವ್ಯಕ್ತಿ ಈ ಗೀತಾ ಪಾರಾಯಣ ಮಾಡ್ತಾ ಇದ್ದಂತೆ. ಗೀತಾ ಪಾರಾಯಣ ಮಾಡುವಾಗ ಅವನಿಗೆ ಸರಿಯಾಗಿ ಉಚ್ಚಾರಣೆ ಬರ್ತಾ ಇಲ್ಲ. ಯಾಕಂದ್ರೆ ಸಂಸ್ಕೃತ ಹಿನ್ನೆಲೆ ಇಲ್ಲ, ನಮಗೂ ಕೂಡ ನಾವು ಉಚ್ಚಾರಣೆ ಮಾಡೋದು ಸರಿಯಾಗಿ ಮಾಡೋದಿಲ್ಲ. ಸಂಸ್ಕೃತ ಕಲ್ತೀವಿ ಶಾಲೆ ಕಾಲೇಜಲ್ಲಿ, ಆದ್ರೂ ಕೂಡ ನಮ್ಗೆ ಅಷ್ಟು ಅಭ್ಯಾಸ ಇಲ್ಲ. ಇವರು ಆ ರೀತಿ ತಪ್ಪು ಓದ್ತಾ ಇರಂತೆ ಭಗವದ್ಗೀತೆಯನ್ನು. ಇವರನ್ನು ನೋಡಿ ಅಲ್ಲಿರುವ ಜನರೆಲ್ಲ ಅಪಹಾಸ್ಯ ಮಾಡ್ತಾರೆ. ಯಾಕಂದ್ರೆ 500 ವರ್ಷಗಳಿಂದ ಎಲ್ಲರೂ ಕೂಡ ಸಂಸ್ಕೃತ ಭಾಷೆನ ತಿಳಿದವರು. ಅದು ಮುಖ್ಯವಾಗಿ ಯಾರು ಒಂದು ರೀತಿ ಆ ಒಂದು ಇದರಲ್ಲಿ ಇದ್ದರು, ಪೂಜೆ ಇದೆಲ್ಲ ಮಾಡೋದಿಲ್ಲ, ಅವ್ರಿಗೆಲ್ಲರೂ ತಿಳಿತಾ ಇತ್ತು. ಸೊ ಹಾಗೆ ಈ ವ್ಯಕ್ತಿ ನೋಡಿ ಎಲ್ಲರೂ ಕೂಡ ಒಂದು ನಗೆ, ಒಂದು ಜೋಕ್. ಆದ್ರೆ ಚೈತನ್ಯ ಮಹಾಪ್ರಭುಗಳು ಬಂದಾಗ ಅವ್ರಿಗೆ ಕೇಳ್ತಾರೆ, ನೀವು ಭಗವದ್ಗೀತೆನ ನೀವು ಓದ್ತಾ ಇದ್ದೀರಲ್ಲ, ನೀವು ನೀವೇನ್ ಮಾಡ್ತಾ ಇದ್ದೀರಾ ಅಂತ ಕೇಳ್ತಾರೆ. ಅವ್ರು ಹೇಳ್ತಾರೆ, ನಾನು ಭಗವದ್ಗೀತೆನ ಓದ್ತಾ ಇದ್ದೇನೆ, ಆದ್ರೆ ನಾನು ಸ್ವಲ್ಪ ಅನಕ್ಷರಸ್ಥ, ನನಗೆ ಸರಿಯಾಗಿ ಉಚ್ಚಾರಣೆ ಮಾಡಕ್ ಬರೋದಿಲ್ಲ, ಎಲ್ಲ ತಪ್ಪೇ ಓದ್ತೇನೆ ನಾನು. ಆದ್ರೂ ಕೂಡ ನನ್ನ ಗುರು ಆದೇಶ ಮಾಡಿದ್ದಾರೆ, ನನ್ನ ಗುರು ಹೇಳಿದ್ದು ಡೈಲಿ ನೀನು ಭಗವದ್ಗೀತೆಯನ್ನು ಓದ್ಬೇಕು ನೀನು ಅಂತ. ಅವ್ರ ಆದೇಶವನ್ನು ನಾನು ಪಾಲನೆ ಮಾಡ್ತಾ ನಾನು ಪ್ರತಿ ದಿವಸ ಭಗವದ್ಗೀತೆಯನ್ನು ಪ್ರಯತ್ನ ಪಡ್ತೇನೆ ಓದ್ಲಿಕ್ಕೆ ಅಂತ ಹೇಳ್ತಾರೆ. ಸೊ ನಂತರ ಚೈತನ್ಯ ಮಹಾಪ್ರಭು ಹೇಳ್ತಾರೆ, ಮತ್ತೆ ನಾನು ನೋಡ್ತೇನೆ ನೀವು ಅದನ್ನು ಗೀತೆಯನ್ನು ಓದೋ ಸಮಯದಲ್ಲಿ ನಿಮಗೆ ಒಂದು ದಿವ್ಯ ಆನಂದವನ್ನು ಅನುಭವಿಸ್ತಾ ಇದ್ದೀರಾ. ನೀವು ನಿಮ್ಮ ಕಣ್ಣುಗಳಿಗೆ ಒಂದು ಸ್ವಲ್ಪ ಒಂದು ನೀರಿನಲ್ಲಿ ಇದು ಕಣ್ಣೀರು ಒಂದು 2 ರೀತಿ ಬರುತ್ತೆ. ಒಂದು ಬೇಸರ ಆದಾಗ, ದುಃಖದಲ್ಲಿ ಬರುತ್ತೆ. ಇನ್ನೊಂದು ಅಷ್ಟು ಅತೀಂದ್ರಿಯ ಆನಂದದಲ್ಲಿ ನಮಗೆ ಒಂದು ಕಣ್ಣೀರು ಬರೋದು ಕಾಣುತ್ತೆ. ಸೊ ಚೈತನ್ಯ ಮಹಾಪ್ರಭುಗಳು ಇದನ್ನ ನೋಡಿರ್ತಾರೆ ಈ ವ್ಯಕ್ತಿಯಲ್ಲಿ. ಸೊ ನೀವು ಯಾಕೆ ಈ ತರ ಒಂದು ಕಣ್ಣೀರನ್ನು ಸುರಿಸ್ತಾ ಇದ್ದೀರಾ ಅಂತ ಕೇಳ್ತಾರೆ, ಆನಂದದಲ್ಲಿ, ದಿವ್ಯ ಆನಂದದಲ್ಲಿ. ಆ ವ್ಯಕ್ತಿ ಹೇಳ್ತಾನೆ, ನಾನು ಗೀತೆಯನ್ನು ತೆಗೆದಿದ್ದ ತಕ್ಷಣವೇ ನನಗೆ ಒಂದು ಚಿತ್ರ ನನ್ನ ಮುಂದೆ ವ್ಯಕ್ತವಾಗುತ್ತೆ, ಭಗವಂತನ ಇದು ರೂಪ ಕಾಣುತ್ತೆ. ಅದೇನು ಅಂದ್ರೆ, ಈ ಕೃಷ್ಣನು ಎಲ್ಲ ಲೋಕಗಳ ಸಮಸ್ತ ಒಡೆಯ, ಎಲ್ಲ ಬ್ರಹ್ಮಾಂಡಗಳ ಒಡೆಯ, ಎಲ್ಲ ವೈಕುಂಠ ಲೋಕಗಳ ಒಡೆಯ. ಮತ್ತೆ ಅರ್ಜುನನು ಅವನ ಸೇವಕ, ಹೇಗೆ ನಾವೆಲ್ಲರೂ ಸೇವಕರು. ಆದರೆ ಈ ಪರಮ ಪುರುಷನು ಅವನ ಸೇವಕನಾಗಿ ಸಾರಥಿಯಾಗಿ ಇದ್ದಾನಲ್ಲ, ಅವನ ದಾಸನಾಗಿದ್ದಾನಲ್ವ ಕೃಷ್ಣ. ಈ 18 ದಿವಸ ಕೃಷ್ಣನು, ಅರ್ಜುನನು ಹೇಳ್ತಾ ಇದ್ರು ಕೃಷ್ಣನಿಗೆ, ಇಲ್ಲಿ ಹೋಗು, ಅಲ್ಲಿ ಹೋಗು, ಅಲ್ಲಿ ಇಡು, ಹೇಗೆ ನಾವು ಡ್ರೈವರ್ಗೆ ನಾವು ಆರ್ಡರ್ ಮಾಡ್ತೇವೆ, ಆ ರೀತಿ ಆರ್ಡರ್ ಮಾಡೋದು. ಸೊ ಇದು ಕೃಷ್ಣನ ಇದು ದಿವ್ಯ ಗುಣ. ಅವನು ಪರಮಪುರುಷ, ಅವನು ಆರ್ಡರ್ ಕೊಡ್ಬೇಕು ಅರ್ಜುನನಿಗೆ. ಆದ್ರೆ ಕೃಷ್ಣ ಇಷ್ಟು ಕರುಣಾಮಯಿ, ತನ್ನ ಭಕ್ತರ ಸೇವಕನಾಗ್ಬಿಡ್ತಾನಲ್ವ ಅಂತ ಆ ದೃಷ್ಟಿ ಅವ್ರಿಗೆ ಗೋಚರವಾಗ್ತಾ ಇತ್ತು. ಸೊ ಚೈತನ್ಯ ಮಹಾಪ್ರಭು ಹೇಳ್ತಾರೆ, ನೀನು ಓದೋ ಇರೋ ಭಗವದ್ಗೀತೆ ಇದು ಪರಿಪೂರ್ಣ. ನೀವು ಭಗವದ್ಗೀತೆಯನ್ನು ಅದರ ಸಂಸ್ಕೃತಿಯ ಪಾಂಡಿತ್ಯವನ್ನು ಪಡೆದು ಅಷ್ಟು ಒಂದು ಇದಾಗಿ ಸೊಗಸಾಗಿ ಅದನ್ನ ಹಾಡಿ ಅದರ ಉಚ್ಚಾರಣೆ ಮಾಡಿ ಅದಲ್ಲ. ಭಗವದ್ಗೀತೆಯ ವಿಷಯ ಏನು ಅಂದ್ರೆ, ನಾವು ಭಕ್ತಿಯನ್ನು ಕಲಿಬೇಕು, ಕೃಷ್ಣನನ್ನು ಸಂಪೂರ್ಣವಾಗಿ ಸಮರ್ಪವಾಗಿ ನಾವು ಅವನ ಇದನ್ನು ಪಡಿಬೇಕು. ಸೊ ಇದು ಭಗವದ್ಗೀತೆಯ ಉದ್ದೇಶ. ಸೊ ಭಗವದ್ಗೀತೆಯನ್ನು ಅರ್ಥ ಮಾಡ್ಕೊಳ್ಳೋದು. ಸೊ ಎನಿವೆ ಇದು ಬರುತ್ತೆ, ಇದೆಲ್ಲ ಕ್ರಮೇಣ ಬರುತ್ತೆ. ಸೊ ಗೀತಾ ನೀವು ಎಲ್ಲ ಪ್ರತಿ ದಿವಸ ಮೊದಲಿಂದ ಜಾಯಿನ್ ಆಗಿದ್ದೀರಾ? ಮೊದಲನೇ ಅಧ್ಯಾಯದಿಂದ ಇಲ್ಲ ಮಧ್ಯದಲ್ಲಿ? ಇದು ಮೊದಲಿಂದ ಇಂಗ್ಲಿಷ್ ಅಲ್ಲಿ ಸ್ಟಾರ್ಟ್ ಆಯ್ತು, ಬೇರೆ ಲಿಂಕ್ ಅಲ್ಲಿ ಯೂಸ್ ಮಾಡಿದೆ. ಥರ್ಡ್ ಇದರಿಂದ ನಿಮ್ಮ ಇದರಲ್ಲೇ ಇದ್ದೀರಾ? ಓಕೆ, ಒಳ್ಳೆಯದು. ನಂತರ ನಮ್ಮದು ಇಂಗ್ಲಿಷ್ ನಮಗೆ ಇದು ಗೊತ್ತೇ ಇಲ್ಲ, ಭಗವದ್ಗೀತಾ ಬಗ್ಗೆ ಏನೂ ತಿಳಿದಿಲ್ಲ, ಇದು ಫಸ್ಟ್ ಟೈಮ್. ನಂತರ ನಮ್ಮ ಅಧ್ಯಕ್ಷರದ್ದು ಪ್ರವಚನಗಳಿರುತ್ತೆ, ನಾಮನಿಷ್ಠ ಪ್ರಭುಗಳದ್ದು. ಅದು ಇನ್ನ ನೀವು ಪ್ರಶ್ನೆಗಳು ಕೇಳಿ ಅವರು ತುಂಬಾ ಡೀಟೇಲ್ಡ್, ಅವ್ರಿಗೆ ಡೀಪ್ ನಾಲೆಡ್ಜ್. ಸೊ ಹಾಗೆ ಅವ್ರದ್ದು ಡೈಲಿ ಅದೇ ಸೇಮ್ ಟೈಮ್ ಅಲ್ಲಿ ಇರುತ್ತೆ. ಅವ್ರದ್ದು ಕೂಡ ಸಂಜೆ ಇಷ್ಟೊತ್ತಿಗೆ ಕ್ಲಾಸ್ ಇಂಗ್ಲಿಷ್ ನಲ್ಲಿ ಇರುತ್ತೆ. ಮಧ್ಯಾಹ್ನ ಅವ್ರದ್ದು ಲಿಂಕ್ ಬೇಕಾದ್ರೆ ನಾನು ಕಳಿಸ್ತೇನೆ, ನಾನು ಶೇರ್ ಮಾಡ್ತೇನೆ. ಸೊ ಆ ಕ್ಲಾಸ್ ಕೂಡ ನೀವು ಅಟೆಂಡ್ ಮಾಡೋದು. ಅವ್ರದ್ದು ಕೂಡ ಬೆಳಿಗ್ಗೆ 6 to 7, ಮಧ್ಯಾಹ್ನ 3 to 4, ಈವ್ನಿಂಗ್ ಈ ತರ ಇದೆ.
ಸೊ ಅವ್ರದ್ದು ಕೂಡ ನೀವು ಇನ್ನ ನಿಮ್ಗೆ ಚೆನ್ನಾಗಿ ಎಲ್ಲ ಕ್ಲಾರಿಫೈ ಆಗುತ್ತೆ, ಕ್ಲಿಯರ್ ಆಗುತ್ತೆ, ನಿಮ್ಮ ಡೌಟ್ಸ್ ಎಲ್ಲ ಕ್ಲಿಯರ್ ಆಗುತ್ತೆ. ಸೊ ಧನ್ಯವಾದಗಳು ತಮಗೆ. ಹರೇ ಕೃಷ್ಣ. ಹರೇ ಕೃಷ್ಣ. ಸೊ ಮತ್ತೆ ಯಾರಿದ್ದಾರೆ? ಶರಣಜ ಕಾಸಿ ಅಂತ ಯಾರು @gmail.com. ಶ್ರೇಯಾ ಪ್ರಭು ಅಂತಿದ್ದಾರೆ. ಅವರೆಲ್ಲಿ ಅವರು ಗೊತ್ತಿಲ್ಲ. ಶ್ರೇಯಾ ಪ್ರಭು ಅಂದ್ರೆ ಸಾಧಾರಣ ಮಂಗಳೂರವರು. ಹೌದು ಪ್ರಭು. ಹಾ, ಎಲ್ಲಿದ್ದೀರಾ ಮಾತಾಜಿ ನೀವು? ಅಲ್ಲ ನಾನು ಪ್ರಭು ಅಂದ್ರೆ ಹೆಚ್ಚಾಗಿ ಕೊಂಕಣಿ ಸರ್. ಕೊಂಕಣಿ. ಹೌದಾ? ಹೌದಾ. ಹಲೋ ಪ್ರಭುಜಿ. ಹಾ, ಹರೇ ಕೃಷ್ಣ. ಶ್ರೇಯಾ ಹರೇ ಪ್ರಭು ಕೃಷ್ಣ. ಇಲ್ಲ, ಶರಣ ಅವರ. ನೀವೆಲ್ಲಿದ್ದೀರಾ? ಯಾದಗಿರಿ. ಯಾದಗಿರಿ ಅಂದ್ರೆ ಅದು ಯಾದಗಿರಿ ಎಲ್ಲಿ ಆಗುತ್ತೆ? ಯಾವ ಇದ ಹತ್ರ ಆಗುತ್ತೆ? ಉತ್ತರ ಕರ್ನಾಟಕ. ಓ, ಇಲ್ಲೇ ನೀವು ಉತ್ತರ ಕರ್ನಾಟಕ. ಭಟ್ಕಲ್ ನಂತರ ಕಾರವಾರ. ಇಲ್ಲ ಇಲ್ಲಿ ಗುಲ್ಬರ್ಗ, ಯಾದಗಿರಿ. ಉತ್ತರ ಕರ್ನಾಟಕ. ಸಾರಿ ಉತ್ತರ ಕನ್ನಡ ಅನ್ಕೊಂಡೆ. ಇಲ್ಲ ಉತ್ತರ ಕರ್ನಾಟಕ. ಈಗ ಅದು ಜಿಲ್ಲೆನೇ ಇದೆಯಾ ಅದು? ಜಿಲ್ಲೆ ಹೊಸ ಜಿಲ್ಲೆ. ಹೊಸ ಜಿಲ್ಲೆ. ಸೊ ತಾವು ಪ್ರತಿ ದಿವಸ ಅಟೆಂಡ್ ಮಾಡ್ತಾ ಇದ್ದೀರಾ? ಇದು ಪ್ರತಿ ದಿವಸ ಏನ್ ಮಾಡ್ತಾ ಇದ್ದೀರಾ ನೀವು? ನಾವು ಇಲ್ಲಿ KSRTC ಅಲ್ಲಿ ಕೆಲಸ ಮಾಡ್ತೀರಾ? ಸೊ ಎಲ್ಲ ನೀವು ಹುಷಾರಾಗಿರ್ಬೇಕು. ಎಲ್ಲ ಜನರ ಮಧ್ಯೆ ಎಲ್ಲ ಓಡಾಡ್ತಾ ಇರ್ತೀರಾ. ಕೊರೋನಾ ಸ್ವಲ್ಪ ಹುಷಾರಾಗಿರ್ಬೇಕು. ಸರಿ ಪ್ರಭು. ಮತ್ತೆ ಜಪ ಮಾಡ್ತಾ ಇದ್ದೀರಲ್ಲ ಪ್ರತಿದಿನ? ಮಾಡ್ತಾ ಇದೀವಿ. ಮಾಡಿ ಜಪ ಮಾಡಿ. ಹರೇ ಕೃಷ್ಣ. ಓಕೆ, ಹರೇ ಕೃಷ್ಣ. ಹರೇ ಕೃಷ್ಣ. ಹರೇ ಕೃಷ್ಣ. ತಲ್ಲಂ ಪ್ರಸಾದ್ ಅವರು ನೀವು ಹೇಳಿದ್ರಲ್ಲ ಆಗ್ಲೇ, ನೀವು ಅಲ್ಲಿ ಇದರಲ್ಲಿ ಮಾಡ್ತಾ ಇದ್ದೀರಾ, ಅಪೇರ್ ಅಲ್ಲಿ ಇದೆ. ಮತ್ತೆ ಯುಗಂಧರ್ ಅವರು ನನಗೆ ಪರಿಚಯ ಇದೆ, ಅವ್ರು ಮಾತಾಡ್ಸಿದ್ದೀನಿ. ಅವ್ರು ಪ್ರತಿದಿನ ಅವ್ರು ಇದರಲ್ಲಿ ಕೊಪ್ಪಳದ ಹತ್ರ ಅವರು ಅಲ್ಲಿ. ಓಕೆ, ಸೊ ಎಲ್ಲರಿಗೂ ಧನ್ಯವಾದಗಳು. ಸೊ ಥ್ಯಾಂಕ್ ಯು ಪ್ರಭುಜಿ. ಹರೇ ಕೃಷ್ಣ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಹರೇ ಕೃಷ್ಣ. ಹರೇ ಕೃಷ್ಣ. ಹರೇ ಕೃಷ್ಣ. ಯುಗಂಧರ್ ಅವರು ಹೇಳಿ. ಅದೇ ಇದು ಅದ್ವೈತ ಅಂದ್ರೆ ಸೂರ್ಯವಾದಿಗಳು ಅಂತ ಅವರು ಶಂಕರಾಚಾರ್ಯರ ಇದು ಅಂತೀರಿ? ಆಕ್ಚುಲಿ ಅದ್ರ ಪ್ರತಿಪಾದಿಸಿದ್ದು ಶಂಕರಾಚಾರ್ಯರು ಅದ್ವೈತ ತತ್ವ. ಅದ್ವೈತ ತತ್ವದಂದ್ರೆ ಒಂದೇ ಆತ್ಮ, ಎಲ್ಲವೂ ಆತ್ಮ, ಬ್ರಹ್ಮಜ್ಞಾನ, ಬ್ರಹ್ಮಜ್ಯೋತಿ ಅಂತ. ಆ ಕಾಲ ಸಮಯಕ್ಕೆ ಹೌದು ಆ ಸಮಯಕ್ಕೆ ಅದು ಅಗತ್ಯ ಇತ್ತು. ಯಾಕಂದ್ರೆ ಅವರು ಪ್ರಚಾರ ಮಾಡೋ ಸಮಯದಲ್ಲಿ ಆಗ ಬೌದ್ಧರು ಹೆಚ್ಚಿದ್ದದ್ದು. ಬೌದ್ಧವಾದದಲ್ಲಿ ಆತ್ಮದ ಜ್ಞಾನವೇ ಇಲ್ಲ. ಸೊ ಆತ್ಮದ ಜ್ಞಾನವಿಲ್ಲದ ಅಲ್ಲದೆ ಆ ವೈದಿಕ ಜ್ಞಾನವನ್ನು ಕೂಡ ಜನರು ಸಮಾಜ ತಿರಸ್ಕಾರ ಮಾಡ್ಬಿಟ್ಟಿರ್ತಾರೆ. ಅವರ ಬುದ್ಧರ ಒಂದು ಪ್ರಭಾವದಿಂದ ವೈದಿಕ ಗ್ರಂಥಗಳೇ ಇರೋದಿಲ್ಲ, ವೈದಿಕ ಧರ್ಮವೇ ಇರೋದು, ಸನಾತನ ಧರ್ಮವೂ ಇಲ್ಲಿ ದೂರ ಹೋಗ್ಬಿಟ್ಟಿರುತ್ತೆ. ಸೊ ಈ ರೀತಿ ಆದಾಗ ಭಗವಂತನು ಶಂಕರಾಚಾರ್ಯರನ್ನು ಮೊದಲಿಗೆ ಕಳಿಸಿ ಹಂತವಾಗಿ ವೈದಿಕ ಧರ್ಮವನ್ನು ಮತ್ತೆ ಪ್ರತಿಷ್ಠಾಪನೆ ಮಾಡೋದು. ಹಾಗೆ ಅವರು ಬಂದದ್ದು ಈ ತತ್ವ ಶಂಕರಾಚಾರ್ಯರು ಈ ತರ ಆತ್ಮ ಇದೆ ಅಂತ ಅರ್ಥ ಮಾಡ್ಕೊಳ್ಳಿ, ಕೇವಲ ಈ ಪ್ರಪಂಚದಲ್ಲಿ ನೀವೇನ್ ಕಾಣ್ತೀರಾ ಇದೇ ಎಲ್ಲ ಅಲ್ಲ ಅಂತ ಅವರು ಬ್ರಹ್ಮಜ್ಞಾನ ಕೊಟ್ಟರು. ಬ್ರಹ್ಮಜ್ಞಾನ ಇದು ಮೊದಲ ಜ್ಞಾನ ಅವರು ಬ್ರಹ್ಮ ಸತ್ಯ ಅಂತ ಹೇಳಿದ್ರು. ನಂತರ ಆಚಾರ್ಯರು ಮಧ್ವಾಚಾರ್ಯರು, ರಾಮಾನುಚಾರ್ಯರು ಬಂದು ಹೌದು ಸರಿ ಬ್ರಹ್ಮ ಸತ್ಯ, ಆದ್ರೆ ಬ್ರಹ್ಮನಲ್ಲೂ ಕೂಡ ಒಂದು ವೈವಿಧ್ಯಮತೆ ಇದೆ, ಆತ್ಮ ಪರಮಾತ್ಮ ಇದ್ದಾರೆ, ಮತ್ತೆ ಈ ಒಂದು ಜಗತ್ತೇನಿದೆ ಇದು ಕೂಡ ನಿತ್ಯ ಅಲ್ಲ, ಇದು ಅನಿತ್ಯ, ಇದಕ್ಕೂ ಕೂಡ ಅಸ್ತಿತ್ವ ಇದೆ ಅಂತ ಹೇಳಿ ನೀವು ಶಂಕರಾಚಾರ್ಯರ ತತ್ವ ಕೇಳಿ. ಶಂಕರಾಚಾರ್ಯರ ಕೊನೆಯ ಪ್ರಾರ್ಥನೆ ಏನಂದ್ರೆ ಭಜ ಗೋವಿಂದಂ ಭಜ ಗೋವಿಂದಂ ಗೋವಿಂದಂ ಭಜ ಗೋವಿಂದನೆ ಸಂಪ್ರಾಪ್ತಿ ಸನ್ನಿಹಿತೆ ಕಾಲೇ ನೈನ ರಕ್ಷತೆ ಡುಕ್ಕುಂ ಕರಣೆ. ಅವರು ಕೂಡ ನಮ್ಗೆ ಕೊನೆಗೆ ಅವರು ಹೇಳೋದು, ನೀವು ಕೇವಲ ಗೋವಿಂದನ ನಾಮ ಹೇಳಿ, ಗೋವಿಂದನ ಭಕ್ತಿ ಮಾಡಿ, ಒಂದೇ ಸಾಕು ನಿಮಗೆ. ಈ ರೀತಿ ತರ್ಕ, ಈ ವಾದ ಇದೆಲ್ಲವೂ ನಿಮಗೆ ಗುರಿಯನ್ನು ಸಾಧಿಸಕ್ಕಾಗಲ್ಲ. ಅವ್ರಿಗೆ ಗೊತ್ತು. ಆದ್ರೆ ಆ ಸಮಯದಲ್ಲಿ ಹೇಗೆ ನೀವು ಸ್ಟೂಡೆಂಟ್ ಒಂದು ನೀವು MTech PhD ನೀವು ಪಡೆದಿರ್ಬೋದು, ಆದ್ರೂ ಕೂಡ ಫಸ್ಟ್ ಸ್ಟ್ಯಾಂಡರ್ಡ್ ಸ್ಟೂಡೆಂಟ್ಗೆ ನೀವು ಎಷ್ಟು ಅರ್ಥ ಆಗುತ್ತೆ ಅಷ್ಟೇ ಹೇಳ್ಕೊಡಿ, ಇಲ್ಲ 10th ಫಸ್ಟ್ ಸ್ಟ್ಯಾಂಡರ್ಡ್ ಸ್ಟೂಡೆಂಟ್ಗೆ ಅದೆಷ್ಟಾಗುತ್ತೋ ಅಷ್ಟೇ ಹೇಳ್ಕೊಡ್ತೀವಿ. ಹಾಗೆ ಶಂಕರಾಚಾರ್ಯರಿಗೆ ಎಲ್ಲರಿಗೂ ಗೊತ್ತು, ಅವ್ರು ಸಾಕ್ಷಾತ್ ಶಂಕರ, ಸ್ವಯಂ ಶಂಕರ ಅಂತ ಹೇಳ್ತಾರೆ, ಶಿವನೇ ಅಂತ ಹೇಳ್ತಾರೆ. ಆದ್ರೂ ಕೂಡ ಅವ್ರು ಆ ಸಮಯಕ್ಕೆ ಆ ಜನರಿಗೆ ಎಷ್ಟು ಜ್ಞಾನ ಬೇಕು, ಆತ್ಮದ ಜ್ಞಾನ ಬೇಕು ಅಷ್ಟನ್ನೇ ಕೊಟ್ಟಾಗ. ಅದೇ ಅವರು ಮತ್ತೆ ಇದರಲ್ಲಿ ಗೀತಾ
ಪ್ರಾರ್ಥನಾ ಸ್ತೋತ್ರದಲ್ಲಿ ಹೇಳ್ತಾರೆ ಏಕಂ ಶಾಸ್ತ್ರಂ ದೇವಕಿ ಪುತ್ರ ಗೀತಂ ನೋಡಿ ನೋಡಿ ಏಕೋ ದೇವೋ ದೇವಕಿ ಪುತ್ರ ನೋಡಿ, ಏವ ನೋಡಿ ಏಕೋ ಮಂತ್ರ ತಸ್ಯ ನಾಮಾನಿ ಯಾನಿ ಕರ್ಮಾಪ್ಯೇಕಂ ತಸ್ಯ ದೇವಸ್ಯ ಸೇವಾ ಅಂತ ಹೇಳ್ತಾರೆ. ಹೌದು ಹೌದು. ನೋಡಿ ಎಲ್ಲ ಕೃಷ್ಣನವ್ರ ಭಕ್ತರೇ, ಕೃಷ್ಣನ ಭಕ್ತರು. ಆದ್ರೆ ಅವರು ಆ ಸಮಯದಲ್ಲಿ ಆ ರೀತಿ ಒಂದು ಪ್ರತಿಪಾದಿಸ್ಬೇಕಾಗಿತ್ತು, ಆ ರೀತಿ ಸಮಾಜದಲ್ಲಿ ಹೇಳ್ಬೇಕಾಗಿತ್ತು. ಅಲ್ಲಿ ಬೌದ್ಧರ ಮತದವರಿಗೆ ಈ ಒಂದು ಎಲಿಮೆಂಟರಿ ವೈದಿಕ ಜ್ಞಾನ ಕೊಡ್ಲಿಕ್ಕೆ ಅವರು ಮಾಡಿದ್ದವರು. ಅವರು ಎಲ್ಲ ಸ್ತೋತ್ರಗಳು ಬಹಳಷ್ಟು. ಹೌದು, ಈ ಕೃಷ್ಣ ಮಂದಿರ ಜಗದ್ಗುರು ಕೃಷ್ಣಾಷ್ಟಕ ಅವರೇ ಬರೆದಿದ್ದು. ಅವರೇ ನೋಡಿ ನೋಡಿ ಎಷ್ಟಿದೆ ನೋಡಿ. ಪಾಂಡುರಂಗಾಷ್ಟಕ, ಹೌದು ಎಲ್ಲ ನರಸಿಂಹ ಇದು ಎಲ್ಲವೂ ಅವರು ಬಹಳಷ್ಟು ಸ್ತೋತ್ರಗಳನ್ನ ಬರೆದಿದ್ದಾರೆ. ಅವ್ರು ಕೃಷ್ಣನ ಭಕ್ತರೇ. ಅವರು ಸಾಕ್ಷಾತ್ ಶಿವನೇ ಅಂತ ಹೇಳ್ತಾರೆ. ಅದು ಸಾಕ್ಷಾತ್ ಶಿವನೇ ಅಂತ ಹೇಳ್ತಾರೆ. ಧನ್ಯವಾದಗಳು ಯುಗಂಧರ್ ಅವರೇ, ಧನ್ಯವಾದ. ಓಕೆ, ಇನ್ನ ನೀವು ಮನೆಯಲ್ಲಿ ಇದ್ದೀರಾ ಇಲ್ಲ ಹೊರಗೆ ಇದ್ದೀರಾ ಅಂತ? ಇನ್ನ ಯುಗಂಧರ್ ಸೌಂಡ್ ಇದೆ ನಿಮ್ದು, ಯುಗಂಧರ್ ಅವ್ರದ್ದು. ಹೊರಗಿದ್ದೀರಿ ಅಲ್ಲ? ಇನ್ನ ಡ್ಯೂಟಿ ಎಲ್ಲ ಇದ್ದೀರಾ ಇನ್ನು ನೀವು? ಇಲ್ಲ, ಡ್ಯೂಟಿ ಮುಗೀತು. ಡ್ಯೂಟಿ ಮುಗಿದೆ ಮನೆ ಹೋಗ್ತಾ ಇದ್ದಾರೆ. ಓಕೆ ಓಕೆ ಯುಗಂಧರ್ ಅವರೇ, ಹರೇ ಕೃಷ್ಣ. ಹರೇ ಕೃಷ್ಣ. ಹರೇ ಕೃಷ್ಣ.